ಚಾಚುತ್ತ ಬೇಡುವೆವು ನಿನ್ನಲ್ಲಿ, ಕೊರೋನಾದ ಭೀತಿಯಿಂದ ರಕ್ಷಿಸು ದೇವ. ನಿನ್ನಿಂದಲೇ ಜಗಕ್ಕೆ ಅಭಯವು ನೀಡು ಆರೋಗ್ಯ. ಕೈಗಳ ಚಾಚುತ್ತ ಬೇಡುವೆವು ನಿನ್ನಲ್ಲಿ, ಕೊರೋನಾದ ಭೀತಿಯಿಂದ ರಕ್ಷಿಸು ದೇವ. ನಿನ್ನಿಂದಲೇ ಜಗಕ್ಕೆ ಅಭಯವು ನೀಡು ಆರೋಗ್ಯ. ನಿನ್ನ ಪರೀಕ್ಷೆಗೆ ಸಾಕ್ಷಿಯಾಗಿ ಲೋಕವ ಕಾಣುತ್ತಿರುವೆವು. ರೋಗದ ಭೀತಿಯಿಂದ ಜಗವೇ ನಿಂತಿದೆ ಎಂದು ಹೊರಬಾರದ ಸ್ಥಿತಿಯಲ್ಲಿ ಕೂಗುತ್ತಿರುವೆವು. ಕೈಗಳ ಚಾಚುತ್ತ ಬೇಡುವೆವು ನಿನ್ನಲ್ಲಿ, ಕೊರೋನಾದ ಭೀತಿಯಿಂದ ರಕ್ಷಿಸು ದೇವ. ನಿನ್ನಿಂದಲೇ ಜಗಕ್ಕೆ ಅಭಯವು ನೀಡು ಆರೋಗ್ಯ. ಬಲಿಷ್ಠರೆಂದು ಮೆರೆದವರು ದುರ್ಬಲರೇ ಭೂಮಿಯಲ್ಲಿ, ಮಹಾಮಹಿಮನ ಶಕ್ತಿ ಮುಂದೆ ತೃಣ ಸಮಾನರು. ಕಣ್ಣಿಗೆ ಕಾಣದ ವೈರಸ್ಸಿಂದ ಸೋತು ಹೋದರು. ಕೈಗಳ ಚಾಚುತ್ತ ಬೇಡುವೆವು ನಿನ್ನಲ್ಲಿ, ಕೊರೋನಾದ ಭೀತಿಯಿಂದ ರಕ್ಷಿಸು ದೇವ. ನಿನ್ನಿಂದಲೇ ಜಗಕ್ಕೆ ಅಭಯವು ನೀಡು ಆರೋಗ್ಯ. ಬಡವನ ಮರೆಯುತ್ತ ಶ್ರೀಮಂತಿಗೆ ಮೆರೆಯಲು, ಆಪತ್ತಿನಿಂದ ಸುತ್ತು ರಕ್ಷಿಸಬಹುದೇ. ನಾಳೆ ದೇವನ ಶಿಕ್ಷೆಯಿಂದ ರಕ್ಷಿಸಿಕ್ಕಿದೆ. ಕೈಗಳ ಚಾಚುತ್ತ ಬೇಡುವೆವು ನಿನ್ನಲ್ಲಿ, ಕೊರೋನಾದ ಭೀತಿಯಿಂದ ರಕ್ಷಿಸು ದೇವ. ನಿನ್ನಿಂದಲೇ ಜಗಕ್ಕೆ ಅಭಯವು ನೀಡು ಆರೋಗ್ಯ. ದುರಂತಗಳು ಪಾಠ ಕಲಿಸ ಅರಿಯಬೇಕು ಮಾನವರು. ದೇವನಿಯಮವ ಮೀರಿ ನಡೆಯದಿರು ಇಲ್ಲಿ. ನಾವು ಜಾತಿ ಧರ್ಮದ ಭೇದ ಮರೆತು ಪ್ರೀತಿಯಿಂದ ಬಾಳೋಣ. ಕೈಗಳ ಚಾಚುತ್ತ ಬೇಡುವೆವು ನಿನ್ನಲ್ಲಿ, ಕೊರೋನಾದ ಭೀತಿಯಿಂದ ರಕ್ಷಿಸು ದೇವ. ನಿನ್ನಿಂದಲೇ ಜಗಕ್ಕೆ ಅಭಯವು ನೀಡು ಆರೋಗ್ಯ. ಕೈಗಳ ಚಾಚುತ್ತ ಬೇಡುವೆವು ನಿನ್ನಲ್ಲಿ, ಕೊರೋನಾದ ಭೀತಿಯಿಂದ ರಕ್ಷಿಸು ದೇವ. ನಿನ್ನಿಂದಲೇ ಜಗಕ್ಕೆ ಅಭಯವು ನೀಡು ಆರೋಗ್ಯ. ಎಲ್ಲರಿಗೂ ನಮಸ್ಕಾರ. ಎಲ್ಲ ವೀಕ್ಷಕ ಬಾಂಧವರನ್ನು ಸ್ವಾಗತಿಸುತ್ತಾ, ಎಲ್ಲರಿಗೂ ತಿಳಿದಿರುವಂತೆ ಜಗತ್ತನ್ನೇ ಕಾಡುತ್ತಿರುವಂತಹ ಮಹಾಮಾರಿ ಕೋವಿಡ್-19 ಅರ್ಥಾತ್ ಕೊರೋನಾ ವೈರಸ್ ಇಡೀ ಜಗತ್ತನ್ನೇ ಸ್ತಬ್ಧಗೊಳಿಸಿದಂತಹ, ತಲ್ಲಣಗೊಳಿಸಿದಂತಹ, ಮನುಕುಲಕ್ಕೆ ಮಾರಣವಾಗಿ ಎಲ್ಲರ ಜನಜೀವನವನ್ನು, ಆರ್ಥಿಕ ಪರಿಸ್ಥಿತಿಯನ್ನು ಏರುಪೇರಾಗಿಸಿದಂತಹ ಕೋವಿಡ್-19 ಇದರ ಪ್ರಸ್ತುತತೆಯನ್ನು ನಾವು ನೋಡ್ತಾ ಇದ್ದೇವೆ. ಇದರಿಂದಾದಂತಹ ಅನಾಹುತಗಳನ್ನು ಕಾಣ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಕೋವಿಡ್-19 ಮರಳಿ ಸೃಷ್ಟಿಕರ್ತನ ಕರೆಗೆ ಎನ್ನುವಂತಹ ಒಂದು ವಿಶೇಷ ಅಭಿಯಾನವನ್ನು ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯಾದ್ಯಂತ ಹಮ್ಮಿಕೊಂಡಿದೆ. ಈ ರಾಜ್ಯಾದ್ಯಂತದ ಕಾರ್ಯಕ್ರಮದಲ್ಲಿ ಉಳ್ಳಾಲ ಸ್ಥಾನೀಯ ಸಮಿತಿ ಕೂಡ ಈ ಕಾರ್ಯಕ್ರಮವನ್ನು ತನ್ನ ಸೀಮಿತ ಮಟ್ಟದಲ್ಲಿ ಹಮ್ಮಿಕೊಂಡಿದೆ. ಸೀಮಿತ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ಈ ಜಮಾತೆ ಇಸ್ಲಾಮಿ ಹಿಂದಿನ ಕಾರ್ಯಕ್ರಮ ಇದೀಗ
ಬಂದಂತಹ ಅತಿಥಿಗಳನ್ನು ಸ್ವಾಗತಿಸುವ ಮೂಲಕವಾಗಿ ಆರಂಭವಾಗುತ್ತಾ ಇದೆ. ಬಂದಂತಹ ಅತಿಥಿಗಳನ್ನು ಸ್ವಾಗತಿಸಿ ಎಲ್ಲರಿಗೂ ಪರಿಚಯಿಸಲಿಕ್ಕೆ ಇದ್ದಾರೆ ಜಮಾತೆ ಇಸ್ಲಾಮಿ ಹಿಂದ್ ಸ್ಥಾನೀಯ ಸಮಿತಿಯ ಅಧ್ಯಕ್ಷರಾದಂತಹ ಜನಾಬ್ ಅಬ್ದುಲ್ ಕರೀಂರವರು. ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕದ ಪರಿಪಾಲಕನಾದ ಏಕೈಕ ದೇವನಿಗೆ ಮೀಸಲು. ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಘಟಕವು ರಾಜ್ಯದಾದ್ಯಂತ ಕೋವಿಡ್-19 ಮರಳಿ ಸೃಷ್ಟಿಕರ್ತನೆಡೆಗೆ ಎಂಬಂತಹ ಒಂದು ಕೇಂದ್ರೀಯ ವಿಷಯದೊಂದಿಗೆ ರಾಜ್ಯದಾದ್ಯಂತ ಅಭಿಯಾನವನ್ನು ಕೈಗೊಂಡಿದೆ. ಈ ಅಭಿಯಾನದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಜಮಾತೆ ಇಸ್ಲಾಮಿ ಉಳ್ಳಾಳವು ಈ ಅಭಿಯಾನದ ಅಂಗವಾಗಿ ಒಂದು ವಿಚಾರಗೋಷ್ಠಿಯನ್ನು ಆಯೋಜಿಸಿದೆ. ನಾವೆಲ್ಲರೂ ಆ ವಿಚಾರಗೋಷ್ಠಿಯಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ಪ್ರೀತಿಯ ಬಂಧುಗಳೇ, ಈ ಕಾರ್ಯಕ್ರಮ ಸಂದೇಶ ಕಾರ್ಯಕ್ರಮವಾಗಿದೆ. ಜನರಿಗೆ ಸಂದೇಶವನ್ನು ಕೊಡುವಂತಹ ಈ ಒಂದು ದೊಡ್ಡ ಕೋವಿಡ್-19 ಈ ಮಾರಿಯ ಬಗ್ಗೆ ಒಂದು ಜನಜಾಗೃತಿ ಉಂಟು ಮಾಡಲು ಈ ಕಾರ್ಯಕ್ರಮವನ್ನು ಜಮಾತೆ ಇಸ್ಲಾಮಿಯು ಹಮ್ಮಿಕೊಂಡಿದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ 3 ಧರ್ಮದ ನೇತಾರರು ಪಾಲ್ಗೊಂಡಿದ್ದಾರೆ. ಪ್ರಥಮವಾಗಿ ನಮ್ಮ ಸ್ಥಳೀಯ ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಇದರ ಪ್ರಧಾನ ಧರ್ಮಗುರುಗಳಾದ ಸಿಪ್ರಿಯನ್ ಪಿಂಟೋ ಇವರು ತಮ್ಮ ಸಂದೇಶವನ್ನು ನೀಡಲಿದ್ದಾರೆ. ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ ಇವರು ಇದಕ್ಕಿಂತ ಮುಂಚೆ ಲೊರೆಟ್ಟೋ ಮತ್ತು ವಾಮಂಜೂರ್ ಚರ್ಚ್ನಲ್ಲಿ ಪ್ರಧಾನ ಧರ್ಮಗುರುಗಳಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಆ ಪ್ರದೇಶದಲ್ಲಿ ಸ್ಮರಣೀಯವಾದ ಹಲವು ಸೇವೆಯನ್ನು ಸಲ್ಲಿಸುತ್ತಾ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಪ್ರಸಕ್ತ ಸಂತ ಸೆಬಾಸ್ಟಿಯನ್ ಧರ್ಮ ಕೇಂದ್ರದಲ್ಲಿ ತಮ್ಮ ಅಭಿವೃದ್ಧಿ ಕೆಲಸವನ್ನು ಆರಂಭಿಸಿರುತ್ತಾರೆ. ಅಲ್ಲದೆ ಉಳ್ಳಾಳದ ಸುಮಾರು 12 ಚರ್ಚಿನ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜನಾನುರಾಗಿಯಾಗಿಯೂ ಜನಸೇವಕರಾಗಿಯೂ ಬಹಳಷ್ಟು ಜನರ ಪ್ರೀತಿ ಪಾತ್ರಕ್ಕೆ ಒಳಗಾಗಿದ್ದಾರೆ. ನಾನು ಜಮಾತೆ ಇಸ್ಲಾಮಿಯ ಉಳ್ಳಾಳ ಈ ಕಾರ್ಯಕ್ರಮದ ಪರವಾಗಿ ಅವರನ್ನು ಹೃದಯಂಗಮ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ ಇವರು ಶಿಕ್ಷಕರಾಗಿಯೂ ಪ್ರಾಧ್ಯಾಪಕರಾಗಿಯೂ ಪ್ರಾಂಶುಪಾಲರಾಗಿಯೂ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ನಿವೃತ್ತಿ ಪಡೆದವರಾಗಿರ್ತಾರೆ. ಯಕ್ಷಗಾನ ಕಲಾವಿದರಾಗಿ, ಅರ್ಥಧಾರಿಯಾಗಿ, ಪ್ರವಚನಕಾರರಾಗಿ ಅವರ ವಿದ್ವತ್ವವನ್ನು ಬಹಳಷ್ಟು ದೊಡ್ಡ ಖ್ಯಾತಿಯನ್ನು ಪಡೆದವರಾಗಿರುತ್ತಾರೆ. ತುಳು ಕನ್ನಡ ಬಹುಭಾಷಾ ಕವಿಯಾಗಿ ಸದಾ ಕಾಲ ಕಲಾ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿದ್ದು ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಾನು ಜಮಾತೆ ಇಸ್ಲಾಮಿ ಉಳ್ಳಾಳದ ಪರವಾಗಿ ಅವರನ್ನು ಕೂಡ ಹೃದಯಂಗಮ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾದ BS ಶರ್ಫುದ್ದೀನ್ ಇವರು ಪ್ರಸಕ್ತ ಇಗ್ನೋ ಸೆಂಟರ್ ಕುವೈತ್ ಇಲ್ಲಿನ ಸಂದರ್ಶಕ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗಾಗಲೇ ಪೆಟ್ರೋಕೆಮಿಕಲ್ ಕಂಪನಿಯಲ್ಲಿ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಕನ್ನಡ, ಉರ್ದು, ಇಂಗ್ಲಿಷ್ ಭಾಷೆಯ ಉತ್ತಮ ವಾಗ್ಮಿಯಾಗಿ ಕೂಡ ಆಗಿರುತ್ತಾರೆ. ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿ ಉಳ್ಳಾಳ ಅವರನ್ನು ಹೃದಯಂಗಮ ಸ್ವಾಗತವನ್ನು ಕೋರ್ತಾ ಇದ್ದೆ. ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣ ಮಾಡಲಿರುವವರು PA ಕಾಲೇಜ್ ಆಫ್ ಫಾರ್ಮಸಿ ಮಂಗಳೂರು ಇಲ್ಲಿನ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಮೊಹಮ್ಮದ್ ಮುಬೀನ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಉಳ್ಳಾಳದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ನಿರೂಪಿಸುತ್ತಿರುವವರು ಹೊಸಕುರಲ್ 24/7 ಚಾನೆಲ್ನ ನಿರ್ದೇಶಕರು, ಸುಪರಿಚಿತರು, ನಮ್ಮ ಆತ್ಮೀಯರು ಆದಂತಹ ಶ್ರೀ ವಿದ್ಯಾಧರ್ ಶೆಟ್ಟಿಯವರು. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯಂಗಮ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನಮ್ಮ ಎಲ್ಲ ಸರ್ವಧರ್ಮೀಯ ಬಂಧುಗಳಿಗೆ ಕೂಡ ನಾನು ಸ್ವಾಗತವನ್ನು ಕೋರುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಎಲ್ಲ ಅತಿಥಿಗಳನ್ನು ಪರಿಚಯಿಸುವ ಮೂಲಕವಾಗಿ ಸ್ವಾಗತಿಸಿದ್ದಾರೆ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಸ್ಥಾನೀಯ ಸಮಿತಿಯ ಅಧ್ಯಕ್ಷರು ಜನಾಬ್ ಅಬ್ದುಲ್ ಕರೀಂರವರು. ಇದೀಗ ಈ ಒಂದು ಕಾರ್ಯಕ್ರಮದ ಉದ್ದೇಶ, ಈ ಕಾರ್ಯಕ್ರಮದ ಬಗ್ಗೆ ಸಂದರ್ಭೋಚಿತವಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿದ್ದಾರೆ ಮಂಗಳೂರು PA ಕಾಲೇಜಿನ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಮೊಹಮ್ಮದ್ ಮುಬೀನ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್.
ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯ ಪರಿಪಾಲಕ ನಮ್ಮೆಲ್ಲರ ಸೃಷ್ಟಿಕರ್ತನಾದಂತಹ ಆ ಏಕೈಕ ದೇವನಿಗೆ ಮೀಸಲು. ಆತನ ಅನಂತ ಅಪಾರ ಅನುಗ್ರಹಗಳು ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ವಿಶೇಷವಾಗಿ ಅಂತಿಮ ಪ್ರವಾದಿ, ಮನುಕುಲ ವಿಮೋಚಕ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ. ಆತ್ಮೀಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ತಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಅನುಗ್ರಹ ಇರಲಿ. ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ರಾಜ್ಯಾದ್ಯಂತ ಕೋವಿಡ್-19 ಸೃಷ್ಟಿಕರ್ತನ ಕಡೆಗೆ ಮರಳುವ ಕರೆ ಎಂಬ ವಿಷಯದಲ್ಲಿ ಅಭಿಯಾನವನ್ನು ನಡೆಸ್ತಾ ಇದೆ. ಈ ಅಭಿಯಾನದ ಪ್ರಯುಕ್ತ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಅದು ಹಮ್ಮಿಕೊಂಡಿದ್ದು, ಇದೀಗ ಅದರ ಉಳ್ಳಾಲ ಶಾಖೆಯು ಒಂದು ವಿಚಾರಗೋಷ್ಠಿಯನ್ನು ಹಮ್ಮಿಕೊಂಡಿದೆ. ಆ ವಿಚಾರಗೋಷ್ಠಿಯ ವಿಷಯ ಕೂಡ ಅದೇ ಆಗಿದೆ, ಕೋವಿಡ್-19 ಸೃಷ್ಟಿಕರ್ತನ ಕಡೆಗೆ ಮರಳುವ ಕರೆ ಎಂಬುದು. ಪ್ರೀತಿಯ ಬಂಧುಗಳೇ, ನಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತು, ಜಗತ್ತು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಾಗ್ತಾ ಇದೆ. ಕೊರೋನಾ ವೈರಸ್ನ ಅಟ್ಟಹಾಸ ಹೆಚ್ಚುತ್ತಾ ಇದೆ. ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರನ್ನು ಕೋವಿಡ್-19 ಬಾಧಿಸಿದೆ. ಲಕ್ಷಾಂತರ ಜನರು ಅದಕ್ಕೆ ಬಲಿಯಾಗಿದ್ದಾರೆ. ಇಂತಹ ಸಾಂಕ್ರಾಮಿಕ ರೋಗ ಈ ಜಗತ್ತಿಗೆ ಪ್ರಥಮವಲ್ಲ. ಈ ಜಗತ್ತು ಇಂತಹ ಅನೇಕ ಸಾಂಕ್ರಾಮಿಕ ರೋಗಗಳನ್ನು ಕಂಡಿದೆ. ಅನೇಕ ಅವಘಡಗಳನ್ನು ಈ ಜಗತ್ತು ಕಂಡಿದೆ. ಈ ಮೂಲಕ ದೊಡ್ಡ ಪ್ರಮಾಣದ ನಾಶ ನಷ್ಟಗಳು ಸಂಭವಿಸಿದೆ. ದೊಡ್ಡ ಮಟ್ಟದ ಸಾವು ನೋವುಗಳು ಈ ಜಗತ್ತಿನಲ್ಲಿ ಉಂಟಾಗಿದೆ. ಆದರೆ ಈ ಕೊರೋನಾ ವೈರಸ್ ಎನ್ನುವಂತಹದ್ದು, ಈ ಕೋವಿಡ್-19 ಎನ್ನುವಂತಹ ಈ ಮಹಾಮಾರಿ ಜಗತ್ತಿನಾದ್ಯಂತ ವ್ಯಾಪಿಸಿ ಮಾನವನ ಅಸಹಾಯಕತೆಯನ್ನು ಅನಾವರಣಗೊಳಿಸ್ತಾ ಸಾಗ್ತಾ ಇದೆ. ನಮ್ಮ ದೇಶದಲ್ಲೂ, ವಿಶೇಷವಾಗಿ ನಮ್ಮ ದೇಶದಲ್ಲೂ, ಭಾರತ ದೇಶದಲ್ಲೂ ಈ ಒಂದು ರೋಗ ವ್ಯಾಪಕವಾಗಿ ಹಬ್ಬುತ್ತಾ ಇದ್ದು, ಶೀಘ್ರವಾಗಿ ಇದು ತನ್ನ ಪ್ರಭುತ್ವವನ್ನು ಸಾಧಿಸ್ತಾ ಇದ್ದು, ಜನರಲ್ಲಿ ಒಂದು ರೀತಿಯ ಭೀತಿಯ ವಾತಾವರಣವನ್ನು ಅದು ಸೃಷ್ಟಿಸಿದೆ. ಕೊರೋನಾದ ಈ ಪರಿಸ್ಥಿತಿಯಿಂದಾಗಿ ಅನೇಕ ಜನರು ತಮ್ಮ ಉದ್ಯೋಗವನ್ನು ಕಳಕೊಂಡು ನಿರುದ್ಯೋಗಿಗಳಾಗಿ ಮಾರ್ಪಟ್ಟಿದ್ದಾರೆ. ಬಹಳಷ್ಟು ಜನರು ಆರ್ಥಿಕ ಬಿಕ್ಕಟ್ಟನ್ನು, ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಅನೇಕ ಜನರು ಬಡತನಕ್ಕೆ ತುತ್ತಾದರು. ಅದೆಷ್ಟೋ ಜನರು ಹಸಿವಿಗೆ ತುತ್ತಾದರು. ಜನರ ಜೀವನ ಶೈಲಿಯನ್ನೇ ಈ ಕೊರೋನಾ ಬದಲಾಯಿಸಿತು. ಒಟ್ಟಿನಲ್ಲಿ ಇಡೀ ಜಗತ್ತಿನ ಜೀವನ ವ್ಯವಸ್ಥೆಯನ್ನೇ ಈ ಕೊರೋನಾ ಮಹಾಮಾರಿ ಅಲ್ಲೋಲ ಕಲ್ಲೋಲಗೊಳಿಸಿತು. ಈ ರೋಗಕ್ಕೆ ಮದ್ದು ಇನ್ನೂ ಕಂಡುಹಿಡಿದಿಲ್ಲ. ಇದಕ್ಕೆ ಪರಿಣಾಮಕಾರಿಯಾದಂತಹ ಒಂದು ಚಿಕಿತ್ಸೆ ಇಲ್ಲ. ಮನುಷ್ಯನ ಎಲ್ಲ ವಿಜ್ಞಾನ ತಂತ್ರಜ್ಞಾನ ಕೊರೋನಾ ವೈರಸ್ನ ಮುಂದೆ ಸೋತಿದೆ. ಮನುಷ್ಯನ ಎಲ್ಲ ವೈಜ್ಞಾನಿಕ ಅನ್ವೇಷಣೆಗಳು, ಆತನ ಎಲ್ಲ ತಂತ್ರಜ್ಞಾನ ಕೊರೋನಾ ವೈರಸ್ನ ಮುಂದೆ ದುರ್ಬಲವಾಗಿ ಗೋಚರಿಸುತ್ತದೆ. ಇದಕ್ಕೆ ಕಾರಣವೇನು? ಇದು ಎಲ್ಲರಲ್ಲಿ ಎದ್ದೇಳುವಂತಹ ಪ್ರಶ್ನೆಯಾಗಿದೆ. ಕೊರೋನಾ ಮಹಾಮಾರಿ ಇಡೀ ಜಗತ್ತಿನಲ್ಲಿ ವ್ಯಾಪಿಸಿ ತನ್ನ ಪ್ರಭುತ್ವವನ್ನು ಸಾಧಿಸಿ ಮನುಷ್ಯನ ಅಸಹಾಯಕತೆಯನ್ನು ಅನಾವರಣಗೊಳಿಸ್ತಾ ಸಾಗ್ತಾ ಇರುವಾಗ ಮನುಷ್ಯನಲ್ಲಿ ಮನುಷ್ಯ ಅಸಹಾಯಕನಾಗಿ ನೋಡ್ತಾ ಇದ್ದಾನೆ. ಇದಕ್ಕೆ ಏನು ಕಾರಣ? ಮನುಷ್ಯ ತನ್ನ ಅಸ್ತಿತ್ವ, ಅದೇ ರೀತಿ ತನ್ನ ಸೃಷ್ಟಿಕರ್ತನ ಅಸ್ತಿತ್ವದ ಬಗ್ಗೆ, ಈ ಜಗತ್ತಿನ ಅಸ್ತಿತ್ವದ ಬಗ್ಗೆ ಸ್ವಲ್ಪ ಯೋಚಿಸಿದರೆ ಆತನಿಗೆ ಹೆಚ್ಚಿನ ವಿಷಯಗಳನ್ನು ಅರಿಯಲಿಕ್ಕೆ ಸಾಧ್ಯವಾಗ್ತದೆ. ಮೊದಲನೇದಾಗಿ ಮನುಷ್ಯ ತನ್ನ ಸೃಷ್ಟಿಕರ್ತನನ್ನು ಅರಿಯಬೇಕು. ಇದಾಗಿದೆ ಈ ಅಭಿಯಾನದ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ನೀಡುವಂತಹ ಕರೆ. ಪ್ರತಿಯೊಬ್ಬರೂ ಕೂಡ ತನ್ನ ಸೃಷ್ಟಿಕರ್ತನನ್ನು ಅರಿಯಬೇಕು. ಈ ಜಗತ್ತಿನ ನಿರ್ಮಾತೃ, ಇಲ್ಲಿರುವಂತಹ ಸಕಲ ಚರಾಚರಗಳ ಸೃಷ್ಟಿಕರ್ತ, ಪರಿಪಾಲಕ, ಆತನನ್ನು ಅರಿಯಬೇಕಾಗಿದೆ. ದೇವನನ್ನು ಕೇವಲ ಆರಾಧನೆಗಳಿಗೆ, ಪೂಜೆ ಪುರಸ್ಕಾರಗಳಿಗೆ ಸೀಮಿತಗೊಳಿಸದೆ ಆತನ ಅನುಸರಣೆಯನ್ನು ಮಾಡಬೇಕು.
ಆತನ ಆದೇಶ ನಿರ್ದೇಶನಗಳನ್ನು ತನ್ನ ಜೀವನದಲ್ಲಿ ಪಾಲಿಸಬೇಕು. ನಮ್ಮ ದೇಶ ದೇವರನ್ನು ನಂಬುವಂತಹ ದೇಶವಾಗಿದೆ. ಇಲ್ಲಿರುವಂತಹ ಎಲ್ಲ ಜನರು ಕೂಡ ದೇವನ ಮೇಲೆ ವಿಶ್ವಾಸವಿರುವವರಾಗಿದ್ದಾರೆ. ದೇವನಿಗೆ ಪೂಜೆ ಪುರಸ್ಕಾರಗಳನ್ನು ಸಲ್ಲಿಸ್ತಾರೆ. ಆದರೆ ದೊಡ್ಡ ದುರದೃಷ್ಟವಶಾತ್ ಅವರು ದೇವನ ಆ ನಿಯಮಗಳನ್ನು, ದೇವನ ಕಾನೂನುಗಳನ್ನು, ದೇವನ ಆಜ್ಞೆಗಳನ್ನು, ದೇವನ ಆದೇಶ ನಿರ್ದೇಶನಗಳನ್ನು ತನ್ನ ಜೀವನದಲ್ಲಿ ಪಾಲಿಸ್ತಾ ಇಲ್ಲ. ಇದು ದೊಡ್ಡ ದುರಂತವಾಗಿದೆ. ನಮ್ಮ ಕಣ್ಣ ಮುಂದಿರುವಂತಹ ಜಗತ್ತನ್ನು ನೋಡಿ, ಎಷ್ಟೊಂದು ವ್ಯವಸ್ಥಿತವಾಗಿ ದೇವನು ಅದನ್ನು ನಿರ್ಮಿಸಿದ್ದಾನೆ. ಬಹಳ ಅಚ್ಚುಕಟ್ಟಾಗಿ ಈ ಜಗತ್ತನ್ನು ಅಲ್ಲಾಹನು ನಿರ್ಮಿಸಿದ್ದಾನೆ. ನಿಮಗೆ ಎಲ್ಲೂ ಕೂಡ ಇದರಲ್ಲಿ ನ್ಯೂನ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಸೂರ್ಯ ಬೇಕೋ ಅಲ್ಲಿ ಸೂರ್ಯ ಇದೆ, ಎಲ್ಲಿ ಚಂದ್ರ ಬೇಕೋ ಅಲ್ಲಿ ಚಂದ್ರನಿದ್ದಾನೆ, ಎಲ್ಲಿ ನಕ್ಷತ್ರಗಳು, ಎಲ್ಲಿ ಗ್ರಹಗಳು ಇರಬೇಕೋ ಅಲ್ಲೆಲ್ಲ ಅದೆಲ್ಲವೂ ಕೂಡ ಇದೆ. ಅದೇ ರೀತಿ ಭೂಮಿಯನ್ನು ನೀವು ನೋಡಿ, ಸಮುದ್ರ ಇದೆ, ಸಾಗರ ಇದೆ, ಇಲ್ಲಿ ನಾನಾ ರೀತಿಯ ಪ್ರಾಣಿ ಪಕ್ಷಿಗಳಿದೆ, ವಿವಿಧ ರೀತಿಯ ಜಂತುಗಳಿದೆ. ಎಲ್ಲೋ ಕಡೆ ಕೂಡ ನಾವು ಒಂದು ಶಾಂತಿಯ ವಾತಾವರಣವನ್ನು ನಾವು ನೋಡ್ತೇವೆ. ಎಲ್ಲೂ ಕೂಡ ಗೊಂದಲ ಇಲ್ಲ, ಎಲ್ಲೂ ಕೂಡ ಘರ್ಷಣೆ ಇಲ್ಲ. ಇಷ್ಟೊಂದು ಅಚ್ಚುಕಟ್ಟಾಗಿ ದೇವನು ಈ ಜಗತ್ತನ್ನು ನಿರ್ಮಿಸಿದ್ದಾನೆ. ಈ ಜಗತ್ತಿನ ನಿಯಂತ್ರಣವನ್ನು ದೇವನು ಮಾಡ್ತಾ ಇದ್ದಾನೆ. ಆದ ಕಾರಣ ಎಲ್ಲ ಕ್ಷೇತ್ರಗಳಲ್ಲಿ ನಮಗೆ ಶಾಂತಿಯನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ ಇದೆ. ದೇವನ ಸೃಷ್ಟಿಗಳ ಪೈಕಿ ಅತ್ಯುತ್ಕೃಷ್ಟವಾದಂತಹ ಸೃಷ್ಟಿ ಮಾನವನಾಗಿದ್ದಾನೆ. ಮಾನವನಿಗೆ ದೇವನು ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡಿದ್ದಾನೆ. ಅದರ ಜೊತೆಗೆ ಸ್ವಾತಂತ್ರ್ಯವನ್ನು ಕೂಡ ನೀಡಿದ್ದಾನೆ. ದೇವನು ಮನುಷ್ಯನನ್ನು ಈ ಭೂಮಿಯಲ್ಲಿ ಸೃಷ್ಟಿಸಿ ಎಲ್ಲ ವಸ್ತುಗಳನ್ನು ಮನುಷ್ಯನಿಗೆ ಅಧೀನಗೊಳಿಸಿ ಸ್ವಾತಂತ್ರ್ಯವನ್ನು ದೇವನು ಮನುಷ್ಯನಿಗೆ ನೀಡಿದ್ದಾನೆ. ಮನುಷ್ಯನು ತನಗೆ ನೀಡಿದಂತಹ ಸ್ವಾತಂತ್ರ್ಯ ಮತ್ತು ಅಧಿಕಾರವನ್ನು ತಪ್ಪಾಗಿ ಬಳಸಿದ್ದರ ಪರಿಣಾಮವಾಗಿದೆ ಇಂದು ನಾವು ಕಾಣುವಂತಹದ್ದು. ಇಂತಹ ಸನ್ನಿವೇಶ ನಮ್ಮ ಮುಂದೆ ಬರಲಿಕ್ಕೆ, ಇಂತಹ ಒಂದು ಕಠಿಣ ಪರಿಸ್ಥಿತಿಯನ್ನು ನಾವು ಎದುರಿಸಲಿಕ್ಕೆ ಮುಖ್ಯ ಕಾರಣ ಅದು ಸ್ವತಃ ನಮ್ಮಿಂದಾಗಿದೆ. ದೇವನು ಹೇಳ್ತಾನೆ, ಮನುಷ್ಯನ ಕೈಗಳಿಂದಾಗಿದೆ ಈ ನೆಲಜಲಗಳಲ್ಲಿ ಶೋಭೆಯುಂಟಾಗುವುದು ಅಂತೇಳಿ. ಯಾಕೆಂತ ಹೇಳಿದರೆ ಮನುಷ್ಯನಿಗೆ ದೇವನು ಸ್ವಾತಂತ್ರ್ಯವನ್ನು ನೀಡಿದ್ದಾನೆ. ಅದೇ ರೀತಿ ಸರಿಯಾದ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾನೆ. ಯಾವುದು ಒಳಿತಿನ ಮಾರ್ಗ, ಯಾವುದು ಕೆಡುಕಿನ ಮಾರ್ಗ ಎಂಬ ಎರಡು ಮಾರ್ಗವನ್ನು ಕೂಡ ದೇವನು ತೋರಿಸಿಕೊಟ್ಟಿದ್ದಾನೆ. ಆದರೆ ಮನುಷ್ಯನು ದೇವನನ್ನು ಧಿಕ್ಕರಿಸಿ, ದೇವನ ಆಜ್ಞೆಗಳನ್ನು ಗಾಳಿಗೆ ತೂರಿ ತನ್ನ ಮನಸ್ಸಿಗೆ ಬಂದಂತೆ ಈ ಲೋಕದಲ್ಲಿ ವರ್ತಿಸುವುದರ ಪರಿಣಾಮವಾಗಿದೆ ನಾವು ಕಾಣುವಂತಹ ಇಂತಹ ವಿಷಮ ಪರಿಸ್ಥಿತಿ. ಈ ಒಂದು ವಿಷಯವನ್ನು ಈ ಅಭಿಯಾನದ ಸಂದರ್ಭದಲ್ಲಿ ನಾವು ಜನರಿಗೆ ಮನವರಿಕೆ ಮಾಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ದೇಶದಲ್ಲಿ ಬಹಳಷ್ಟು ಧರ್ಮಗಳಿದೆ. ಎಲ್ಲ ಧರ್ಮಗಳು ಕೂಡ ಒಳಿತನ್ನು ಸಾರುವಂತಹದ್ದು. ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನು ಬಯಸುವುದು. ಯಾವ ಧರ್ಮ ಕೂಡ ಸಂಘರ್ಷವನ್ನು ಬಯಸುವುದಿಲ್ಲ. ಯಾವ ಧರ್ಮ ಕೂಡ ಅಸಹಿಷ್ಣುತೆಯನ್ನು ಪ್ರತಿಪಾದಿಸುವುದಿಲ್ಲ. ಯಾವ ಧರ್ಮ ಕೂಡ ಅಶಾಂತಿಯನ್ನು ಬಯಸುವುದಿಲ್ಲ. ಎಲ್ಲ ಧರ್ಮ ಬಯಸುವುದು ಶಾಂತಿಯನ್ನಾಗಿದೆ, ಸಹಿಷ್ಣುತೆಯನ್ನಾಗಿದೆ, ಒಂದು ಸೌಹಾರ್ದದ ವಾತಾವರಣವನ್ನಾಗಿದೆ. ಆದರೆ ಅದರ ಅನುಯಾಯಿಗಳು, ಆ ಧರ್ಮದ ಅನುಯಾಯಿಗಳು ಈ ಒಂದು ಆದೇಶಗಳನ್ನು, ಧರ್ಮದ ಈ ಮೂಲಭೂತ ಶಿಕ್ಷಣವನ್ನು ಪಾಲಿಸದೆ ಅವರು ವ್ಯತಿಚಲಿಸಿ ನಡೆಯುವುದರ ಪರಿಣಾಮವಾಗಿದೆ ಇಂದು ನಾವು ಕಾಣುವಂತಹ ಈ ಒಂದು ಪರಿಸ್ಥಿತಿ. ಇದು ಬದಲಾಗಬೇಕು. ಜನರು ದೇವನನ್ನು ಅರಿಯಬೇಕು. ಅದೇ ರೀತಿ ಧರ್ಮದ ಸಂದೇಶಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದುದು ಕಾಲದ ಬೇಡಿಕೆಯಾಗಿದೆ. ಈ ಅಭಿಯಾನದ ಸಂದರ್ಭದಲ್ಲಿ ದೇವನನ್ನು ಜನರಿಗೆ ಪರಿಚಯ ಪಡಿಸುವುದರ ಜೊತೆಗೆ ಮರಣಾನಂತರ ಒಂದು ಜೀವನ ಇದೆ ಎಂಬಂತಹ ಆ ಒಂದು ವಾಸ್ತವಿಕತೆಯನ್ನು ಮನವರಿಕೆ ಮಾಡಿಸುವಂತಹ ಕೆಲಸ ಕೂಡ ಈ ಅಭಿಯಾನದ ಸಂದರ್ಭದಲ್ಲಿ ನಡೀತಾ ಇದೆ. ಮನುಷ್ಯನ ಜೀವನ ಕೇವಲ ಇಹಲೋಕಕ್ಕೆ ಮಾತ್ರ ಸೀಮಿತವಲ್ಲ. ಮರಣದ ಬಳಿಕ ಕೂಡ ಒಂದು ಲೋಕ ಇದೆ. ಅದನ್ನು ಪರಲೋಕ ಅಂತ ಕರೆಯಲಾಗ್ತದೆ. ಮರಣ ವಾಸ್ತವವಾಗಿದೆ. ಮರಣಕ್ಕೆ ಕೊರೋನಾವೇ ಬೇಕಾಗಿಲ್ಲ. ಮನುಷ್ಯನು ಬೇರೆ ಬೇರೆ ರೋಗದ ಮೂಲಕ, ಬೇರೆ ಬೇರೆ
ಅವಘಡದ ಮೂಲಕ, ಅಪಘಾತದ ಮೂಲಕ ಸಾವು ಸಂಭವಿಸುವುದನ್ನು ನಾವು ನೋಡ್ತೇವೆ. ಆದ ಕಾರಣ ಮರಣಕ್ಕೆ ಕೊರೋನಾವೇ ಬೇಕಾಗಿಲ್ಲ, ಮರಣಕ್ಕೆ ಹೆದರಬೇಕಾಗಿಲ್ಲ. ಆದರೆ ನಾವು ಮರಣಾನಂತರದ ಜೀವನಕ್ಕೆ ನಾವು ಹೆದರಬೇಕು. ಮರಣ ಒಂದೇ ಬರ್ತದೆ. ನಾವು ಎಷ್ಟೇ ಭದ್ರ ಕೋಟೆಯ ಒಳಗೆ ಇದ್ದರೂ ಕೂಡ ಮರಣ ನಮ್ಮನ್ನು ಹಿಡಿದೇ ತೀರ್ತದೆ ಎಂದು ಪವಿತ್ರ ಕುರಾನ್ ಹೇಳ್ತದೆ. ಮರಣ ಯಾವ ಸಂದರ್ಭದಲ್ಲೂ ಕೂಡ ಬರಬಹುದು. ಆದರೆ ನಾವು ಹೆದರಬೇಕಾದದ್ದು ಮರಣಾನಂತರದ ಜೀವನದ ಬಗ್ಗೆಯಾಗಿದೆ. ಮರಣಾನಂತರ ದೇವನ ಮುಂದೆ ಹಾಜರಾಗಲಿಕ್ಕಿದೆ. ಅಲ್ಲಿ ನನ್ನ ಲೆಕ್ಕಾಚಾರ ನಡೆಯಲಿಕ್ಕಿದೆ. ಅಲ್ಲಿ ನನ್ನ ಒಳಿತು ಮತ್ತು ಕೆಡುಕಿನ ಬಗ್ಗೆ ಪ್ರಶ್ನಿಸಲ್ಪಡಲಿದೆ. ಇದರ ಒಂದು ಪ್ರಜ್ಞೆ ಜನರಲ್ಲಿ ಜಾಗೃತವಾದರೆ ಖಂಡಿತವಾಗಿಯೂ ಜನರು ಕೆಡುಕಿಗೆ ಹೋಗಲಾರದು, ಕೆಡುಕಿನ ಕಡೆಗೆ ಹೋಗಲಾರರು. ಈ ಒಂದು ಪ್ರಜ್ಞೆಯನ್ನು ಮೂಡಿಸುವಂತಹ ಕೆಲಸ ಕೂಡ ಈ ಅಭಿಯಾನದ ಸಂದರ್ಭದಲ್ಲಿ ನಡೆಯುತ್ತದೆ. ಮತ್ತು ಈ ಕಠಿಣ ಪರಿಸ್ಥಿತಿಯಲ್ಲಿ ಬಹಳಷ್ಟು ಜನರು ತೊಂದರೆಗೆ ಒಳಗಾಗಿದ್ದಾರೆ, ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ. ಸೊ ಈ ಕಷ್ಟಕ್ಕೆ ಸ್ಪಂದಿಸಬೇಕಾದುದು ಇದು ಮಾನವೀಯತೆಯಾಗಿದೆ. ಮಾನವೀಯ ನೆಲೆಯಲ್ಲಿ ಜಾತಿ ಮತ ಧರ್ಮ ನೋಡದೆ ಎಲ್ಲರ ಸಂಕಷ್ಟಗಳಿಗೆ ಪರಿಹಾರವಾಗಿ ಕೆಲಸ ಮಾಡಬೇಕಾದುದು ಕೂಡ ಕಾಲದ ಬೇಡಿಕೆಯಾಗಿದೆ. ಇದನ್ನು ಕೂಡ ಜಮಾತೆ ಇಸ್ಲಾಮಿ ಹಿಂದ್ ಈ ಅಭಿಯಾನದ ಸಂದರ್ಭದಲ್ಲಿ ಜನರಿಗೆ ಮನವರಿಕೆ ಮಾಡಿಸುವಂತಹ ಕೆಲಸ ಮಾಡ್ತದೆ. ಜಾತಿ ಮತ ಭೇದವಿಲ್ಲದೆ ಎಲ್ಲರ ಸಂಕಷ್ಟಗಳನ್ನು ನೀಗಿಸುವಂತಹ, ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಈ ಒಂದು ಮನೋಭಾವ ಜನರಲ್ಲಿ ಮೂಡಬೇಕು. ಸೌಹಾರ್ದದ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಬೇಕು. ಆಗ ಮಾತ್ರ ಒಂದು ಸಮಾಜ ಒಳ್ಳೆಯದಾಗಲಿಕ್ಕೆ ಸಾಧ್ಯ, ಒಂದು ರಾಷ್ಟ್ರ ಒಳ್ಳೆಯದಾಗಲಿಕ್ಕೆ ಸಾಧ್ಯ. ಪ್ರೀತಿಯ ಬಂಧುಗಳೇ, ಜೀವನ ಎನ್ನುವುದು ಅದು ಪರೀಕ್ಷೆಯಾಗಿದೆ. ದೇವನು ಮನುಷ್ಯನನ್ನು ಸೃಷ್ಟಿಸಿ ಇಲ್ಲಿ ಪರೀಕ್ಷಿಸ್ತಾ ಇದ್ದಾನೆ. ದೇವನು ಹೇಳ್ತಾನೆ, ನಾನು ಮರಣ ಮತ್ತು ಜೀವನವನ್ನು ಆವಿಷ್ಕರಿಸಿದ್ದು ಮನುಷ್ಯನನ್ನು ಪರೀಕ್ಷಿಸಲಿಕ್ಕಾಗಿ. ಯಾರು ಇಲ್ಲಿ ಒಳಿತು ಮಾಡ್ತಾರೋ, ಯಾರು ಕೆಡುಕು ಮಾಡ್ತಾರೋ, ಯಾರು ಸತ್ಕರ್ಮ ಮಾಡ್ತಾರೋ, ಯಾರು ದುಷ್ಕರ್ಮ ಮಾಡ್ತಾರೋ ಎಂಬುದನ್ನು ಪರೀಕ್ಷಿಸಲಿಕ್ಕಾಗಿ ದೇವನು ಈ ಮನುಷ್ಯನನ್ನು ಇಲ್ಲಿ ಉಂಟು ಮಾಡಿದ್ದಾನೆ. ಅದರ ಒಂದು ಪರೀಕ್ಷೆ ಕೂಡ ನಡೀತಾ ಇದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ನಿರ್ಮಿಸುವುದರ ಮೂಲಕ ದೇವನು ಪರೀಕ್ಷಿಸ್ತಾನೆ, ನನ್ನ ಕಡೆಗೆ ಯಾರು ಮರಳುತ್ತಾರೆ ಎಂದು. ಯಾವಾಗೆಲ್ಲ ಮನುಷ್ಯನು ವ್ಯತಿಚಲಿಸಿ ನಡೀತಾನೋ ಆಗ ಅವನನ್ನು ಎಚ್ಚರಿಸುವ ಸಲುವಾಗಿ ಇಂತಹ ಒಂದು ವಾತಾವರಣವನ್ನು ದೇವನು ನಿರ್ಮಿಸ್ತಾನೆ. ಇತಿಹಾಸವನ್ನು ನೋಡಿದರೂ ಕೂಡ ನಮಗೆ ಅದನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಯಾವಾಗೆಲ್ಲ ಮನುಷ್ಯನು ದೇವನಿಂದ ವಿಮುಖನಾಗಿ ಬೇರೆ ಕಡೆಗೆ ಸಾಗುವಾಗ ದೇವನು ಆತನನ್ನು ಎಚ್ಚರಿಸಲಿಕ್ಕಾಗಿ, ದೇವನ ಕಡೆಗೆ ಮರಳಲಿಕ್ಕಾಗಿ ಇಂತಹ ಪರಿಸ್ಥಿತಿಯನ್ನು ಆತ ಉಂಟು ಮಾಡ್ತಾನೆ. ಇದೀಗ ಕೊರೋನಾ ವೈರಸ್ ಅಂತಹ ಒಂದು ವಾತಾವರಣವನ್ನು ಇಲ್ಲಿ ಉಂಟು ಮಾಡಿದೆ. ಈಗ ಎಲ್ಲರಿಗೂ ಕೂಡ ದೇವನ ನೆನಪಾಗಿದೆ, ಎಲ್ಲರಿಗೂ ಕೂಡ ದೇವನ ನೆನಪು ಉಂಟಾಗಿದೆ. ಜಮಾತೆ ಇಸ್ಲಾಮಿ ಹಿಂದ್ ಈ ಸಂದರ್ಭದಲ್ಲಿ ಹೇಳ್ತಾ ಇದೆ, ನೀವು ದೇವನ ಕಡೆಗೆ ಮರಳಬೇಕು. ನಿಮ್ಮ ಕಷ್ಟಗಳಿಗೆ, ಸಂಕಷ್ಟಗಳಿಗೆ ಪರಿಹಾರ ಸಿಗಬೇಕಾದರೆ ದೇವನ ಕಡೆಗೆ ಮರಳಬೇಕಾಗಿದೆ. ಸರ್ಕಾರ ಅದೇ ರೀತಿ ಆರೋಗ್ಯ ಇಲಾಖೆಯವರು ನೀಡಿದಂತಹ ಆದೇಶ ನಿರ್ದೇಶನಗಳನ್ನು ಪಾಲಿಸ್ತಾ, ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸ್ತಾ ದೇವನ ಕಡೆಗೆ ಮರಳುವುದು ಕೂಡ ಅತಿ ಅಗತ್ಯವಾಗಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗೋಷ್ಠಿ ಇದೀಗ ನಡೀತಾ ಇದೆ. ಈ ವಿಚಾರಗೋಷ್ಠಿಯಲ್ಲಿ ವಿವಿಧ ಧರ್ಮದ ನಾಯಕರುಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ, ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಲ್ಲಿ, ಜನಾಬ್ BS ಶರ್ಫುದ್ದೀನ್ ಅವರು ಸಂದೇಶವನ್ನು ನೀಡಲಿದ್ದಾರೆ. ಬನ್ನಿ ನಾವೆಲ್ಲರೂ ದೇವನ ಕಡೆಗೆ ಮರಳೋಣ ಮತ್ತು ಆತನ ಕರುಣೆಯನ್ನು ಅರಸೋಣ. ಕೋವಿಡ್-19 ಸೃಷ್ಟಿಕರ್ತನ ಕಡೆಗೆ ಮರಳುವ ಕರೆ ಎಂಬ ಈ ಅಭಿಯಾನವನ್ನು
ಯಶಸ್ವಿಗೊಳಿಸೋಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಈ ಪ್ರಾಸ್ತಾವಿಕ ನುಡಿಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಸರ್ವಸ್ತುತಿಯು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಆತ್ಮೀಯ ಬಂಧುಗಳೇ, ಕೋವಿಡ್-19 ಮರಳಿ ಸೃಷ್ಟಿಕರ್ತನ ಕರೆಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಈಗಲೇ ತಮಗೆ ಪರಿಚಯವಾದಂತಹ 3 ಅತಿಥಿಗಳು ವಿಶೇಷ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಇದೀಗ ಮೊದಲನೆಯ ಸಂದೇಶವನ್ನು ನೀಡುವವರು ನಮ್ಮ ಹತ್ತಿರದ ತೊಕ್ಕೋಟಿನ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು. ಈ ಧರ್ಮ ಕೇಂದ್ರದ ಅಧಿಕಾರವನ್ನು ಇತ್ತೀಚೆಗಷ್ಟೇ ವಹಿಸಿಕೊಂಡವರು, ನಮ್ಮ ಈ ವ್ಯಾಪ್ತಿಗೆ ಇತ್ತೀಚೆಗಷ್ಟೇ ಬಂದವರು, ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ಅವರಿಂದ ಕೋವಿಡ್-19 ಮರಳಿ ಸೃಷ್ಟಿಕರ್ತನ ಕರೆಗೆ ವಿಶೇಷ ಸಂದೇಶದ ಮಾತುಗಳು. ಪ್ರಿಯರೇ, ಮರಳಿ ಸೃಷ್ಟಿಕರ್ತನ ಕಡೆಗೆ ಭಾಳ ಒಂದು ಉತ್ತಮವಾದ ಶೀರ್ಷಿಕೆ, ಶ್ರೇಷ್ಠ ಶೀರ್ಷಿಕೆ. ಕೋವಿಡ್-19 ಮತ್ತು ಸೃಷ್ಟಿಕರ್ತ ದೇವ ಭಗವಂತ, ಇದಕ್ಕೇನಾದರೂ ಸಂಬಂಧವಿದೆ? ಅನ್ಯೋನ್ಯ ಸಂಬಂಧ ಇದೆ. ವಿ ಆರ್ ಬಿಲೀವರ್ಸ್, ವಿ ಆರ್ ದ people of relationship, we are a people of faith. ಸಂಬಂಧ, ನಂಬಿಕೆ, ವಿಶ್ವಾಸ ಸೃಷ್ಟಿಕರ್ತನಲ್ಲಿ. ಸೃಷ್ಟಿಕರ್ತ ಒಂದು ಅದ್ಭುತ ಶಕ್ತಿ. ಮಾನವರು ನಾವು ಸೃಷ್ಟಿಸಲ್ಪಟ್ಟವರು. ನಾವು ಇಲ್ಲಿ ಇರುವುದು ಒಂದು ಉದ್ದೇಶಕ್ಕಾಗಿ. ಅಲ್ಲಿರುವುದು ನಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ, ಇದೊಂದು ಮಾತು. ಆದರೆ ನಾವು ಸುಮ್ಮನೆ ಇಲ್ಲಿ ಇಲ್ಲ. ನಮ್ಮ ಜೀವನಕ್ಕೆ ಒಂದು ಉದ್ದೇಶ ಇದೆ. ಯಾವ ಉದ್ದೇಶ? ನಾವೆಲ್ಲ ಯಾತ್ರಿಕರು. ವಿ ಆರ್ ಆಲ್ ಪಿಲ್ಗ್ರಿಮ್ಸ್ ಆನ್ ಅರ್ತ್, ಪಿಲ್ಗ್ರಿಮೇಜ್ ಟು ದಿ ಹೆವನ್ಲಿ ಅಬೋರ್ಡ್. ಕೊಂಕಣಿಯಲ್ಲಿ ಒಂದು ಸುಂದರ ಗೀತೆ ಇದೆ. यात्रिकामी सर्व जाऊन असाव, बासैल्या गावाक पयाण करताव, तुझ्या आदारार पातयेताव, तुझी ससाई मागताव. ನಾವೆಲ್ಲ ಯಾತ್ರಿಕರು. ನಮಗೆ ಸೃಷ್ಟಿಕರ್ತನಿಗೆ ಈ ಸಂಬಂಧದಲ್ಲಿ ಅವರ ಅನ್ಯೋನ್ಯತೆ, ಅವರ ಭಕ್ತಿ, ಅವರ ಶಕ್ತಿ ನಮ್ಮ ಜೀವನಕ್ಕೆ. ಸೃಷ್ಟಿಕರ್ತರು ನಮಗೆ ಕೃಪೆ, ಆಶೀರ್ವಾದ, ದಯೆ, ಕರುಣೆ, ಪ್ರೀತಿ ನೀಡಬೇಕು. ಒಬ್ಬ ಭಕ್ತ ಮಣ್ಣಿನ ಮಡಕೆಯೊಡನೆ ಪ್ರಶ್ನಿಸ್ತಾನೆ, ನೀನೇಕೆ ಇಷ್ಟು ಕೂಲ್ ಆಗಿದ್ದೀಯಾ, ತಣ್ಣಗೆ ಆಗಿದ್ದೀಯಾ? ಅದಕ್ಕೆ ಮಣ್ಣಿನ ಮಡಿಕೆ ಹೀಗೆ ಅನ್ನುತ್ತದೆ, ನಾನು ಮಣ್ಣಿನಿಂದ ಮಾಡಲ್ಪಟ್ಟವನು. ನನ್ನ ಅಸ್ತಿತ್ವ ಅಲ್ಪವಾದ ವ್ಯಕ್ತಿತ್ವ. ನಾನು ಶಾಶ್ವತನಲ್ಲ. ನಾನು ನೆಲಕ್ಕೆ ಬಿದ್ದರೆ ಚೂರು. ಆದ್ದರಿಂದ ನನಗೇಕೆ ಕೋಪ, ನನಗೇಕೆ ಶಾಪ, ನನಗೇಕೆ ಅಭಿಲಾಷೆ, ನನಗೇಕೆ ಅಹಂಕಾರ? ನಾನು ನನ್ನ ಯಜಮಾನನ ಕೈಯಲ್ಲಿ ಒಂದು ಗೊಂಬೆ ಇದ್ದ ಹಾಗೆ. ಅಲ್ಪತನ, ಸಣ್ಣತನ ನನ್ನ ವ್ಯಕ್ತಿತ್ವ. ಆದ್ದರಿಂದ ನಾನು ಕೂಲ್ ತಣ್ಣಗೆ ಆಗಿ ಇರುತ್ತೇನೆ. ಭಗವಂತನ ಸೃಷ್ಟಿಕರ್ತನ ಕೈಯಲ್ಲಿ ನಾವೆಲ್ಲ ಮಣ್ಣಿನ ಮಡಕೆಗಳು. ಅವರಿಂದ ನಾವು ಸೃಷ್ಟಿಸಲ್ಪಟ್ಟವರು, ಅವರ ಪಾದವನ್ನು ಸೇರಲ್ಪಟ್ಟವರು ನಾವು, ಅವರ ಕೃಪೆಯಿಂದ ಬಾಳುವವರು ನಾವು. ಈಗ ಕೋವಿಡ್-19 ಇದು ನಮಗೆ ಏನು ಪಾಠ ಕಲಿಸ್ತದೆ? ಪಾಠ ತುಂಬ ಕಲಿಸ್ತದೆ. ಆದರೆ ನಮಗೆಲ್ಲ ದೈನ್ಯತೆ ಬೇಕು. ಇಂಗ್ಲೀಷಲ್ಲಿ ನಾವು ಹೇಳ್ತೇವೆ ಹ್ಯುಮಿಲಿಟಿ. ಅದು ಶಕ್ತಿ. ಅಂದರೆ ನಮಗೆ ಸಣ್ಣತನ ಬೇಕು, ಭಕ್ತಿ ಬೇಕು, ವಿಶ್ವಾಸ ಬೇಕು, ನಂಬಿಕೆ ಬೇಕು. ಭಕ್ತಿಯೇ ನಮ್ಮ ಶಕ್ತಿ. ಭಕ್ತಿ ಸೃಷ್ಟಿಕರ್ತನಲ್ಲಿ, ಭಕ್ತಿ ನಮ್ಮ ಗುರುಗಳಲ್ಲಿ, ನಮ್ಮ ಹೆತ್ತವರಲ್ಲಿ. ಕೃತಜ್ಞತೆಯೇ ನಮ್ಮ ಸಂಸ್ಕಾರವಾಗಬೇಕು. ನಾನು ಹೇಳಿದೆ ಭಕ್ತಿಯೇ ನಮ್ಮ ಶಕ್ತಿ ಅಂತ. ಸೃಷ್ಟಿಕರ್ತನಲ್ಲಿ ನಮಗೆ ನಂಬಿಕೆ ಕಡಿಮೆಯಾಗಿದೆ ಅಂತ ನನಗೆ ಅನಿಸ್ತದೆ. ನಾನೇ ಶಕ್ತಿವಂತ, ನಾನೇ ತಿಳಿದವ, ನಾನೆಲ್ಲ ಮಾಡಬಲ್ಲೆ, ನಾನೇ ಶಕ್ತಿ, ನನಗೆ ಮಿಕ್ಕಿದ ಶಕ್ತಿ ಇಲ್ಲ, ನನಗೆ ಸೃಷ್ಟಿಕರ್ತನ ಅಗತ್ಯವೇ ಇಲ್ಲ. ಇದೆಲ್ಲ ಭ್ರಮೆ. ಈ ಭ್ರಮೆಯಿಂದ ಜನ ಬಾಳುವಂಥ ಹಾಗೆ ಕಾಣುತ್ತದೆ.
ಸೃಷ್ಟಿಕರ್ತರೇ ಇಲ್ಲ ಅನ್ನುವ ಈ ಸಮಾಜದಲ್ಲಿ ಭಗವಂತನೇ ನಮ್ಮ ಶಕ್ತಿ, ನಾನು ಜ್ಞಾನಿ ಅಲ್ಲ, ನನಗೆ ಜ್ಞಾನ ಇರಬಹುದು, ಸಿರಿತನ ಇರಬಹುದು, ಆದರೂ ನಾನು ತುಂಬಿದ ಕೊಡ ಎನ್ನುವ ಅಹಂಕಾರ ಬೇಡ. ಈ ಅಹಂಕಾರದಲ್ಲಿ ಜೀವಿಸುವ ಮಾನವನಿಗೆ ಭಗವಂತನನ್ನು ಕಲಿಸುವ ಒಂದು ದೊಡ್ಡ ಪಾಠ, ನಮಗಿಂತ ಮಿಗಿಲಾದ ಶಕ್ತಿ ಇದೆ, ನಾನು ಸೃಷ್ಟಿಸಲ್ಪಟ್ಟವನು, ನಾನು ಅಲ್ಪ, ನಾನು ಧೂಳು. ಬೈಬಲಲ್ಲಿ ಒಳ್ಳೆಯ ಒಂದು ಮಾತಿದೆ, ರಿಮೆಂಬರ್ ಯು ಆರ್ ಡಸ್ಟ್, ಯು ಹ್ಯಾವ್ ಕಮ್ ಫ್ರಮ್ ಡಸ್ಟ್, ಯು ವಿಲ್ ರಿಟರ್ನ್ ಟು ಡಸ್ಟ್. ಇನ್ನೊಂದು ವಾಕ್ಯ ಇದೆ, ಯೇಸು ಕ್ರಿಸ್ತರು ಹೇಳಿದ್ದು, ರಿಪೆಂಟ್ ಆ್ಯಂಡ್ ಬಿಲೀವ್ ಇನ್ ದ ಗಾಸ್ಪಲ್, ದ ಟೈಮ್ ಈಸ್ ಫುಲ್ಫಿಲ್ಡ್, ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಅಟ್ ಹ್ಯಾಂಡ್. ರಿಪೆಂಟ್, ಬಿಲೀವ್. ಭಗವಂತ ನಮ್ಮ ಶಕ್ತಿ ಅಂತ ಯಾವಾಗ ನಾವು ಅನಿಸ್ತೇವೋ ಆವಾಗ ಸಣ್ಣತನ, ಹ್ಯುಮಿಲಿಟಿ ತಾನಾಗಿಯೇ ಬರುತ್ತೆ, ಅದು ಬರಲೇಬೇಕು. ಆವಾಗ ದೇವರು ನಮ್ಮಲ್ಲಿ ತುಂಬ ಒಳ್ಳೆತನವನ್ನು, ಆಶೀರ್ವಾದವನ್ನು ಕೊಡುತ್ತಾ ನಮ್ಮ ಜೀವನ ಸಮೃದ್ಧಿಯಾಗಲು ಸಾಧ್ಯ. ಎರಡನೇದಾಗಿ ಈ ಕೋವಿಡ್-19ರಿಂದ ನಾವು ಕಲಿಯುವ ಪಾಠ ಕೃತಜ್ಞತೆ. ಕೃತಜ್ಞತೆ ಅಲ್ಲ, ಗ್ರೇಟ್ಫುಲ್ನೆಸ್. ಮಾನವನು ಭಗವಂತನಲ್ಲಿ ಹಾಗೂ ಮಾನವನಲ್ಲಿ ಕೃತಜ್ಞತಾ ಮನೋಭಾವವನ್ನು ಇಟ್ಟುಕೊಳ್ಳಬೇಕು. ಗಾಂಧೀಜಿಯವರು ಸೌತ್ ಆಫ್ರಿಕಾದಲ್ಲಿ ಇದ್ದಿದ್ದಾಗ ಒಂದು ಹೋಟೆಲ್ಗೆ ಹೋದರಂತೆ ಬೆಳಿಗ್ಗೆನ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ಬ್ರೇಕ್ಫಾಸ್ಟ್ ಆದ ಕೂಡಲೇ ಅವರಿಗೆ ಬಿಲ್ಲನ್ನು ತಂದು ಕೊಡಲಾಯಿತು. ವೇಟರ್ ಅವರು, ಆ ವೇಟರ್ ಅವರಿಗೆ ಬಿಲ್ಲನ್ನು ಕೊಟ್ಟು ಸ್ವಲ್ಪ ಟಿಪ್ಸನ್ನು ಕೊಟ್ಟು ಹೀಗೆಂದರಂತೆ, ಥ್ಯಾಂಕ್ ಯು ವೆರಿ ಮಚ್. ವೇಟರನ ಮುಖದಲ್ಲಿ ಒಂದು ಒಳ್ಳೆ ನಗು ಬಂತು, ಖುಷಿಯಾಯಿತು. ಅವರು ಹೇಳಿದರಂತೆ, 20 ವರ್ಷದಿಂದ ಈ ಹೋಟೆಲಲ್ಲಿ ನಾನು ವೇಟ್ರಾಗಿ ಸೇವೆ ಮಾಡ್ತಾ ಇದ್ದೇನೆ. ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ, ಸ್ವಲ್ಪ ಟಿಪ್ಸ್ ಕೊಟ್ಟು ಹೋಗ್ತಾರೆ, ಆದರೆ ಅದೊಂದು ಒಳ್ಳೆ ನಗುಮುಖದಿಂದ ನನ್ನ ಭುಜದ ಮೇಲೆ ಕೈ ಇಟ್ಟುಕೊಂಡು ಥ್ಯಾಂಕ್ ಯು ಸರ್ ಅಂತ ಹೇಳಿದ್ದು ಇದೇ ಪ್ರಪ್ರಥಮವಾಗಿ. ನನಗೆ ತುಂಬ ಇವತ್ತು ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ, ಜೀವನದಲ್ಲಿ ಒಂದು ನೆಮ್ಮದಿ ಆಗ್ತಾ ಇದೆ. ನಾನು 20 ವರ್ಷಗಳಲ್ಲಿ ಮಾಡಿದ ಎಲ್ಲ ಸೇವೆಗೆ ನಿಮ್ಮಿಂದ ಅದೊಂದು ಶಬ್ದ ಥ್ಯಾಂಕ್ ಯು ಸರ್ ಅನ್ನೋದು ತುಂಬ ತೃಪ್ತಿ, ನೆಮ್ಮದಿ ಕೊಡಿತು. ಅದಕ್ಕಾಗಿ ಅವರು ಎರಡೂ ಕೈಗಳನ್ನು ಜೋಡಿಸ್ತಾ ಥ್ಯಾಂಕ್ ಯು ವೆರಿ 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 ಮಚ್ ಸರ್ ಅಂತ ಆ ವೇಟರ್ ಗಾಂಧೀಜಿಯವರಿಗೆ ಹೇಳಿದರಂತೆ. ನಾನೇನು ಅನುಭವದಿಂದ ಹೇಳುವುದಾದರೆ, ಜನರಲ್ಲಿ ಕೃತಜ್ಞತಾ ಮನೋಭಾವ ಕಡಿಮೆ ಆಗುತ್ತಾ ಬಂದಿದೆ. ಭಗವಂತನಲ್ಲಿ ಹಾಗೂ ತನಗೆ ಒಳಿತನ್ನು ಮಾಡಿದವನಲ್ಲಿ ಕೃತಜ್ಞತೆ ಜಾಸ್ತಿ ಆಗುತ್ತಾ ಇದೆ. ಯೇಸು 10 ಕುಷ್ಠರೋಗಿಗಳನ್ನು ಗುಣಪಡಿಸಿದರು. ಆದರೆ ಒಬ್ಬನೇ ಒಬ್ಬನು ಹಿಂದೆ ಬಂದು ಉಪಕಾರ ಸ್ಮರಣೆ ಮಾಡಿದ ಅಂತ ಬೈಬಲಲ್ಲಿ ನಾವು ಕೇಳ್ತೇವೆ. ಯೇಸುವಿಗೂ ಒಂದು ಬೇಸರ ಆಯಿತು. 10 ಜನರಲ್ಲವೇ ನಾನು ಗುಣಪಡಿಸಿದ್ದು, ಉಳಿದ 9 ಜನ ಎಲ್ಲಿ ಹೋದರು? ನೀನೊಬ್ಬನೇ ಬಂದಿದ್ದೀಯಾ ಎಂದು ಕೇಳಿದ್ದು. ಸೃಷ್ಟಿಕರ್ತನಿಂದ ನಾವು ಪಡೆದ ಕೃಪಾ ಆಶೀರ್ವಾದಗಳು ಅನೇಕ. ನಮ್ಮ ಹೆತ್ತವರಿಂದ, ಗುರುಗಳಿಂದ, ಸಮಾಜದಿಂದ, ನೆರೆಹೊರೆಯವರಿಂದ, ಸಹೃದಯ ಮನಸ್ಸಿನವರಿಂದ, ಸುಮನಸ್ಕರಿಂದ ಎಷ್ಟೋ ಆಶೀರ್ವಾದ, ಸಹಾಯ ನಾವು ಪಡೆದಿದ್ದೇವೆ. ಗ್ರ್ಯಾಟಿಟ್ಯೂಡ್, ಗ್ರೇಟ್ಫುಲ್ನೆಸ್ ಇದು ಇದೆ ತಾನೇ? ಅನ್ಗ್ರೇಟ್ಫುಲ್ನೆಸ್, ಇನ್ಗ್ರ್ಯಾಟಿಟ್ಯೂಡ್ ಎಷ್ಟು ಇದೆ? ಅಹಂಕಾರವೇ ಉಸಿರು. ಇದನ್ನೇ ನಾವು ಮಾನವನಲ್ಲಿ ನೋಡ್ತಿರುವಾಗ ಇದು ಕೋವಿಡ್ ಎನ್ನುವ ಈ ಒಂದು ಸಂದರ್ಭ ಮಾನವನಿಗೆ ತಾನಾಗಿ ಸಣ್ಣತನವನ್ನು, ಅಲ್ಪತನವನ್ನು ಅರಿತುಕೊಂಡು ಕೃತಜ್ಞತಾ ಮನೋಭಾವದಿಂದ ಜೀವಿಸಲು ಒಂದು ಉತ್ತಮ ಪಾಠ. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ನಾವು ಎದುರಿರುವಾಗ ಎಲ್ಲ ಸರಿ ಹೋಗುತ್ತೆ. ನಮ್ಮ ಹಿಂದೆ ನಮ್ಮಿಂದಲೇ ಅನೇಕ ಒಳಿತನ್ನು ಗಳಿಸಿಕೊಂಡ ಅನೇಕ ಜನರು ನಮ್ಮ ವಿಷಯವಾಗಿ ಎಷ್ಟು ಕೆಟ್ಟ ಮಾತಾಡ್ತಾರೆ. ಇಂಥ ಒಂದು ಸಮಾಜದಲ್ಲಿ ಅನೇಕ ಪಾಠಗಳು ನಾವು ಕಲಿಯಬಹುದು. ಪ್ರತಿಯೊಂದು ಪ್ರಕೃತಿ ವಿಕೋಪ ಮಾನವನಿಂದಲೇ ಆರಂಭವಾಗಿತ್ತು. ಆದರೆ ಪ್ರತಿ ಬಾರಿಯೂ ಮನುಷ್ಯ ದೇವನನ್ನು ಶಪಿಸ್ತಾ ಇದ್ದಾನೆ. ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿದ್ದಾನೆ. ನಮ್ಮ ಅಭಿಪ್ರಾಯವನ್ನು, ನಮ್ಮ ರೋಗ ಮಾನವ ಸೃಷ್ಟಿ ಪ್ರತಿಯೊಂದರಲ್ಲೂ
ನಾವು ಪಾಠವನ್ನು ಕಲಿಯಬೇಕು. ನಮಗಿಂತ ಮಿಗಿಲಾದ ಶಕ್ತಿ ದೇವರು ಸೃಷ್ಟಿಕರ್ತರು ಎಂದು ಯಾವಾಗ ನಾವು ದೃಢಪಡಿಸ್ತೇವೋ ಆವಾಗ ಮನುಷ್ಯ ಈ ಭೂಮಿಯಲ್ಲಿ ಒಡೆಯನಲ್ಲ. ಈ ಭೂಮಿಯಲ್ಲಿ ಮನುಷ್ಯ ಕೇವಲ ಒಬ್ಬ ಸೇವಕ. ನಾವು ಭೂಮಿಗೆ ಒಡೆಯರಾದೆವೋ ಇದನ್ನು ಪ್ರತಿಭಟಿಸ್ತಾ ಇದ್ದೆ ನಮ್ಮ ಪೃಥ್ವಿ. ನಾವು ಎಷ್ಟು ಅಚಲರೆಂದರೆ ನಾವು ದೊಡ್ಡ ದೊಡ್ಡ ಗಗನಚುಂಬಿ ಕಟ್ಟಡಗಳನ್ನು ಕಟ್ಟಬಹುದು, ಆದರೆ ಒಂದು ಹನಿ ನೀರು, ಒಂದು ಹನಿ ರಕ್ತ, ಒಂದು ಮುಷ್ಟಿ ಮಣ್ಣು ಮಾಡಲು ನಮಗೆ ಸಾಧ್ಯವಿದೆಯಾ? ನಮಗಿಂದು ಶಿಕ್ಷಣವಿದೆ ಹೌದು, ಆದರೆ ಜ್ಞಾನ ಕಡಿಮೆಯಾಗಿದೆ ಅಂತ ಹೇಳ್ಬೋದಾ? ನಮ್ಮ ಹಿರಿಯರಲ್ಲಿ ಜ್ಞಾನ ಇತ್ತು. ಆ ಜ್ಞಾನ ಭಗವಂತ ಸೃಷ್ಟಿಕರ್ತ, ನಾವೆಲ್ಲ ಅಲ್ಪರು ಎಂದು ನಾವು ಭಕ್ತಿಯಿಂದ ಅನಿಸಿಕೊಂಡಿದ್ದೆವು. ಆದರೆ ಯಾವಾಗ ನಾವು ಜ್ಞಾನಿಗಳು, ನಮಗೆ ಶಿಕ್ಷಣ ಇದೆ, ಎಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅಹಂಕಾರ ನಮ್ಮನ್ನು ಅಷ್ಟೊಂದು ಎತ್ತರಕ್ಕೆ ಕೊಂಡು ಹೋಗಿದೆ ಎನ್ನುವ ಒಂದು ಮಾತು ನಾವು ಹೇಳಬಹುದು. ಆದ್ದರಿಂದ ಕೋವಿಡ್-19 ಮತ್ತು ಸೃಷ್ಟಿಕರ್ತನ ಕಡೆಗೆ ಇದೆಲ್ಲ ನಮಗೆ ಕೂಲಂಕುಷವಾಗಿ ಕುಳಿತುಕೊಂಡು ಆಲೋಚನೆ ಮಾಡಿ ಸಣ್ಣತೆಯಿಂದ ಭಕ್ತಿಯಿಂದ ದೇವರನ್ನು ಸ್ಮರಿಸುತ್ತಾ ದೇವರಲ್ಲಿ, ಭಗವಂತನಲ್ಲಿ ಹಾಗೂ ನಮಗೆಲ್ಲ ಒಳಿತನ್ನು ಮಾಡಿದರಲ್ಲಿ ಕೃತಜ್ಞತಾ ಮನೋಭಾವವನ್ನು ಇಟ್ಟುಕೊಂಡು ಭಗವಂತನ ಸ್ಮರಿಸಿ ನಮ್ಮ ಜೀವನ ಸಮೃದ್ಧಿಯಾಗುವಂತೆ ಮಾಡಲಿ ಅಂತ ಹಾರೈಸ್ತೇನೆ. ಧನ್ಯವಾದಗಳು. ವಂದನೀಯ ಸಿಪ್ರಿಯನ್ ಪಿಂಟೋ ಇವರ ಮಾತುಗಳನ್ನು ನಾವು ಆಲಿಸಿದೆವು. ಇದೀಗ ನಮಗೆ ಮತ್ತೊಂದು ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಪ್ರೊಫೆಸರ್ ಆಗಿ, ವಿದ್ವಾಂಸರಾಗಿ, ಯಕ್ಷಗಾನ ಕಲಾವಿದ, ಅರ್ಥಧಾರಿಯಾಗಿ, ಉಪನ್ಯಾಸದಲ್ಲಿ ಪಳಗಿದಂತಹ ಪ್ರವಚನಕಾರರು ಆಗಿರುವಂತಹ ಪ್ರೊಫೆಸರ್ ಭಾಸ್ಕರ್ ರೈ ಕುಕ್ಕುವಳ್ಳಿ. ನಮಸ್ಕಾರ. ನಾವೆಲ್ಲ ಮಾನವ ಕುಲಕ್ಕೆ ಸೇರಿದವರು. ಪಂಪ ಹೇಳಿದ್ದಾನೆ, ಮಾನವ ಕುಲ ಒಂದೇ ವಲಂ ಅಂತ ಹೇಳಿ. ಅಂದರೆ ಮನುಷ್ಯರೊಳಗೆ ಭಿನ್ನಾಭಿಪ್ರಾಯಗಳು ಎಷ್ಟೇ ಇದ್ದರೂ ಕೂಡ ಆ ಜನಾಂಗದ ಒಂದು ಸಹೋದರಿಯ ಭಾವನೆ ಮತ್ತು ಒಂದು ಸೌಹಾರ್ದ ವಾತಾವರಣ ಇದು ಬಹಳ ದೀರ್ಘಕಾಲದಿಂದ ನಡೆದು ಬಂದಿರತಕ್ಕಂಥದ್ದು. ಆದರೆ ಇಂದಿನ ಒಂದು ದಿನಮಾನದಲ್ಲಿ ಮನುಷ್ಯನನ್ನು ದ್ವೇಷಿಸುವಂತಹ ಅಥವಾ ಮನುಷ್ಯನ ಕಡೆಗೆ ಅನುಮಾನದ ದೃಷ್ಟಿಯಿಂದ ನೋಡುವಂಥ ಒಂದು ಸ್ಥಿತಿ ಅದು ಸೃಷ್ಟಿಯಾಗಿದೆ. ಅದಾಗಿದೆ ಯಾರಿಂದ ಅಂತ ಕೇಳಿದರೆ ಅದು ನಮ್ಮಿಂದಲೇ ಆಗಿರುವಂಥದ್ದು. ಅದನ್ನು ಬಿಟ್ಟು ಮಾನವ ಸಮಾಜ ಎಲ್ಲ ಒಂದೇ ಎನ್ನುವಂಥ ಭಾವ, ಒಂದು ಸಾಮರಸ್ಯದ, ಒಂದು ಸೌಹಾರ್ದ ಮಯವಾದಂಥ ಒಂದು ವಾತಾವರಣ ಅದು ಬೇಕು ಎನ್ನುವ ಬಯಕೆ ಪ್ರತಿಯೊಬ್ಬನ ಮನಸ್ಸಿನಲ್ಲಿಯೂ ಕೂಡ ಅಂತರ್ಭೂತವಾಗಿ ಉಂಟು. ಆದರೆ ಯಾವುದೋ ಒಂದು ಬಿಗುಮಾನದಿಂದ ನಮ್ಮೊಳಗಿನ ಒಂದು ಯುಗೋ ಅಂತ ಏನು ಹೇಳ್ತೇವೆ, ಅದರ ಮೂಲಕವಾಗಿ ನಮ್ಮನ್ನು ನಾವು ಸ್ಥಾಪಿಸಿಕೊಳ್ಳುವ ಕಡೆಗೆ ಹೆಚ್ಚಿನ ಪ್ರಯತ್ನಗಳು ನಡೀತಾ ಉಂಟು. ಭೌತಿಕವಾದಂಥ ಲಾಭ ಏನಿದೆ, ಭೌತಿಕ ಸಂಪತ್ತಿನ ಕುರಿತಾದಂತಹ ಒಂದು ಮೋಹ, ವ್ಯಾಮೋಹ ಅದು ಹೇಗಿದೆ, ಅದನ್ನು ಆದಷ್ಟು ಆರ್ಜಿಸುವ ಮೂಲಕವಾಗಿ ನಮ್ಮನ್ನು ನಾವು ದೊಡ್ಡದು ಮಾಡಿಕೊಳ್ಳುವುದು ಹೇಗೆ ಎನ್ನುವ ನಿಟ್ಟಿನಲ್ಲಿ ಮನುಷ್ಯನ ಪ್ರಯತ್ನ ನಡೀತಾ ಇದೆ. ಎಲ್ಲರೂ ಅಂತಲ್ಲ, ಆದರೆ ಅಲ್ಲಲ್ಲಿ ಇಂತಹ ಸ್ವಾರ್ಥಪರವಾದಂತಹ ಪ್ರಯತ್ನಗಳನ್ನು ನಾವು ಮನುಕುಲದಲ್ಲಿ ಕಾಣ್ತಾ ಇದ್ದೇವೆ. ಇಂಥ ಒಂದು ಸಂಕ್ರಮಣ ಕಾಲದಲ್ಲಿ ಬಹುಶಃ ಮನುಷ್ಯನಿಗೆ ಯಾವುದೇ ತೊಂದರೆಗಳು, ಅಡ್ಡಿಬಿಡ್ಡೂರಗಳು ಬಂದರೂ ಕೂಡ ಅದನ್ನು ಗಣಿಸದೆ ಮುಂದೆ ಹೋಗುವಂಥ ಒಂದು ಪ್ರವೃತ್ತಿ, ಒಂದು ರೀತಿಯ ಧೈರ್ಯ ಅದು ಬಹಳ ಹಿಂದಿನಿಂದಲೂ ಬಂದಿರುವಂಥದ್ದು. ಎಲ್ಲವನ್ನೂ ನಾನು ನಿಯಂತ್ರಿಸಬಲ್ಲೆ ಎನ್ನುವಂಥ ಒಂದು ಭಾವ. ಆದರೆ ನಮ್ಮ ನಿಯಂತ್ರಣವನ್ನು ಮೀರಿದಂತಹ ಒಂದು ಶಕ್ತಿ ಈ ಪ್ರಪಂಚದಲ್ಲಿ ಇದೆ. ಅದು ಎಲ್ಲಿಯಾದರೂ ಮುನಿದು ನಿಂತರೆ ನಾವು ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎನ್ನುವಂಥ ಭಾವ ಬಹುಶಃ ಇವತ್ತಿನ ದಿನಮಾನದಲ್ಲಿ ನಮಗೆ ಬಂದಿದೆ. ಕಾರಣ ತಮಗೆಲ್ಲ ಗೊತ್ತಿದೆ, ಕೋವಿಡ್-19 ಎನ್ನುವಂತಹ ಒಂದು ಬಹಳ ದೊಡ್ಡ ವಿಶ್ವವ್ಯಾಪಕವಾದಂಥ ಒಂದು ಕಂಟಕ ಕೊರೋನಾ. ಈ ರೋಗ ಇವತ್ತು ಉಲ್ಬಣಾವಸ್ಥೆಗೆ ತಲುಪಿ ಎಲ್ಲೋ ಪ್ರಪಂಚದ ಒಂದು ಮೂಲೆಯಲ್ಲಿ ಸೃಷ್ಟಿಯಾಗಿ ವಿಶ್ವದ ಎಲ್ಲ ಕಡೆ ವ್ಯಾಪಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕೆ ಹೀಗಾಯಿತು ಅಂತ ಕೇಳಿದರೆ ಸರಿಯಾದ ಉತ್ತರ ಕೊಡುವವರು ಯಾರೂ ಇಲ್ಲ. ಆದರೆ ಅದರ ಪರಿಣಾಮವನ್ನು ಪ್ರತಿಯೊಬ್ಬರೂ ಕೂಡ ಅನುಭವಿಸುವಂಥ ಒಂದು ಸ್ಥಿತಿ ಆಯಿತು. ಮನುಕುಲಕ್ಕೆ ಇಷ್ಟು ಭೀಕರವಾದಂಥ, ಒಬ್ಬರನ್ನೊಬ್ಬರು ಹತ್ತಿರದಿಂದ ನೋಡಲಾರದ, ಸ್ಪರ್ಶಿಸಲಾರದಂಥ ಸ್ಥಿತಿ ಬಹುಶಃ ನಮ್ಮ ಬದುಕಿನ ಜೀವಮಾನದಲ್ಲಿ ಇಷ್ಟವರೆಗೆ ಆದದ್ದಿಲ್ಲ. ಒಂದು ಮಾತುಂಟು, ಲೈಫ್ ಆ್ಯಂಡ್ ಲೈವ್ಲಿಹುಡ್ಡು ಅಂತ. ಮನುಷ್ಯನಿಗೆ ಜೀವ ಮತ್ತು ಜೀವನೋಪಾಯ
ಇದು ಬಹಳ ಮುಖ್ಯ. ಅದೆರಡನ್ನೂ ಕಾಪಾಡಿಕೊಳ್ಳುವುದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡುತ್ತೇವೆ. ಮಾಡುವ ಜೊತೆಗೆ ಇನ್ನೊಬ್ಬರ ಕುರಿತಾದಂತಹ ಒಂದು ಅನುಕಂಪ, ಪ್ರೀತಿ, ವಿಶ್ವಾಸ ಇದು ಕೂಡ ಬಹಳ ಮುಖ್ಯವಾಗಿ ನಮಗೆ ಬೇಕಾದದ್ದು. ಆದರೆ ನಾವು ಹಾಗೆ ಮಾಡುವುದಿಲ್ಲ. ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇದ್ದೇವೆ ಎಷ್ಟೆಷ್ಟು ಅನ್ಯಾಯಗಳು, ಅತ್ಯಾಚಾರಗಳು, ಅಕ್ರಮಗಳು, ಬೇರೆ ಬೇರೆ ರೀತಿಯದ್ದಾಗಿ ಮನುಷ್ಯನನ್ನು ದ್ವೇಷಿಸುವಂತಹ ಒಂದು ವಾತಾವರಣ ಇದೆಲ್ಲವನ್ನು ನಾವು ಕಾಣ್ತಾ ಇದ್ದೇವೆ. ಬಹುಶಃ ಇದನ್ನು ನಮಗೆ ಕಡಿಮೆ ಮಾಡಿಕೊಂಡು ನಾವು ಒಂದು ರೀತಿಯ ಸಹಿಷ್ಣುತಾ ಭಾವದಿಂದ ಬದುಕಲಿಕ್ಕೆ ಸಾಧ್ಯ ಇದ್ರೂ ನಾವು ಅದನ್ನು ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮನ್ನು ಯಾರೂ ಕೇಳುವವರಿಲ್ಲ ಎನ್ನುವಂಥ ಒಂದು ಭಾವ. ದೇವರ ಕುರಿತಾದಂಥ ನಂಬಿಕೆ ಎಲ್ರಿಗೂ ಉಂಟು. ಪ್ರತಿಯೊಂದು ಧರ್ಮವೂ ಕೂಡ ದೇವರ ಅಸ್ತಿತ್ವವನ್ನು ಸಾರ್ತಾ ಇದೆ. ಆದರೆ ಯಾವ ಧರ್ಮವೂ ಕೂಡ ದ್ವೇಷದ ಪಾಠವನ್ನು ಕಲಿಸುವುದಿಲ್ಲ. ಮಜಹಬ್ ನಾ ಸಿಕ್ಕಾತೆ ಆಪಸ್ ಮೇ ಬೈರ್ ರಖನಾ, ಹಿಂದಿ ಹೇ ಹಮ್ ಹಿಂದೂಸ್ತಾ ಹಮಾರ, ಕವಿ ಇಕ್ಬಾಲ್ ಸಾರೇ ಜಹಾನ್ ಸೆ ಅಚ್ಚೆ ಎಷ್ಟು ಚಂದ ಹೇಳಿದ್ದಾರೆ ನೋಡಿ. ಯಾವ ಧರ್ಮವೂ ನಮಗೆ ದ್ವೇಷದ ಪಾಠವನ್ನು ಕಲಿಸುವುದಿಲ್ಲ. ಪರಸ್ಪರ ಪ್ರೀತಿಸುವ ಭಾವನೆಯನ್ನು ನಾವು ಇಟ್ಟುಕೊಳ್ಬೇಕು ಅಂತ ಹೇಳುವಂಥದ್ದು. ನಾವು ಹಿಂದೂ ಧರ್ಮದವರು ಹೇಳ್ತಾರೆ, ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರೂ ಒಳ್ಳೆಯದಾಗಲಿ, ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ, ನನಗೆ ಒಳ್ಳೆಯದಾಗಲಿ ಅಂತ ಯಾರೂ ಹೇಳೋದಿಲ್ಲ. ಆಮೇಲೆ ನಮ್ಮ ಮುಸಲ್ಮಾನ ಬಂಧುಗಳಿರ್ಬೋದು, ಕ್ರೈಸ್ತ ಬಂಧುಗಳಿರ್ಬೋದು, ನಿಮ್ಮ ನೆರೆಕರೆಯವರನ್ನು ಪ್ರೀತಿಸಿ, ನಾವೆಲ್ಲ ದೇವರ ಮಕ್ಕಳು ಎನ್ನುವಂಥ ಮಾತನ್ನು ಹೇಳ್ತದೆ. ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಯೌವನೆ ಅಸ್ಥಿರಂ ಪುತ್ರದಾರಾಶ್ಚ ಧರ್ಮಕೀರ್ತಿ ದ್ವಯಂ ಸ್ಥಿರಂ ಅಂತ ಒಂದು ಬಹಳ ಪ್ರಸಿದ್ಧವಾದಂಥ ಮಾತುಂಟು. ಯಾವುದು ಕೂಡ ಈ ಪ್ರಪಂಚದಲ್ಲಿ ಸ್ಥಿರವಾದದ್ದಲ್ಲ, ಕ್ಷಣಭಂಗುರವಾದದ್ದು. ಮನುಷ್ಯನ ಜೀವನ ನೀರ ಮೇಲಿನ ಗುಳ್ಳೆಯ ಹಾಗೆ, ಹುಟ್ಟುವುದಕ್ಕೆ ಒಂದು ದಿವಸ, ಸಾಯುವುದಕ್ಕೆ ಒಂದು ದಿವಸ, ನಡುವೆ ಇರತಕ್ಕಂಥ ಬದುಕು. ಅದು ನಮಗೆ 4 ಜನ ಮೆಚ್ಚುವ ರೀತಿಯಲ್ಲಿ ನಾವು ಅದನ್ನು ಮಾಡಬೇಕು. ಹೇಗೆ ಅಂತ ಕೇಳಿದರೆ, ನಾವು ಪರಸ್ಪರ ಸೌಹಾರ್ದಯುತವಾಗಿ ಬದುಕುವಂಥ ಒಂದು ವಾತಾವರಣ ಸೃಷ್ಟಿಯಾಗಬೇಕು. ಈ ಕೊರೋನಾದ ಸಂಕ್ರಮಣ ಕಾಲದಲ್ಲಿ ನಾವು ಅದರ ಬಗ್ಗೆ ಯೋಚನೆ ಮಾಡಬೇಕು. ಕಣ್ಣಿಗೆ ಕಾಣದಂಥ ಒಂದು ಸಣ್ಣ ವೈರಸ್ ಇವತ್ತು ಪ್ರಪಂಚದ ಎಲ್ಲೆಡೆಗೆ ವ್ಯಾಪಿಸಿ ಮನುಷ್ಯನನ್ನು ಭೀತಮನಸ್ಕರನ್ನಾಗಿ ಮಾಡಿದೆ. ಜಗತ್ತಿನ ದೊಡ್ಡಣ್ಣ ಅಂತ ಹೇಳುವಂಥ ಅಮೇರಿಕಾ ಕಂಗೆಟ್ಟಿದೆ. ಬೇರೆ ಬೇರೆ ರೀತಿಯಲ್ಲಿ ವೈಜ್ಞಾನಿಕವಾಗಿ ಮುಂದುವರಿದಂಥ ಯಾವ ರಾಷ್ಟ್ರಗಳು ಕೂಡ ಕೈಚೆಲ್ಲಿ ಕುಳಿತಂಥ ಒಂದು ಪರಿಸ್ಥಿತಿ ಬಂದಿದೆ. ಯಾಕೆ ಬಂದಿದೆ ಅಂತ ಹೇಳಿದರೆ, ಇದು ದೇವರು ಕೊಟ್ಟಂಥ ಒಂದು ಶಿಕ್ಷೆ ಎನ್ನುವುದನ್ನು ಎಲ್ಲರೂ ಕೂಡ ಈಗ ಅರ್ಥ ಮಾಡಿಕೊಂಡಿದ್ದಾರೆ. ಈ ಕ್ಷಣದವರೆಗೂ ಕೋವಿಡ್ ಅಥವಾ ಕೊರೋನಾವನ್ನು ನಿವಾರಿಸುವಂತಹ ಯಾವುದೇ ಒಂದು ಲಸಿಕೆ ಆಗಲಿ, ಯಾವುದೇ ಒಂದು ಔಷಧಿ ಆಗಲಿ ಸೃಷ್ಟಿ ಆಗಲಿಲ್ಲ. ಹಾಗಂತ ಮನುಷ್ಯ ಬದುಕುವುದಿಲ್ವ ಅಂತ ಕೇಳಿದರೆ, ಯಥಾ ಪ್ರಕಾರವಾಗಿ ಬದುಕುವಂತಹ ಒಂದು ಜನಜೀವನದ ಸ್ಥಿತಿಯನ್ನು ಕೂಡ ನಾವು ಕಾಣುತ್ತೇವೆ. ಹೆದರಿಕೆಯ ಒಂದು ವಾತಾವರಣದಲ್ಲಿ ಕೂಡ ಬದುಕುವುದನ್ನು ನಾವು ಕಾಣುತ್ತೇವೆ. ಹೀಗೂ ಬದುಕಲಿಕ್ಕೆ ಆಗ್ತದೆ ಅಂತ ಈಗ ನಾವು ತೋರಿಸಿಕೊಡ್ತಾ ಇದ್ದೇವೆ. ಒಂದು ಕಾಲಕ್ಕೆ ಏನಾಗಿದೆ ಅಂತ ಹೇಳಿದರೆ, ನಮಗೆ ಲಂಗು ಲಗಾಮಿಲ್ಲ, ಬೇಕಾದ ರೀತಿಯಲ್ಲಿ ಬೇಕಾಬಿಟ್ಟಿಯಾಗಿ ನಾವು ಬದುಕುತ್ತಾ ಇದ್ದೆವು. ಈಗ ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ತಾ ಇದ್ದೇವೆ. ಈಗ ಯಾರು ಹೇಳಬೇಕಾದದ್ದಿಲ್ಲ, ಸರ್ಕಾರವೋ ಶಾಸನವೋ ಅದು ಹೇಳ್ತದೆ. ಹಾಗಂತ ಅವರು ಹೇಳ್ತಾರೆ ಅಂತ ನಾವು ಮಾಡುವುದಲ್ಲ. ನಮಗೆ ನಮ್ಮ ಜೀವನ ಮುಖ್ಯ ಅಂತ ಆಗಿದೆ. ಇನ್ನೊಬ್ಬರ ಕುರಿತಾಗಿ ಕೂಡ ನಾವು ಒಂದು ರೀತಿಯ ಸಹಾನುಭೂತಿಯಿಂದ ನಾವು ವರ್ತಿಸುವಂತಹ ಒಂದು ಮಾನಸಿಕ ಸ್ಥಿತಿ ಇವತ್ತು ನಮಗೆ ಉಂಟಾಗಿದೆ. ಯಾರು ಊಟಕ್ಕಿಲ್ಲದವರು, ಯಾರು ಉದ್ಯೋಗವನ್ನು ಕಳ್ಕೊಂಡವರು ಯಾರಿದ್ದಾರೆ, ಅವರ ಬಗ್ಗೆ ಅನುಕಂಪದ ದೃಷ್ಟಿಯಿಂದ ಇದ್ದವರು ಸಹಾಯ ಮಾಡುವಂತಹ ಒಂದು ವಾತಾವರಣ ಕೂಡ ಬೇರೆ ಎಲ್ಲ ಕಡೆ ನಾವು ನೋಡ್ತೇವೆ. ಈ ಕೊರೋನಾ ಬಂದಿರತಕ್ಕಂಥ ಒಂದು 3-4 ತಿಂಗಳ ಅವಧಿಯಲ್ಲಿ ನೋಡಿ, ಪ್ರಪಂಚದ ಬೇರೆ ಬೇರೆ ಕಡೆಯಲ್ಲಿ ನಡೆಯಬಹುದಾದಂತಹ ಬಹಳ ದೊಡ್ಡ ಅನಾಹುತಗಳು, ವಿಪ್ಲವಗಳು, ಅದು ನೈಸರ್ಗಿಕವಾದದ್ದು ಬರ್ತದೆ ಹೋಗ್ತದೆ ಬಿಡಿ, ಆದರೆ ಮಾನವನಿಗೆ ಮಾಡುವಂತಹ ಕಂಟಕಗಳು ಬಹಳ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗಿದೆ? ಪ್ರತಿಯೊಬ್ಬರಿಗೆ ಅವರವರ ಜೀವನ ಮುಖ್ಯ ಆಗಿದೆ. ಈ ಒಂದು ವಿಚಾರವಾಗಿ ನಾವು ಆಲೋಚನೆ ಮಾಡಬೇಕು. ಯಾವ ಧರ್ಮವೂ ಕೂಡ ಭಗವಂತನ ಒಂದು ಅಸ್ತಿತ್ವವನ್ನು ನಿರಾಕರಿಸುವುದಿಲ್ಲ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಃ ಸರ್ವದೇವ ನಮಸ್ಕಾರಃ ಕೇಶವ ಪ್ರತಿಗಚ್ಚತಿ ಅಂತ ಒಂದು ಮಾತು ಉಂಟು. ಆಕಾಶದಿಂದ ಬಿದ್ದಂತಹ ನೀರು ಅದು ಮಳೆಯ ರೂಪದಲ್ಲಿ ಹೊಳೆಯಾಗಿ ಹರಿದು ಕೊನೆಗೆ ಹೋಗಿ ಸೇರುವುದು ಸಮುದ್ರವನ್ನು. ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹುಟ್ಟಿದಂತಹ ನಾವು
ಜಾತಿ, ಮತ, ಪಕ್ಷ, ಪಂಗಡ ಅಂತ ಬೇರೆ ಬೇರೆ ನಮ್ಮೊಳಗೆ ವರ್ಗೀಕರಣವನ್ನು ಮಾಡಿಕೊಂಡರೂ ಕೂಡ ಕೊನೆಗೆ ಸೇರುವುದು ಇಲ್ಲಿ ಅಂತ ಹೇಳಿದರೆ ಆ ಒಂದು ಕಾಣದ ಶಕ್ತಿಯ ಕೈಯಲ್ಲಿ, ನದಿಗಳು ಸಮುದ್ರವನ್ನು ಸೇರುವ ಹಾಗೆ. ದೇವರೊಬ್ಬ, ನಾಮ ಹಲವು ಎನ್ನುವಂಥ ಭಾವನೆ ಪ್ರತಿಯೊಬ್ಬರಿಗೂ ಇರುವಂಥದ್ದು. ಹಾಗಿರುವಾಗ ಒಬ್ಬ ದೇವನ ಮಕ್ಕಳಾದಂಥ ನಾವು ಅವರಿಂದ ನಿರ್ದೇಶಿಸಲ್ಪಟ್ಟ ರೀತಿಯಲ್ಲಿ ಜೀವನವನ್ನು ನಡೆಸಿಕೊಂಡು ಆ ಬಳಿಕ ದೇವರು ಮೆಚ್ಚುವಂಥ ಕೆಲಸವನ್ನು ಮಾಡಬೇಕು. ಹಾಗೆ ಮಾಡಿದಾಗ ಮರಳಿ ದೇವರ ಕಡೆಗೆ ನಾವು ಬಹಳ ಧೈರ್ಯದಿಂದ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಶುದ್ಧಾತ್ಮನಾಗಿದ್ದೇನೆ ಎನ್ನುವಂಥ ಭಾವದಿಂದ. ಈ ಕೊರೋನಾ ಆ ಪಾಠವನ್ನು ನಮಗೆ ಕಲಿಸಿದೆ. ಆದ್ದರಿಂದ ಬಂಧುಗಳೇ, ನಾವು ಪರಸ್ಪರ ದ್ವೇಷ ಮಾಡುವುದನ್ನು ಬಿಡೋಣ. ಪ್ರೀತಿ ವಿಶ್ವಾಸದಿಂದ ಬದುಕುವಂತಹ ಒಂದು ವಾತಾವರಣದ ಕಡೆಗೆ ನಾವು ನಮ್ಮನ್ನು ನಿಯುಕ್ತಿಗೊಳಿಸೋಣ. ಆ ಮೂಲಕವಾಗಿ ಮಾನವ ಸಮಾಜ ಒಂದೇ, ಮನುಜ ಮತ ವಿಶ್ವಪಥ. ಕವಿ ಕುವೆಂಪು ಹೇಳಿದ ಹಾಗೆ, ಓ ನನ್ನ ಚೇತನ ಆಗು ನೀನು ಅನಿಕೇತನ. ಯಾವಾಗ ಭೌತಿಕವಾದ ಯಾವುದೇ ಒಂದು ಭಾಗ್ಯದ ಕಡೆಗೆ, ಸಂಪತ್ತಿನ ಕಡೆಗೆ ನಮಗೆ ಆಸಕ್ತಿ ಇಲ್ಲವೋ ಆಗ ಇನ್ನೊಬ್ಬರ ಬಗ್ಗೆ ಚಿಂತನೆ ನಮಗೆ ಜಾಸ್ತಿ ಆಗ್ತದೆ. ನಮ್ಮನ್ನು ನಾವು ಒಂದು ದೀಪಗಳನ್ನಾಗಿ ಮಾಡಿಕೊಳ್ಳುವುದಲ್ಲ. ಸಮಾಜದಲ್ಲಿ ನಾವು ಕೂಡ ಒಬ್ಬರು. ತೇನ ತ್ಯಕ್ತೇನ ಭುಂಜಿತ ಅಂತ ಉಪನಿಷತ್ತು ಹೇಳಿದೆ. ತ್ಯಾಗದ ಮೂಲಕವಾಗಿ ಅನುಭವಿಸುವಂಥ, ಅದರಿಂದ ಆಗುವ ಸಂತೋಷ ಬಹಳ ದೊಡ್ಡದು. 10 ರೂಪಾಯಿ ಸಂಪಾದನೆ ಮಾಡುವಾಗ ಅದರಿಂದ 1 ರೂಪಾಯಿಯನ್ನು ಇನ್ನೊಬ್ಬರ ಪ್ರಯೋಜನಕ್ಕಾಗಿ ನಾವು ವಿನಿಯೋಗ ಮಾಡಿದರೆ ಆ ಮೂಲಕ ಸಿಗುವಂಥ ಸಂತೋಷ ಬಹಳ ದೊಡ್ಡದು. ನಾವು ಬ್ಯಾಂಕ್ ಬ್ಯಾಲೆನ್ಸನ್ನು ಏರಿಸಿಕೊಂಡು ಸಂಪತ್ತು, ಆಸ್ತಿ, ವಾಹನ ಇತ್ಯಾದಿಗಳೆಲ್ಲ ಮಾಡಿಕೊಂಡು ಮೆರೆಯುವುದಕ್ಕಿಂತಲೂ ಕೂಡ ಇನ್ನೊಬ್ಬನ ಮುಖದಲ್ಲಿ ಸಂತೋಷವನ್ನು ಕಾಣುವ ಒಂದು ವಾತಾವರಣ ಉಂಟಲ್ಲ, ಅದು ಬಹಳ ದೊಡ್ಡ ಸಂಗತಿ. ಇದೆಲ್ಲವನ್ನು ಕೂಡ ಚಿಂತನೆ ಮಾಡುವುದಕ್ಕೆ ಒಂದು ಒಳ್ಳೆಯ ಅವಕಾಶ ಇವತ್ತು ನಮಗೆ ಬಂದಿದೆ. ಶಿಕ್ಷೆ ಹೌದು, ಭಗವಂತ ನಮಗೆ ಕೊಟ್ಟಿರುವಂಥ ಶಿಕ್ಷೆ ಅಂತ ತಿಳಿಯೋಣ. ಅಂದರೆ ಮನುಷ್ಯ ಮಾಡಿದ್ದಾದರೆ ಪರಿಹಾರ ಉಂಟದಕ್ಕೆ, ಭಗವಂತ ಮಾಡಿದ್ದಕ್ಕೆ ಯಾವುದೇ ಪರಿಹಾರ ಇಲ್ಲ. ಇವತ್ತಲ್ಲ ನಾಳೆ ಕೊರೋನಾ ಎನ್ನುವಂಥ ಆ ಒಂದು ಭೀಕರವಾದಂಥ ರೋಗ ಸಮಾಜದಿಂದ ಖಂಡಿತ ಮಾಯ ಆಗ್ತದೆ. ಆಗ ಹೊಸ ಮಾನವ ಸಮಾಜ ಒಂದು ಹುಟ್ಟುತ್ತದೆ ಅಂತ ನನ್ನ ಭಾವನೆ. ಬಹುಶಃ ನಿಜವಾದ ಅರ್ಥದಲ್ಲಿ ಆ ರೀತಿಯ ಒಂದು ಸಂಕಷ್ಟದ ಕುಲುಮೆಗಳಲ್ಲಿ ಬೆಂದಂತಹ ಒಬ್ಬ ವ್ಯಕ್ತಿ ಪುಟಕ್ಕಿಟ್ಟ ಚಿನ್ನದ ಹಾಗೆ ಹೇಗೆ ಮರಳಿ ಬರ್ತಾನೋ, ಫೀನಿಕ್ಸ್ ಹಾಕಿಯಂತೆ ಶೂನ್ಯದಿಂದ ಹೇಗೆ ಎದ್ದು ನಿಲ್ತಾನೋ, ಅವನು ನಿಜವಾದ ಅರ್ಥದಲ್ಲಿ ಭಗವಂತನ ಕಡೆಗೆ ಮುಖ ಮಾಡಿದ್ದಾನೆ ಅಂತ ಅರ್ಥ. ಇದು ಆಗಬೇಕಾದದ್ದು ಇವತ್ತು. ಈ ಕುರಿತಾದಂತಹ ಪ್ರಯತ್ನಗಳು ಎಲ್ಲ ಕಡೆ ನಡೀಬೇಕು. ಅದು ಅವರು ಇವರು ಅಂತಲ್ಲ. ಯಾವ ಮಠಾಧೀಶರು, ಯಾವ ಮಠ ಮಂದಿರಗಳ ಖಾಜಿಗಳು, ಮೌಲ್ವಿಗಳು, ಯಾವ ದಾರ್ಶನಿಕರು ಅವರು ಅವರ ಸ್ವಾರ್ಥಕ್ಕಾಗಿ ಇದನ್ನೆಲ್ಲ ಹೇಳುವುದಿಲ್ಲ. ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಪ್ರಪಂಚ ಆಗಬೇಕು ಎನ್ನುವಂತಹ ದೃಷ್ಟಿಯಿಂದ. ಸಹೋದರ ಭಾವನೆ ನಮ್ಮಲ್ಲಿ ಅದು ಹೆಚ್ಚಿನ ಒಂದು ಶಕ್ತಿಯನ್ನು ಹೊಂದಿರುವಂಥದ್ದು. ಆ ಮೂಲಕ ಸಮಾಜದ ಬೇರೆ ಬೇರೆ ಸ್ತರದ ಜನರು ಕೂಡ ಒಂದು ಪ್ರೀತಿ ವಿಶ್ವಾಸದಿಂದ ಬದುಕುವ ಹಾಗೆ, ಒಂದು ಹೂದೋಟದ ಹಾಗೆ. ಒಂದು ತೋಟದಲ್ಲಿ ಎಷ್ಟೋ ಜಾತಿಯ ಹೂಗಳಿರ್ತವೆ, ಆದರೆ ಆ ತೋಟದ ಸೌಂದರ್ಯಕ್ಕೆ ಅದೆಲ್ಲವೂ ಸೇರಿ ಕಾರಣ ಆಗ್ತದೆ. ಭಾರತ ಎನ್ನುವಂಥ ನಮ್ಮ ರಾಷ್ಟ್ರ ಅದು ವಿವಿಧತೆಯಲ್ಲಿ ಏಕತೆಯನ್ನು ತೋರಿಸುವಂಥ ಒಂದು ರಾಷ್ಟ್ರ. ಹಾಗಾಗಿ ನಮ್ಮ ಭಾರತೀಯರಿಗೆ ಇರುವಂಥದ್ದು ಸ್ವೀಕೃತ ಗುಣ. ಸಮುದ್ರಕ್ಕೆ ಇರುವ ಹಾಗೆ ಯಾವ ಕಡೆಯಿಂದ ಹೊಳೆ ಬರಲಿ, ಯಾವ ಕಡೆಯಿಂದ ನದಿ ಬರಲಿ, ಅದೆಲ್ಲವನ್ನು ಕೂಡ ತನ್ನೊಳಗೆ ಒಂದು ಮಾಡಿಕೊಳ್ಳುವಂಥ ಗುಣ ಅದು ಸಮುದ್ರಕ್ಕೆ ಇರುವಂಥದ್ದು, ಸಾಗರಕ್ಕೆ ಇರುವಂಥದ್ದು. ನಮ್ಮ ಭಾರತಕ್ಕೂ ಹಾಗೆ ಇಲ್ಲಿ ಎಷ್ಟು ಭಾಷೆಗಳಿವೆ, ಎಷ್ಟು ಧರ್ಮಗಳಿವೆ, ಎಷ್ಟು ಜನಾಂಗ ಇದೆ, ಎಷ್ಟು ಉಡುಪು ತೊಡುಪು ಇದೆ, ಯಾವ ಯಾವ ರೀತಿಯ ಆಚಾರ ವಿಚಾರಗಳಿದೆ. ಆ ಎಲ್ಲದಕ್ಕೂ ಕೂಡ ಆಯಾಯ ಸಂದರ್ಭಗಳಲ್ಲಿ ಮತ್ತು ಆಯಾಯ ಪರಿವೇಶಗಳಲ್ಲಿ ಅದಕ್ಕೆ ಅದರದ್ದೇ ಆದಂತಹ ಗೌರವ ಇದೆ. ನಮ್ಮ ತುಳುನಾಡಿರ್ಬೋದು, ಈ ತುಳುನಾಡಿನ ಸಂಸ್ಕೃತಿ ಆಚಾರ ವಿಚಾರ ಬೇರೆ ಕಡೆ ನಮಗೆ ಸಿಗುವುದಿಲ್ಲ. ಹಾಗಂತ ಅದರ ಕುರಿತಾಗಿ ಗೌರವ ಭಾವವನ್ನು ಹೊಂದಿರುವವರು ದೇಶ ವಿದೇಶಗಳಲ್ಲಿದ್ದಾರೆ. ಪರಕೀಯ ಪರದೇಶದ ಸಂಸ್ಕೃತಿ ಯಾವುದು ಒಳ್ಳೆಯದುಂಟು ಅದನ್ನು ನಾವು ಕೂಡ ಸ್ವೀಕರಿಸ್ತೇವೆ. ಯಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಬೆಳೆದಂತಹ ರಾಷ್ಟ್ರಗಳಿಂದ ನಾವು ಉಪಕೃತರಾದದ್ದು ಉಂಟು. ಹಾಗಾಗಿ ಪರಸ್ಪರ ಕೊಡುಕೊಳ್ಳುವ ಒಂದು ವ್ಯವಹಾರ ಉಂಟಲ್ಲ, ಇದನ್ನು ಹೆಚ್ಚು ಮಾಡಿಕೊಳ್ಳಬೇಕು ಅಂತ ಇದ್ದರೆ ಮನುಷ್ಯನನ್ನು ಪ್ರೀತಿಸುವುದನ್ನು ಕಲಿಬೇಕು. ಮುಖ್ಯವಾಗಿ ಅಂತರಂಗ ಮತ್ತು ಬಹಿರಂಗದ ಶುದ್ಧಿ. ಏನಾಗ್ತದೆ ಅಂದರೆ, ಸರ್ವಜ್ಞ ಹೇಳಿದಾಗೆ, ಕಣ್ಣು ನಾಲಿಗೆ ಮನವು ನನ್ನದೆನ ಬೇಡ, ಅನ್ಯರು ಕೊಂದರೆನ ಬೇಡ, ಇವು ಮೂರು ತನ್ನ ಕೊಲ್ಲುವವು ಸರ್ವಜ್ಞ ಅಂತ ಹೇಳ್ತಾನೆ. ಅಂತರಂಗದ ಶತ್ರುಗಳು ನಮ್ಮಲ್ಲಿದೆ.
ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ಮಮಕಾರ ಇತ್ಯಾದಿ ಭಾವಗಳುಂಟಲ್ಲ, ಅದು ನಮ್ಮನ್ನೇ ನಾಶ ಮಾಡುವಂಥದ್ದು. ನಮ್ಮೊಳಗಿನ ಶತ್ರುಗಳಷ್ಟು ಕಠಿಣ ಹೊರಗಿನ ಶತ್ರುಗಳು ಖಂಡಿತ ಅಲ್ಲ. ಯಾವಾಗ ನಾವು ಅದನ್ನು ನಿಗ್ರಹಿಸಿಕೊಳ್ತೇವೆಯೋ, ಯಾವಾಗ ನಾವು ಅದನ್ನು ನಿಯಂತ್ರಿಸಿಕೊಳ್ತೇವೆಯೋ, ಆಗ ಎಲ್ಲರಲ್ಲಿಯೂ ಕೂಡ ಭಗವಂತನನ್ನು ನಾವು ಕಾಣ್ತೇವೆ. ಆಗ ಏನಾಗ್ತದೆ ಅಂತ ಹೇಳಿ ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಭಾವನೆಗಳು ಬರುವುದಕ್ಕೆ ನಮಗೆ ಸಾಧ್ಯ ಇದೆ. ಮೊದಲು ನೀನು ಸರಿಯಾಗು, ಆಮೇಲೆ ಪ್ರಪಂಚವನ್ನು ಸರಿ ಮಾಡುವಂಥ ಎಲ್ಲ ದಾರ್ಶನಿಕರು ಕೂಡ ಹೇಳಿದಂಥ ಮಾತು. ನಾಯಕರಾಗಬೇಕು, ನಾವು ದೊಡ್ಡ ದೊಡ್ಡ ಶಕ್ತಿ ಸಂಪನ್ನರಾಗಬೇಕು, ನಮ್ಮನ್ನೆಲ್ಲ ಓಲೈಸಬೇಕು ಎನ್ನುವಂಥ ಭಾವನೆ ನಮಗೆ ಬರಬೇಕು ಅಂತ ಇದ್ದರೆ ಅದು ಇನ್ನೊಬ್ಬರ ಮೇಲೆ ಹೇರುವುದಲ್ಲ. ಇನ್ನೊಬ್ಬರು ಆಕೃಷ್ಟರಾಗಿ ನಮ್ಮ ಕಡೆಗೆ ಬರುವಂಥ ವ್ಯಕ್ತಿತ್ವವನ್ನು ನಾವು ಬೆಳೆಸಿಕೊಳ್ಳಬೇಕು. ಸರ್ವಾಂಗೀಣವಾದಂಥ ವ್ಯಕ್ತಿತ್ವದ ಬೆಳವಣಿಗೆ ಹೇಗೆ ಅಂತ ಹೇಳಿದರೆ, ನಮ್ಮಲ್ಲಿ ನಾವು ಮಾನವೀಯವಾದಂಥ ಮೌಲ್ಯಗಳನ್ನು ಹೆಚ್ಚಿಸಿಕೊಳ್ಳುವಂಥದ್ದು. ವ್ಯಾಲ್ಯೂಸ್. ಧರ್ಮ ಅಂದರೆ ಅದೇ. ಧರ್ಮ ಅಂದರೆ ಏನು? ಧಾರಯೇತ್ ಇತಿ ಧರ್ಮ. ಯಾವುದು ಅನುಸರಣೆಗೆ ಯೋಗ್ಯವಾದದ್ದು, ಯಾವುದು ಧರಿಸುವುದಕ್ಕೆ ಯೋಗ್ಯವಾದದ್ದು, ಅದು ನಿಜವಾದಂಥ ಧರ್ಮ. ಅದಕ್ಕೆ ಅನುಗುಣವಾದಂಥ ಕರ್ಮವನ್ನು ನಾವು ಮಾಡಬೇಕು. ಕರ್ಮ ಎನ್ನುವುದು ನಮ್ಮ ಕರ್ತವ್ಯ. ಅದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಇದು ಗೀತೆಯ ವಾಕ್ಯ. ಕರ್ಮ ಮಾಡು, ನಮಗೆ ನಿಯೋಜಿಸಿರುವಂಥದ್ದು. ಅದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಮತ್ತು ಅದರಿಂದ ಪ್ರತಿಫಲ ಒಳ್ಳೆಯದು ಸಿಗಬೇಕು ಎನ್ನುವಂಥ ನಿರೀಕ್ಷೆ ಇಲ್ಲದೆ ನಾವು ಮಾಡಿದಾಗ ಖಂಡಿತ ತನ್ನಿಂತಾನೇ ನಮಗೆ ಅದರಿಂದ ಬರಬೇಕಾದದ್ದು ಖಂಡಿತ ಬರ್ತದೆ. ದೇವರು ಕೊಡುವುದನ್ನು ಬಾಚಿ ಬಾಚಿ ಕೊಡ್ತಾನೆ, ತಗೊಳ್ಳುವಂಥ ಅರ್ಹತೆ ಮಾತ್ರ ನಮಗೆ ಬೇಕು. ನಮ್ಮ ಪಾತ್ರ ಎಷ್ಟುಂಟು ಅಷ್ಟು, ಅಂಗೈಯಲ್ಲಿ ಎಷ್ಟು ನೀರು ಹಿಡಿತದೆ ಅಷ್ಟೇ ನಮಗೆ ತಗೊಳ್ಬೋದು ಹೊರತು ಸಾಗರದಲ್ಲಿರುವಂಥ ಎಲ್ಲ ನೀರನ್ನು ಕೂಡ ಅಗಸ್ತ್ಯನಾಗಿ ಆಪೋಷಣೆ ಮಾಡ್ತೇನೆ ಅಂತ ಹೇಳಿದರೆ ನಮಗೆ ಸಾಧ್ಯ ಇಲ್ಲ. ಆದ್ದರಿಂದ ನಮಗೆ ಎಷ್ಟು ಯೋಗ್ಯತೆ ಉಂಟು, ಎಷ್ಟು ಪ್ರಾಪ್ತಿ ಉಂಟು, ಅದನ್ನು ಯಾರಿಂದಲೂ ಕಸಿದುಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಇನ್ನೊಬ್ಬರ ವಸ್ತುವಿನ ಮೇಲೆ ದೃಷ್ಟಿ ಹರಿಸುವಂಥದ್ದು, ಪರಸ್ತ್ರೀ, ಪರಧನ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇನ್ನೊಬ್ಬರಿಗೆ ತೊಂದರೆ ಮಾಡುವಂಥದ್ದು, ದ್ವೇಷ, ಪ್ರತೀಕಾರ ಭಾವನೆ, ಇದೆಲ್ಲವನ್ನು ತೊರೆದು ನಾವು ಬದುಕಿನಲ್ಲಿ ಸಂಯಮದಿಂದ ಇನ್ನೊಬ್ಬರ ಕುರಿತಾದಂಥ ಅನುಕಂಪ ಭಾವದಿಂದ ಬದುಕಿದರೆ ಮಾನವ ಮಾಧವನಾಗುತ್ತಾನೆ ಎನ್ನುವ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಬಹುಶಃ ಕೊರೋನಾದ ಈ ಸಂಕಷ್ಟದ ಸಂದರ್ಭಗಳಲ್ಲಿ ಆತ್ಮಶೋಧನೆಯನ್ನು ಮಾಡುವುದಕ್ಕೆ ತುಂಬ ಅವಕಾಶಗಳು ನಮಗೆ ಸಿಕ್ಕಿದ್ದೇವೆ. ಎಷ್ಟು ಮಂದಿ ಇವತ್ತು ಅನ್ನಗತಿಕರಾಗಿ ಪರದಾಡಬೇಕಾದಂಥ ಒಂದು ಸ್ಥಿತಿ ಬಂತು ನೋಡಿ. ಕೈಯಲ್ಲಿದ್ದ ಕೆಲಸವನ್ನು ಕಳ್ಕೊಂಡಿದ್ದಾರೆ ಎಷ್ಟೋ ಮಂದಿ ಬ್ಯಾಂಕಿನಲ್ಲಿ ಇಟ್ಟಂತಹ ಅವರ ಹಣ ಅದು ಕರಗುತ್ತಾ ಇದೆ, ಹೊಸ ಅದಕ್ಕೆ ಬಂದು ಸೇರುವಂಥದ್ದಿಲ್ಲ. ವ್ಯಾಪಾರ ವಹಿವಾಟುಗಳೆಲ್ಲ ಸ್ಥಗಿತ ಆಗಿದೆ. ದೊಡ್ಡ ದೊಡ್ಡ ಶ್ರೀಮಂತ ರಾಷ್ಟ್ರಗಳು ಇವತ್ತು ಬಹಳ ಕಂಗೆಟ್ಟಿವೆ. ಇಂಥ ಒಂದು ಸ್ಥಿತಿ ಆಗಿದೆ. ಆಳುವಂತಹ ಮಂದಿಗೂ ಕೂಡ ಏನು ಮಾಡುವುದಂತ ಗೊತ್ತಿಲ್ಲ, ಕೈಚೆಲ್ಲಿ ಕೂತಂಥ ಒಂದು ಸ್ಥಿತಿ ಇದೆ. ಹಾಗಿದ್ರೆ ಇದೆಲ್ಲ ಯಾಕಾಯಿತು ಅಂತ ಹೇಳಿದರೆ, ಒಂದು ರೀತಿಯಲ್ಲಿ ಪ್ರಕೃತಿ ಮನುಷ್ಯನಿಗೆ ಪಾಠ ಕಲಿಸಿದೆ ಅಂತ ಅರ್ಥ. ಸಾಮಾನ್ಯವಾಗಿ ಮಾತುಂಟು, ಒಂದು ಯಾವುದೋ ಕೆಲವು ವರ್ಷಗಳ ಅವಧಿಯಲ್ಲಿ ಪ್ರಕೃತಿ ತನ್ನ ಸಮತೋಲನವನ್ನು ಕಾಪಾಡಿಕೊಳ್ಳುವುದಕ್ಕೆ ತನ್ನಿಂದ ತಾನೇ ವ್ಯವಸ್ಥೆಗೊಳ್ಳುತ್ತದೆ ಅಂತ ಹೇಳಿ. ಇಷ್ಟು ವರ್ಷಗಳ ಅವಧಿಯಲ್ಲಿ ಹೀಗಾಗುತ್ತದೆ, ಈಗ ಅತಿವೃಷ್ಟಿ, ಅನಾವೃಷ್ಟಿ, ಘೋರ ಮಾರಕ ರೋಗಗಳು ಇದೆಲ್ಲ ಬರುವುದು ಯಾಕೆ ಅಂತ ಹೇಳಿದರೆ, ಒಂದು ರೀತಿಯಲ್ಲಿ ನಮ್ಮ ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಳ್ಳುವುದಕ್ಕೆ. ಸಾಮಾನ್ಯವಾಗಿ ವಿಚಾರಗಳು ಕೇಳಿ ಬರುತ್ತೆ, ಒಂದು 25% ಜನ ಈ ಕೋವಿಡ್ನಿಂದಾಗಿ ನಾಶ ಆಗಿ ಹೋಗ್ತಾರೆ ಎನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ. ಎಷ್ಟರ ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ. ಹಾಗಂತ ಬೇರೆ ಬೇರೆ ಕಡೆ ನೋಡುವಾಗ ಮನುಷ್ಯ ಬೀದಿ ಹೆಣ ಆಗ್ತಾ ಇರುವಂಥ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಬೇಕು ಅಂತ ಇದ್ದರೆ, ನಮಗೆ ನಾವೇ ಮಾಡಿಕೊಂಡಂತಹ ಶಾಸನ ಇದು ಎನ್ನುವುದನ್ನು ಖಂಡಿತ ನಾವೆಲ್ಲ ಅರ್ಥ ಮಾಡಿಕೊಳ್ಳೋಣ. ಇನ್ನು ಮುಂದೆ ಆದರೂ ರುಜುವಾದಂಥ ಜೀವನವನ್ನು ನಡೆಸಿ ಆ ಮೂಲಕ ಅನುಭವದಿಂದ ಮನುಷ್ಯ ಪಾಠ ಕಲಿಯಬೇಕು ಅಂತ ಒಂದು ಮಾತುಂಟು. ಅದು ಮುಂದಿನ ಜನಾಂಗಕ್ಕೆ ಶ್ರೇಯಸ್ಕರವಾಗುವಂಥ ರೀತಿಯಲ್ಲಿ ನಾವು ಮಾರ್ಗದರ್ಶಕರಾಗಬೇಕು. ಅದಕ್ಕೆ ಬೇಕಾಗಿ ಇವತ್ತು ಏನು ನಾವು ಆಚರಣೆಯಲ್ಲಿ ಬದಲಾವಣೆಯನ್ನು ಕಂಡಿದ್ದೇವೆ, ಅದು ಕೇವಲ ಈ ಕೊರೋನಾ ಸಂಕಷ್ಟದ ಕಾಲದಲ್ಲಿ ಮಾತ್ರ ಅಂತ ಆಗಬಾರದು, ಅದು ಮುಂದುವರಿಬೇಕು. ದೇಹಶುದ್ಧಿಯೋ, ಆತ್ಮಶುದ್ಧಿಯೋ, ಅಥವಾ ಅಂತರವನ್ನು ಕಾಪಾಡಿಕೊಳ್ಳುವಂಥದ್ದು, ಕೈಕಾಲುಗಳನ್ನು ತೊಳ್ಕೊಳ್ಳುವಂಥದ್ದು, ಹೀಗೆ ಬೇರೆ ಬೇರೆ ರೀತಿಯ ಒಂದು ಕ್ರಿಮಿನಾಶಕಗಳನ್ನು ಬಳಸುವಂಥದ್ದು, ಇನ್ನೊಬ್ಬರ ನಡುವೆ ವ್ಯವಹರಿಸುವಾಗ ನಾವು
ಒಳ್ಳೆಯ ಭಾವನೆಯಿಂದ ಇರುವಂಥದ್ದು, ಇದೆಲ್ಲವನ್ನೂ ಕೂಡ ನಾವು ಮುಂದುವರಿಸಿಕೊಂಡು ಹೋಗಬೇಕು. ಕೇವಲ ಇದಕ್ಕೊಂದು ಪರಿಹಾರ ಎನ್ನುವ ಕಾರಣಕ್ಕಾಗಿ ಕೊರೋನಾ ಮುಗಿದ ಕೂಡಲೇ ನಮ್ಮ ಆಚಾರ ವಿಚಾರಗಳು ಮುಗಿದು ಹೋಯಿತು ಎನ್ನುವಂಥ ಭಾವನೆ ಖಂಡಿತ ಬರುವುದು ಬೇಡ. ಬಹುಶಃ ಇಂತಹ ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಮನುಷ್ಯನನ್ನು ನಾವು ಪ್ರೀತಿಸುವುದಕ್ಕೆ ಕಲಿಯೋಣ. ಇಲ್ಲಿ ಜಾತಿ ಭೇದ, ಧರ್ಮದ ಕುರಿತಾದಂತಹ ಭೇದ ಭಾವ ಅಥವಾ ಆ ಪಕ್ಷಕ್ಕೆ ಸೇರಿದವ ಈ ಪಕ್ಷಕ್ಕೆ ಸೇರಿದವ ಎನ್ನುವಂಥ ಭಾವ ಅದು ಯಾವುದೂ ಬೇಡ. ನಾವೆಲ್ಲ ಮನುಷ್ಯರು ಎನ್ನುವಂತಹ ಭಾವನೆ ನಮ್ಮಲ್ಲಿ ಬರಲಿ. ಗೀತೆಯಾಗಲಿ, ಕುರಾನ್ ಆಗಲಿ, ಅಥವಾ ಬೈಬಲ್ ಆಗಲಿ, ಗ್ರಂಥ ಸಾಹೇಬ್ ಆಗಲಿ, ಈ ಎಲ್ಲ ಧರ್ಮಗಳ ಪವಿತ್ರವಾದಂಥ ಗ್ರಂಥಗಳು ಸಾರುವುದು ಏನು ಅನ್ನೋಂತ ಕೇಳಿದರೆ, ದೇವರೊಬ್ಬನೇ, ಆ ದೇವರನ್ನು ನಂಬು, ಅವನ ಆಶೀರ್ವಾದವನ್ನು ಪಡೆ, ಆ ಮೂಲಕ ನಿನ್ನ ಬದುಕನ್ನು ದೇವರಿಗೆ ಸಮರ್ಪಣೆ ಮಾಡು ಅಂತ. ಸರ್ವ ಸಮರ್ಪಣಾ ಭಾವ. ಎಲ್ಲಿಂದ ನಾವು ಬಂದಿದ್ದೇವೆ ಅಲ್ಲಿಗೆ ಪುನಃ ಹೋಗಲಿಕ್ಕುಂಟು. ಹೋಗುವಾಗ ನಮ್ಮನ್ನು ಅವ ಕರ್ಕೊಳ್ಬೇಕಾದಂಥ ಒಂದು ಯೋಗ್ಯತೆಯನ್ನು ನಾವು ಬೆಳೆಸಿಕೊಳ್ಬೇಕು. ಭಗವಂತನ ಕಡೆಗೆ ಮರಳಿ ಹೋಗುವುದಂದರೆ ಹಾಗೆ ನಾವು ಶುಚಿರ್ಭೂತರಾಗಿ ಹೋಗುವಂಥ ಒಂದು ಮನಸ್ಥಿತಿ ನಮಗೆ ಬರಬೇಕು. ಒಂದಷ್ಟು ಪಾಪಕರ್ಮಗಳನ್ನು ಮಾಡಿ ಕೆಟ್ಟ ವಿಚಾರಗಳಲ್ಲಿ ಬಿದ್ದುಕೊಂಡು ಆ ಎಲ್ಲ ಹೊಲಸನ್ನು ಹೊತ್ತುಕೊಂಡು ನಾವು ಹೋದರೆ ಸ್ವರ್ಗದ ಬಾಗಿಲು ತೆಗೆಯುವುದಿಲ್ಲ, ಭಗವಂತನ ಬಾಗಿಲು ಕೂಡ ತೆಗೆಯುವುದಿಲ್ಲ. ಹಾಗಾಗಿ ಆತ್ಮಶುದ್ಧಿಯನ್ನು ಮಾಡೋಣ, ಮಾನಸಿಕವಾದಂಥ ಸಂಸ್ಕಾರವನ್ನು ಬೆಳೆಸಿಕೊಳ್ಳೋಣ. ನಾವು ಮಾತ್ರ ಅಲ್ಲ, ನಮ್ಮ ಪರಿಸರದಲ್ಲಿ ನಮ್ಮ ಸಂಪರ್ಕದಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೂ ಕೂಡ ಈ ಜೀವನದ ಮೌಲ್ಯಗಳ ಸಂದೇಶವನ್ನು ಕೊಡೋದರ ಮೂಲಕ ಚೆನ್ನಾಗಿ ಬದುಕುವುದಕ್ಕೆ ನಾವು ಕಲಿಯೋಣ. ಈ ಸಹೋದರ ಭಾವ ನಮ್ಮಲ್ಲಿರಬೇಕು. ಇಂತಹ ಒಂದು ಸದುದ್ದೇಶದಿಂದ ಜಮಾತೆ ಇಸ್ಲಾಮಿ ಈ ಒಂದು ಸಂಘಟನೆ ಜನಜಾಗೃತಿಯ ಒಂದು ದೊಡ್ಡ ಅಭಿಯಾನವನ್ನು ನಮ್ಮ ರಾಜ್ಯಾದ್ಯಂತ ಮಾಡ್ತಾ ಇದೆ. ಉಳ್ಳಾಲದ ಈ ಒಂದು ಘಟಕ ಅದಕ್ಕೆ ಸ್ಪಂದಿಸುವ ಮೂಲಕವಾಗಿ ನಮ್ಮ ಜಿಲ್ಲೆಯ ಜನರಿಗೆ, ನಮ್ಮ ನಾಡಿನ ಜನರಿಗೆ ಒಂದು ರೀತಿಯ ಮಾರ್ಗದರ್ಶನವನ್ನು ಕೊಡುವಂಥ ರೀತಿಯಲ್ಲಿ ಈ ಅಭಿಯಾನವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಈ ಅಭಿಯಾನ ಅದು ಕೇವಲ ಮುಸಲ್ಮಾನ ಬಂಧುಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ. ಅದು ಕ್ರೈಸ್ತರಾಗಲಿ, ಜೈನರಾಗಲಿ, ಹಿಂದೂಗಳಾಗಲಿ ಎಲ್ಲರೂ ಕೂಡ ಬಹುಶಃ ಇದರಲ್ಲಿ ಕೈ ಜೋಡಿಸಬೇಕಾದಂಥ ಅಗತ್ಯ ಇದೆ. ಯಾಕಂದರೆ ಎಲ್ಲಿ ಸಚ್ಚಾರಿತ್ರ್ಯ ಇದೆಯೋ, ಎಲ್ಲಿ ಸದುದ್ದೇಶ ಇದೆಯೋ, ಯಾರು ಒಂದು ಸಾಮಾಜಿಕವಾದಂಥ ಕಳಕಳಿಯಿಂದ ಕೆಲಸ ಮಾಡ್ತಾರೋ ಅವರ ಜೊತೆಯಲ್ಲಿ ಇದ್ದಾಗ ನಮ್ಮ ಬದುಕನ್ನು ನಮಗೆ ಒಳ್ಳೆಯ ರೀತಿಯಲ್ಲಿ ನಡೆಸುವುದಕ್ಕೆ ಸಾಧ್ಯ ಆಗ್ತದೆ. ಈ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಕೂಡ ಈ ಅಭಿಯಾನದಲ್ಲಿ ಕೈ ಜೋಡಿಸಿ ಮುಂದಿನ ದಿನಗಳು ನಮಗೆ ಒಳ್ಳೆಯ ದಿನಗಳಾಗಲಿ. ಆ ಮೂಲಕ ಒಂದು ಒಳ್ಳೆಯ ಶಿಸ್ತುಬದ್ಧವಾದ ನೈತಿಕ ಮೌಲ್ಯಗಳುಳ್ಳಂತಹ ಪರಸ್ಪರ ಪ್ರೀತಿ ವಿಶ್ವಾಸಗಳು ತುಂಬಿರುವಂತಹ ಒಂದು ಗಟ್ಟಿಮುಟ್ಟಾದ ಸಮಾಜವನ್ನು ಕಟ್ಟುವಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಮೂಲಕ ತಮಗೆಲ್ಲ ಮುಂದಿನ ಸಂಕಟ ಮುಕ್ತವಾದಂಥ ಬದುಕು ಪ್ರಾಪ್ತ ಆಗಲಿ. ಆ ಮೂಲಕ ನೀವು ಎಲ್ಲರೂ ಕೂಡ ಭಗವಂತನಿಗೆ ಪ್ರೀತಿಯ ಕೆಲಸಗಳನ್ನು ಮಾಡೋಣ, ಭಗವಂತನ ಕಡೆಗೆ ಮುಖ ಮಾಡೋಣ. ಆಗ ಭಗವಂತ ನಮ್ಮನ್ನು ಸಂಸ್ಕರಿಸಿ ಕರೆಸಿಕೊಳ್ಳುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನಿಮಗೆಲ್ಲ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಕೊರೋನಾದ ಒಂದು ಆಗಮನ ನಮ್ಮ ದೇಶಕ್ಕೆ ಆದಂಥ ಸಂದರ್ಭ, ಮಾರ್ಚ್ 23ಕ್ಕೆ ಲಾಕ್ಡೌನ್ ಆರಂಭ ಆಯಿತು. ಈಗಲೂ ಕೂಡ ಸ್ಥಿತಿ ಬದಲಾವಣೆ ಆಗಲಿಲ್ಲ. ಆ ಕಾಲಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೊರೋನಾ ಜಾಗೃತಿ ಗೀತೆ ನಾನೇ ರಚನೆ ಮಾಡಿರುವಂಥದ್ದು. ಇದನ್ನು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಈಗಾಗಲೇ ಅದು ಬಂದಿದೆ. ಅದನ್ನು ಮತ್ತೊಮ್ಮೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಕೊರೋನಾ ಜಾಗೃತಿ ಗೀತೆ. ಕೊರೋನಾ ಕೊರೋನಾ ಬಂದಿದೆ ಎಲ್ಲೆಡೆ ಕೊರೋನಾ, ಇರೋಣ ನಾವು ಮನೆಯಲ್ಲೇ ಇರೋಣ, ಜಾತಿ ಮತ ಪಕ್ಷಗಳ ಒಂದಿನಿತು ಮರೆಯೋಣ, ಜೀವವಿದ್ದರೆ ಜೀವನ ಎಂಬುದನ್ನು ತಿಳಿಯೋಣ, ಮನುಕುಲವನ್ನು ಕಂಗೆಡಿಸಿದ ಈ ರೋಗ ರುಜಿನ, ವಿಶ್ವ ಸ್ವಾಸ್ಥ್ಯಕ್ಕಿದು ಸಂಚಕಾರವೋ ಮಹಾಮಾರಣ, ಸ್ವಾರ್ಥ ಲಾಲಸೆ ಸ್ವೇಚ್ಛೆ ದ್ವೇಷ ಈರ್ಷೆಗಳೇ ಕಾರಣ, ದಿಗ್ದೇಶಗಳ ಎಲ್ಲ ಮೀರಿ ಹರಿಯಿತು ಮುಗಿದ ಪ್ರಾಣ, ಮನೆಗೆ ಬಂದಿಹ ಮಹಾಮಾರಿ ಇದು ಬನ್ನಿ ಓಡಿಸೋಣ, ಮುಖಮೂರ್ತಿ ಕರಚರಣ ಸ್ವಸ್ಥದಿಂದ ತೊಳೆಯೋಣ, ಜೀವದ ಅಂತರವ ತಿಳಿದು ಜೊತೆ ಸೇರೋಣ,
ಆಡಳಿತದ ಅಣತಿಯ ಪಾಲಿಸುತ್ತ ಬದುಕೋಣ. ಮುಖಗವಸು ಕೈ ಕವಚ ಧರಿಸಿ ಹೊರ ಹೋಗೋಣ. ಬಟ್ಟೆ ಬರೆ ತೆಗೆದೊಗೆದು ಮನೆಯೊಳಗೆ ತಂಗೋಣ. ಆರೋಗ್ಯ ಪಾಲಕರ ನೈರ್ಮಲ್ಯ ಸೇವಕರ ಆದರದಿ ಕಾಣೋಣ. ಆರಕ್ಷಕರನ್ನು ಕರೆಸಿ ಅನುಪಾನ ಸಂಸ್ಕರಿಸಿ ಎಚ್ಚರದಿ ನಡೆಯೋಣ. ಬಂಧುಗಳೇ, ಎರಡು ವಿಶೇಷ ಮತ್ತು ಒಳ್ಳೆಯ ಸಂದೇಶವನ್ನು ನಾವು ಕೇಳಿದೆವು. ಸಮಾಜಕ್ಕೆ ಸೌಹಾರ್ದತೆಯೂ ಇದೆ, ಕೋವಿಡ್ನ ಬಗ್ಗೆ ತಲ್ಲಣದ ಚಿತ್ರಣವೂ ಇದೆ. ಇಂತಹ ಸಂದೇಶವನ್ನು ಆಲಿಸಿದಂತಹ ನಾವು ಇದೀಗ ಕೊನೆಯ ಸಂದೇಶವಾಗಿ ನಮಗೆ ವಿಶೇಷ ಸಂದೇಶವನ್ನು ನೀಡಲಿಕ್ಕಿದ್ದಾರೆ. ಕುವೈಟ್ ಇಗ್ನೋ ಸಂಸ್ಥೆಯ ಸಂದರ್ಶಕ ಪ್ರಾಧ್ಯಾಪಕರಾಗಿ ವಿಶೇಷ ಸೇವೆ ಸಲ್ಲಿಸುತ್ತಿರುವಂತಹ ಜನಾಬ್ BS ಸರ್ಫುದ್ದೀನ್ ಅವರಿಂದ ಸಂದೇಶ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು. ಅತ್ಯಂತ ಪ್ರೀತಿಪಾತ್ರರಾದ ಗೌರವಾನ್ವಿತರಾದ ಎಲ್ಲ ಧರ್ಮಗಳಿಗೆ ಸೇರಿದಂತಹ ನನ್ನ ಹಿರಿಯರೇ, ಕಿರಿಯರೇ ಮತ್ತು ಸಮಸ್ತ ಶ್ರೋತೃಗಳೇ, ನಾವೀಗ ಕರೋನಾ ರೋಗದ ಹಿನ್ನೆಲೆಯಲ್ಲಿ ಬದುಕ್ತಾ ಇದ್ದೇವೆ. ಜಗತ್ತಿನ ಎಲ್ಲ ಕಡೆಗಳಲ್ಲಿ ಈ ರೋಗ ಹರಡಿದೆ. ಸಮಾಜದ ಎಲ್ಲ ಸ್ತರಗಳ ಮೇಲೆ ಅತ್ಯಂತ ಆಳವಾದ ಪ್ರಭಾವವನ್ನು ಬೀರಿದೆ. ಯಾವುದೇ ರಂಗವನ್ನು ಬಿಟ್ಟಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಆರೋಗ್ಯದ ಬಗ್ಗೆ ಆಲೋಚನೆ ಮಾಡ್ತೇವೆ. ಆದರೆ ಇಲ್ಲಿ ನಮಗೆ ಬೇಕಾಗಿರುವುದು 3 ಥರದ ಆರೋಗ್ಯ. ಮೊದಲನೇದಾಗಿ ನಮ್ಮ ದೈಹಿಕ ಆರೋಗ್ಯ, ಫಿಸಿಕಲ್ ಹೆಲ್ತ್. ಎರಡನೇದಾಗಿ ನಮ್ಮ ಸಾಮಾಜಿಕವಾದಂತಹ ಆರೋಗ್ಯ, ಸೋಷಿಯಲ್ ಹೆಲ್ತ್. ಮೂರನೇದಾಗಿ ನಮ್ಮ ಮಾನಸಿಕ ಮತ್ತು ಭಾವನಾತ್ಮಕವಾದಂತಹ ಆರೋಗ್ಯ, ಮೆಂಟಲ್ ಆ್ಯಂಡ್ ಎಮೋಷನಲ್ ಹೆಲ್ತ್. ಇದು 3 ಕೂಡ ಬಹಳ ಮುಖ್ಯವಾದ್ದು. ಆದ್ದರಿಂದ ಇದರ 3ರ ಬಗ್ಗೆಯೂ ಕೂಡ ನಾವು ಗಮನ ಹರಿಸಬೇಕಾದಂಥ ಅಗತ್ಯ ಇದೆ. ಇನ್ನು ನಮಗೆ ದೈಹಿಕದ ಆರೋಗ್ಯದ ಬಗ್ಗೆ ಹೇಳುವಾಗ, ಈಗ ಕರೋನಾದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ವೈದ್ಯರು ಹೇಳ್ತಾ ಇರುವಂತಹ ಮಾತು ಏನಂತ ಹೇಳಿದರೆ, ಕೇವಲ ಔಷಧದಿಂದ ಈ ರೋಗ ದೂರವಾಗುವುದಿಲ್ಲ. ಬದಲಾಗಿ ಇದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಿಮ್ಮ ರೋಗ ನಿರೋಧಕ ಶಕ್ತಿ, ರೆಸಿಸ್ಟೆನ್ಸ್ ಪವರ್. ಮತ್ತು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಪಡಿಸಲಿಕ್ಕೆ ನಾವು ಬಾಹ್ಯವಾಗಿ ಮಾತ್ರೆ ಡುಂಗ್ಬೋದು ಅಥವಾ ನಿಮ್ಮ ಆಹಾರ ಪದ್ಧತಿಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಬೋದು. ಆದರೆ ನಿಜವಾಗಿ ನಿಮ್ಮ ರೋಗ ನಿರೋಧಕ ಶಕ್ತಿ ಎಂಬುದು ನಿಮ್ಮ ದೇಹದಲ್ಲೇ ಇರುವಂಥದ್ದು ಮತ್ತು ಅದು ಸಂಪೂರ್ಣವಾಗಿ ನಮ್ಮ ನಿಯಂತ್ರಣದಲ್ಲಿಲ್ಲ. ಉದಾಹರಣೆಗೆ ನಮ್ಮ ಶ್ವಾಸಕೋಶ ಹೇಗಿದೆ, ನಮ್ಮ ಹೃದಯ ಹೇಗಿದೆ, ನಮ್ಮ ಮೂತ್ರಪಿಂಡ ಮತ್ತು ಮೂತ್ರಜನಕಾಂಗ ಮತ್ತು ಅದೇ ರೀತಿಯಲ್ಲಿ ಪಿತ್ತಜನಕಾಂಗ, ಈ ಎಲ್ಲವೂ ಕೂಡ ಮಾಡುವಂತಹ ಕೆಲಸಗಳು ಅದೆಲ್ಲವೂ ಸೇರಿ ನಮ್ಮ ರೋಗ ನಿರೋಧಕ ಶಕ್ತಿ ಅಥವಾ ಪವರ್ ಆಫ್ ರೆಸಿಸ್ಟೆನ್ಸ್ ಅದು ಉಂಟಾಗ್ತದೆ. ಹಾಗೆ ಉಂಟಾಗಬೇಕಾದ್ರೆ ನಮಗೆಲ್ಲರಿಗೂ ಗೊತ್ತಿರಬೇಕು, ಈ ಎಲ್ಲ ವಸ್ತುಗಳು ದಿನದ 24 ಗಂಟೆ ಮತ್ತು ವಾರದ 7 ದಿನಗಳಲ್ಲಿಯೂ ಕೂಡ ನಿರಂತರವಾಗಿ ಬಡಿತಾ ಇರುವಂತಹ ನಮ್ಮ ಹೃದಯ, ಅದು ನಮ್ಮ ನಿಯಂತ್ರಣದಲ್ಲಿಲ್ಲ. ಅದನ್ನು ನಿಯಂತ್ರಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ, ನಿಯಂತ್ರಿಸ್ತಾ ಇರುವಂಥ ಒಂದು ಶಕ್ತಿ ಇದೆ. ಆ ಶಕ್ತಿಯೇ ದೇವನಾಗಿದ್ದಾನೆ. ಆದ್ದರಿಂದ ದೇವನನ್ನು ನೆನಪಿಸಬೇಕಾದಂತಹ ಕೆಲಸ ಮೊಟ್ಟ ಮೊದಲನೇದಾಗಿ ಆಗಬೇಕಾಗಿದೆ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಬೇಕಾಗಿದೆ, ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗಿದೆ. ಇದು ಮೊಟ್ಟ ಮೊದಲನೇದಾಗಿ ನಾವು ಮಾಡಬೇಕಾದಂಥ ಕೆಲಸ. ಆದ್ದರಿಂದ ಆರೋಗ್ಯವನ್ನು ಕಾಪಾಡಬೇಕಾದರೂ ಕೂಡ ನಮಗೆ ಆರೋಗ್ಯವನ್ನು ನೀಡಿರುವಂತಹ ದೇವನನ್ನು ಸ್ಮರಿಸಬೇಕಾಗಿದೆ. ಉದಾಹರಣೆಗೆ ಮೂತ್ರಜನಕಾಂಗ ಅಥವಾ ನಮ್ಮ ಕಿಡ್ನಿ, 2 ಕಿಡ್ನಿ ನಮಗಿದೆ. ಆದ್ದರಿಂದ ಈ 2 ಕಿಡ್ನಿ ಸ್ವಲ್ಪ ಹಾಳಾಗಿ ಹೋದರೆ ಜನರು ಡಯಾಲಿಸಿಸ್ಗೆ ಹೋಗ್ತಾರೆ. ಡಯಾಲಿಸಿಸ್ ಅಂತ ಹೇಳಿದರೆ ಏನು? ಅದೊಂದು ದೊಡ್ಡ ಕೊಠಡಿ ಅದು. ಅದೇ ರೀತಿಯಲ್ಲಿ ಅಲ್ಲಿ ನಿಮಗೆ ಒಂದು ವೈದ್ಯರ ಅವಶ್ಯಕತೆ ಇದೆ, ಬಹಳಷ್ಟು ಹಣ ಕೊಡಬೇಕಾಗಿದೆ ನೀವು. ಅನಂತರ ಅಲ್ಲಿ ಮಾಡುವಂತಹ ಕೆಲಸವರು ಏನು ಅಂತ ಹೇಳಿದರೆ, ನಿಮ್ಮ ಆರೋಗ್ಯವಂತವಾದಂತಹ ಒಂದು ಕಿಡ್ನಿ ಯಾವ ಕೆಲಸವನ್ನು ಮಾಡ್ತದೋ ಅದೇ ಕೆಲಸವನ್ನು ಬಹಳ ಹಣ ಕೊಟ್ಟು ಒಂದು ವೈದ್ಯರ ಸಹಾಯದಿಂದ ಬಹಳ ಜಾಗವೂ ಕೊಡಬೇಕಾಗ್ತದೆ. ಅಷ್ಟೆಲ್ಲ ವ್ಯಯ ಮಾಡಿದ ನಂತರ ಅದೇ ಕೆಲಸವನ್ನು ನೀವು ಮಾಡ್ತೀರಿ. ಆದರೆ ದೇವನು ನಮಗೆ ಎಲ್ಲವನ್ನು ಫ್ರೀಯಾಗಿ ಕೊಟ್ಟಿದ್ದಾನೆ. ಆರೋಗ್ಯವಂತವಾದ ಹೃದಯವನ್ನು ಫ್ರೀಯಾಗಿ ಕೊಟ್ಟಿದ್ದಾನೆ, ಶ್ವಾಸಕೋಶ ಫ್ರೀಯಾಗಿ ಕೊಟ್ಟಿದ್ದಾನೆ, ಕಿಡ್ನಿ ಫ್ರೀಯಾಗಿ ಕೊಟ್ಟಿದ್ದಾನೆ, ಪಿತ್ತಜನಕಾಂಗ ಫ್ರೀಯಾಗಿ ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ನಮ್ಮ ಚಯಾಪಚಯ ಕ್ರಿಯೆ ಅಥವಾ ನಮ್ಮ ಜೀರ್ಣಕ್ರಿಯೆ ಇತ್ಯಾದಿ ಏನೆಲ್ಲ ದೇಹದಲ್ಲಿದೆಯೋ ಅದೆಲ್ಲವನ್ನು ಕೂಡ ದೇವನು ನಮಗೆ ಉಚಿತವಾಗಿ ಕೊಟ್ಟಿದ್ದಾನೆ. ಆದ್ದರಿಂದ ನಮಗೆ ಇದರಿಂದ ವ್ಯಕ್ತವಾಗುವಂತಹ ವಿಷಯ ಏನು ಅಂತ ಹೇಳಿದರೆ, ದೇವನನ್ನು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿದೆ. ಈ ಕೊರೋನಾ ಕಲಿಸುವಂತಹ ಅತ್ಯಂತ ದೊಡ್ಡ ಪಾಠ ಯಾವುದು ಅಂತ ಹೇಳಿದರೆ, ದೇವನೇ ದೊಡ್ಡವನಾಗಿದ್ದಾನೆ. ನಮಗೆ ಮುಸ್ಲಿಮರಿಗೆ ವಿಶೇಷವಾಗಿ
ಈ ಪಾಠವನ್ನು ಪ್ರತಿನಿತ್ಯ ಕಲಿಸಲಾಗ್ತದೆ. ನಾವು ಹಲವು ಬಾರಿ ಮಸೀದಿಯಿಂದಲೂ ಕೂಡ ಒಂದು ಕೇಳುವಂತಹ ಪದ ಯಾವುದು ಅಂತ ಹೇಳಿದರೆ ಅಲ್ಲಾಹು ಅಕ್ಬರ್. ಅಕ್ಬರ್ ಅಂತ ಹೇಳಿದರೆ ದೊಡ್ಡವನು, ಅಲ್ಲಾಹು ಅಂತ ಹೇಳಿದರೆ ದೇವನು, ದೇವನೇ ದೊಡ್ಡವನು ಎಂಬ ಪಾಠವನ್ನು ನಾವು ಆಗಾಗ ಕೇಳ್ತೇವೆ. ನಾವು ಕರೋನಾದ ಹಿನ್ನೆಲೆಯಲ್ಲಿ ನೋಡಿದೆವು, ಜಗತ್ತಿನಲ್ಲಿ ಯಾರೂ ದೊಡ್ಡವರಿಲ್ಲ. ಜಗತ್ತಿನ ಅತ್ಯಂತ ಬೃಹತ್ ಶಕ್ತಿ ಅದು ಕೂಡ ಕೊರೋನಾಕ್ಕೆ ಮಣಿಯಬೇಕಾಯಿತು. ಜಗತ್ತಿನ ದೊಡ್ಡ ದೊಡ್ಡ ಸಿರಿವಂತ ವ್ಯಕ್ತಿಗಳು ಕೊರೋನಾಕ್ಕೆ ಮಣಿಯಬೇಕಾಯಿತು. ಯಾರೂ ಕೂಡ ಇದರಿಂದ ಮುಕ್ತರಲ್ಲ ಎಂದು ಗೊತ್ತಾಯಿತು. ಆದ್ದರಿಂದ ಎಂತಹ ಶಕ್ತಿಯೂ ಕೂಡ ಈ ಸಣ್ಣ ವೈರಸ್ನ ಮುಂದೆ ನಿಲ್ಲುವುದಿಲ್ಲ. ಆದ್ದರಿಂದ ಜನರ ಎಲ್ಲ ರೀತಿಯ ಶಕ್ತಿ ಹುಡುಗಿ ಹೋಯಿತು. ಆರ್ಥಿಕ ಶಕ್ತಿ ಹುಡುಗಿ ಹೋಯಿತು, ಸಾಮಾಜಿಕ ಶಕ್ತಿ ಹುಡುಗಿ ಹೋಯಿತು, ಮತ್ತು ಅದೇ ರೀತಿಯಲ್ಲಿ ಅವರ ವಿವಿಧ ರೀತಿಯ ಯುದ್ಧ ಸಾಮರ್ಥ್ಯಗಳು ಅದೆಲ್ಲವೂ ಕೂಡ ಕೊನೆಗೊಂಡಿತ್ತು. ಈ ಕೊರೋನಾದ ಮುಂದೆ ಯುದ್ಧ ಸಾಮರ್ಥ್ಯಗಳು ಕೂಡ ನಡೆಯುವುದಿಲ್ಲ. ಸೈನಿಕರಲ್ಲಿ ಅನೇಕರ ಮಂದಿ ಕೊರೋನಾಕ್ಕೆ ಈಡಾದರೆ ಅವರನ್ನು ಎದುರಿಸುವಂತಹ ವ್ಯಕ್ತಿಗಳು ಯಾರಿದ್ದಾರೆ? ಆದ್ದರಿಂದ ಎಲ್ಲವನ್ನೂ ಕೂಡ ಬಾಧಿಸುವಂತಹ ಒಂದು ಕೊರೋನಾ ನಮಗೆ ಕಲಿಸಿದಂತಹ ಅತ್ಯಂತ ದೊಡ್ಡ ಪಾಠ ಯಾವುದು ಅಂತ ಹೇಳಿದರೆ ದೇವನು ದೊಡ್ಡವನಾಗಿದ್ದಾನೆ. ಆದ್ದರಿಂದ ಆ ಪಾಠವನ್ನು ನಾವು ಕಲಿಯಬೇಕಂತ ಅಗತ್ಯ ಇದೆ. ಮತ್ತು ಆ ಪಾಠವನ್ನು ಅರಿತುಕೊಂಡು ದೇವನಿದ್ದಾನೆ, ದೇವನು ದೊಡ್ಡವನಾಗಿದ್ದಾನೆ ಎಂಬುದನ್ನು ಅರಿತುಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕಾಗಿ ಏನೆಲ್ಲ ಮಾಡಬೇಕೋ ಅದನ್ನೆಲ್ಲವನ್ನು ನಾವು ಮಾಡಬೇಕಂತ ಅಗತ್ಯ ಇದೆ. ಈ ನಿಟ್ಟಿನಲ್ಲಿ ಮತ್ತೊಂದು ನಾವು ತಿಳಿಯಬೇಕಂತ ಅಂಶ ಏನು ಅಂತ ಹೇಳಿದರೆ, ನಮ್ಮ ಆರೋಗ್ಯಕ್ಕಾಗಿ ನಾವು ಮಾಂಸಾಹಾರ, ಸಸ್ಯಾಹಾರ ಎಲ್ಲ ಸೇವನೆ ಮಾಡ್ತೇವೆ. ದೇವನು ಈಗ ಕೊರೋನಾವನ್ನು ಕೇವಲ ಮನುಷ್ಯರಿಗೆ ಕೊಟ್ಟಿದ್ದಾನೆ. ಒಂದು ವೇಳೆ ಪ್ರಾಣಿಗಳು, ಸಸ್ಯಗಳು ಕೊರೋನಾಕ್ಕೆ ಬಾಧಿತವಾಗಿದ್ದರೆ ನಮ್ಮ ಅವಸ್ಥೆ ಏನಾಗ್ತಾ ಇತ್ತು? ಇವತ್ತು ಹಸಿವೆಯಿಂದ ಸಾಯಬೇಕಾಗಿತ್ತು. ಇಡೀ ವಿಶ್ವದ ಜನ ಹಸಿವೆಯಿಂದ ಸಾಯ್ತಾ ಇದ್ದರು. ಆದರೆ ದೇವನು ಕೊರೋನಾವನ್ನು ಕೊಟ್ಟು ನಮ್ಮನ್ನು ಪರೀಕ್ಷಿಸಿದ್ದಾನೆ. ಆದರೆ ಕೊರೋನಾದಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಎಲ್ಲ ಉಪಾಧಿಗಳನ್ನು ಕೂಡ ಕೊಟ್ಟಿದ್ದಾನೆ. ನಮ್ಮ ಆಹಾರದಲ್ಲಿ ಕೊರೋನಾ ಬಂದಿಲ್ಲ, ಅದರಿಂದ ನಮಗೆ ಅದು ಬಾಧಿತವಾಗಿಲ್ಲ. ಅದೇ ರೀತಿಯಲ್ಲಿ ಸಸ್ಯಾಹಾರವಾಗಲಿ ಅಥವಾ ನಮ್ಮ ಮಾಂಸಾಹಾರವಾಗಲಿ ಎಲ್ಲವೂ ಕೂಡ ಆ ಕೊರೋನಾದಿಂದ ಮುಕ್ತವಾಗಿದೆ. ಆದ್ದರಿಂದ ದೇವನು ಮತ್ತೊಮ್ಮೆ ನಮ್ಮ ಜೊತೆಗೆ ಕರುಣೆ ತೋರಿದ್ದಾನೆ ಮತ್ತು ಈ ಕೊರೋನಾದಿಂದ ರಕ್ಷಣೆ ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾನೆ ಎಂಬುದನ್ನು ಕೂಡ ನಾವು ನೆನಪಿಸಬೇಕಂತ ಅಗತ್ಯ ಇದೆ. ಆ ನೆನಪು ಇಲ್ಲದೆ ಹೋದರೆ, ಕೊರೋನಾದ ಸಂದರ್ಭದಲ್ಲಿ ದೇವನನ್ನು ನೆನಪಿಸದೆ ಹೋದರೆ ಪ್ರಾಯಶಃ ಈ ಕೊರೋನಾ ಬಂದಿರುವುದೇ ದೇವನ ಸ್ಮರಣೆಯನ್ನು ನಿಮಗೆ ಮಾಡಿಸಲಿಕ್ಕಾಗಿ. ಮೈಮರೆತು ಬದುಕಬೇಡಿ. ನಿಮ್ಮ ಸಂಪೂರ್ಣವಾದ ನಿಯಂತ್ರಣ ನಿಮ್ಮ ಜೊತೆ ಇಲ್ಲ, ನಿಯಂತ್ರಿಸುವವನು ಬೇರೊಬ್ಬನಿದ್ದಾನೆ ಎಂಬುದನ್ನು ನೆನಪಿಸಲಿಕ್ಕಾಗಿ ರೋಗ ಬಂದಿದೆ. ಆದ್ದರಿಂದ ಯಾರು ಇದನ್ನು ನೆನಪಿಸಿಕೊಳ್ಳುತ್ತಾರೋ, ಯಾರು ನನಗಿಂತ ಅತ್ಯಂತ ದೊಡ್ಡ ನಿಯಂತ್ರಕನಾದ ದೇವನಿದ್ದಾನೆ ಎಂಬುದರ ವಿಶ್ವಾಸದೊಂದಿಗೆ ಬದುಕ್ತಾರೋ ಅವರೇ ಈ ಸಂದರ್ಭದಲ್ಲಿ ಧನ್ಯರಾಗಿದ್ದಾರೆ. ಎರಡನೇದಾಗಿ, ನಮ್ಮ ದೈಹಿಕ ಆರೋಗ್ಯದೊಂದಿಗೆ ಅತ್ಯಂತ ಹೆಚ್ಚು ಸಂಬಂಧ ಇರುವಂತಹ ಮತ್ತೊಂದು ವಿಷಯ ಯಾವುದು ಅಂತ ಹೇಳಿದರೆ ಸಾಮಾಜಿಕ ಆರೋಗ್ಯ. ನಮ್ಮಲ್ಲಿ ಒಂದು ಬಹಳ ಹೆಚ್ಚಾಗಿ ಬಳಕೆ ಆಗ್ತಾ ಇರುವಂತಹ ಪದ ಈ ಸಂದರ್ಭದಲ್ಲಿ ಯಾವುದು ಅಂತ ಹೇಳಿದರೆ ಸಾಮಾಜಿಕ ಅಂತರ ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗ್. ಈ ಪದ ಅರ್ಥ ಮಾಡಿಕೊಳ್ಳಲಿಕ್ಕೆ ಒಳ್ಳೆಯದು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳಿದರೆ ಸ್ವಲ್ಪ ದೂರ ಇರಬೇಕು, ಭಾಳ ಹತ್ತಿರ ಇರಬಾರ್ದು ಅಂತೇಳಿ. ಆದರೆ ನಿಜವಾಗಿ ನೋಡುವುದಾದರೆ ನಾವು ಮಾಡುವಂಥದ್ದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಲ್ಲ, ಬದಲಾಗಿ ಫಿಸಿಕಲ್ ಡಿಸ್ಟೆನ್ಸಿಂಗ್. ಸಾಮಾಜಿಕ ಅಂತರ ಅಲ್ಲ, ಬದಲಾಗಿ ದೈಹಿಕ ಅಂತರ ಮಾತ್ರ. ಸಾಮಾಜಿಕವಾಗಿ ನಾವು ಹತ್ತಿರ ಬರಬೇಕಾಗಿದೆ. ಸಾಮಾಜಿಕ ಸಾಮೀಪ್ಯ ಇದು ಬಹಳ ಮುಖ್ಯವಾದ್ದು. ಈ ಸಮಾಜದಲ್ಲಿ ರೋಗ ಬಂದಾಗ ಅದು ಸಮಾಜದ ಒಂದು ವಿಭಾಗದ ಮೇಲೆ ಬರಲಿಲ್ಲ. ಉದಾಹರಣೆಗೆ ನಮ್ಮ ಭಾರತ ದೇಶದಲ್ಲಿ ಇಲ್ಲಿನ ವಿಶಿಷ್ಟವಾದಂತಹ ರಾಜಕೀಯ ವಾತಾವರಣದಲ್ಲಿ ಎಲ್ಲವನ್ನೂ ಕೂಡ ರಾಜಕೀಯಗೊಳಿಸುವಂತಹ ಪ್ರಯತ್ನ ಕೂಡ ನಡೆಯಿತು. ಉದಾಹರಣೆಗೆ ನಮ್ಮಲ್ಲಿ ಲಾಕ್ಡೌನ್ ಆದಂತಹ ಆರಂಭ ಕಾಲದಲ್ಲಿ ಕೊರೋನಾ ರೋಗ ತಬ್ಲೀಗಿ ಜಮಾತ್ನವರಿಂದ ಹರಡ್ತಾ ಇದೆ ಎನ್ನುವಂಥ ಒಂದು ಸಂದೇಶ ಬಂತು. ಮತ್ತು ಈ ನಮ್ಮ ಕರ್ನಾಟಕದ ಮಾಧ್ಯಮಗಳು, ಇಲ್ಲಿನ ಮಾಧ್ಯಮಗಳಲ್ಲಿಯೂ ಕೂಡ ದೊಡ್ಡ ಹೆಡ್ಡಿಂಗ್ ಬಂತು, ತಬ್ಲೀಗಿ ಜಮಾತ್ ಇಡೀ ದೇಶಕ್ಕೆ ಕೊರೋನಾ ಸೋಂಕನ್ನು ಹರಡಿದೆ. ಕೆಲವರು ನನ್ನ ಜೊತೆಗೆ ಕೇಳಿದರು, ಇದು ಯಾರು ತಬ್ಲೀಗಿ ಜಮಾತ್ ಅಂತ ಹೇಳಿದರೆ ನಿಮ್ಮಲ್ಲಿ ಯಾರು ಅಂತ ಹೇಳಿ. ಮೊದಲನೇ ಬಾರಿಗೆ ಜನರಿಗೆ ಗೊತ್ತದ್ದು ಅಂಥ ಒಂದು ಸಮೂಹ ಇದೆ ಅಂತ ಹೇಳಿ. ಆದ್ದರಿಂದ ಇಡೀ ಚರ್ಚೆ ಆಯಿತು ಭಾರತ ದೇಶದಲ್ಲಿಯೂ, ಕರ್ನಾಟಕ ರಾಜ್ಯದಲ್ಲಿಯೂ, ಎಲ್ಲ ಕಡೆಗಳಲ್ಲಿಯೂ. ಆದರೆ ಈ ಚರ್ಚೆ ಮುಗಿದು 3-4 ತಿಂಗಳು ಕಳೆದಿರುವಂತಹ ಈ ಕಾಲದಲ್ಲಿ ಎಲ್ಲರಿಗೂ ಗೊತ್ತಿದೆ, ಇದನ್ನು ಹರಡಿದವರು ಕೇವಲ ತಬ್ಲೀಗಿ ಜಮಾತ್ನವರಲ್ಲ, ಬದಲಾಗಿ ಎಲ್ಲೆಲ್ಲ ಜನ ಸೇರಿದ್ದಾರೋ ಅಲ್ಲೆಲ್ಲ ಕೊರೋನಾ ಹೋಗಿದೆ. ಅದು ದೇವಸ್ಥಾನಕ್ಕೂ ಹೋಗಿದೆ, ಅದು ಮಸೀದಿಗೂ ಹೋಗಿದೆ, ಅದು ಚರ್ಚ್ಗೂ ಹೋಗಿದೆ, ಅದು ಯಾರನ್ನೂ ಬಿಟ್ಟಿಲ್ಲ. ಅದು ಬ್ರಾಹ್ಮಣರನ್ನು ತಲುಪಿದೆ, ದಲಿತರನ್ನು ತಲುಪಿದೆ, ಆದ್ದರಿಂದ ಎಲ್ಲರನ್ನೂ ತಲುಪಿದೆ. ಅದು ನಾವು ಅನೇಕ ಹಬ್ಬಗಳನ್ನು ನೋಡಿದೆವು. ಮೊಸರು ಕುಡಿಕೆ ಇಲ್ಲದ ಶ್ರೀಕೃಷ್ಣ ಜನ್ಮಾಷ್ಟಮಿ ಇತ್ತೀಚೆಗೆ ಬಂದು ಹೋಯಿತು. ಅದೇ ರೀತಿಯಲ್ಲಿ ಯಾವುದೇ ರೀತಿಯ ಸದ್ದು ಗದ್ದಲ ಇಲ್ಲದಂತಹ ಇತರ ಹಬ್ಬಗಳು ಬಂದು ಹೋಯಿತು. ಆದ್ದರಿಂದ ಇದು ಒಂದು ಧರ್ಮಕ್ಕೆ ಸೀಮಿತವಾದ್ದಲ್ಲ,
ಆದ್ದರಿಂದ ಇಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಮ್ಮಲ್ಲಿ ಬೇಕಾಗಿರುವುದೇನಂತ ಹೇಳಿದರೆ ಸಾಮಾಜಿಕ ಆರೋಗ್ಯ ಮತ್ತು ಇದು ಎಷ್ಟು ಮುಖ್ಯ ಎಂಬುದನ್ನು ಜನರು ಸಂಕಷ್ಟಕ್ಕೀಡಾಗಿದ್ದಾಗೆ ಗೊತ್ತಾಯಿತು. ಅನೇಕರು ಸತ್ತು ಹೋದಾಗ ಉದಾಹರಣೆಗೆ ಸ್ಮಶಾನದಲ್ಲಿ ಹೂಳಲಿಕ್ಕೆ ತಯಾರಿಲ್ಲ, ಯಾಕಂತ ಹೇಳಿದರೆ ಅವನಿಂದಾಗಿ ಎಲ್ಲರಿಗೂ ಕೊರೋನಾ ಬರ್ಬೋದು. ವೈದ್ಯರು ಹೇಳಿದ್ದಾರೆ ಇದು ಕೋಶಗಳ ಮೂಲಕ ಹರಡ್ತದೆ, ಸೆಲ್ಗಳ ಮೂಲಕ. ಮನುಷ್ಯ ಸತ್ತು ಹೋದಾಗ ಅವನ ಕೋಶಗಳೆಲ್ಲ ಜೀವಕೋಶಗಳು ಸತ್ತು ಹೋಗ್ತದೆ. ಆದ್ದರಿಂದ ಮತ್ತೆ ಕೊರೋನಾ ರೋಗಾಣು ಅಲ್ಲಿ ಬಾಕಿ ಇರುವುದಿಲ್ಲ. ಆದರೂ ಕೂಡ ಜನರಿಗೆ ಸಂಶಯ. ಕೆಲವೊಮ್ಮೆ ಜನರಿಗೆ ಅಂತಿಮ ಸಂಸ್ಕಾರ ಮಾಡಲು ಬಿಡದೇ ಇರುವಂತಹ ಸಂದರ್ಭದಲ್ಲಿ ಅನ್ಯ ಜಾತಿಯವರು ಅನ್ಯ ಮತದವರು ಸಹಾಯ ಮಾಡಬೇಕಾಯಿತು. ಎಷ್ಟೋ ಹಿಂದೂಗಳಿಗೆ ಅವರ ಅಂತ್ಯ ಸಂಸ್ಕಾರಕ್ಕೆ ಮುಸ್ಲಿಂ ಯುವಕರು ಸಹಾಯ ಮಾಡಿದ್ದಾರೆ. ಹಾಗೆ ಮುಸ್ಲಿಂ ಮರಣದ ಸಂದರ್ಭದಲ್ಲಿ ಹಿಂದೂಗಳು ಸಹಾಯ ಮಾಡಿದಂತಹ ನಿದರ್ಶನಗಳು ಕೂಡ ಇದೆ. ಇದೆಲ್ಲವೂ ಕೂಡ ಏನನ್ನು ಸೂಚಿಸ್ತದೆ? ಸಾಮಾಜಿಕ ಸಂಬಂಧ ಇದು ಬಹಳ ಮುಖ್ಯವಾದ್ದು. ಸಾಮಾಜಿಕ ಆರೋಗ್ಯ ಬಹಳ ಮುಖ್ಯವಾದ್ದು. ನಮ್ಮಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಮಾನವ ಸಂವೇದನೆ, ಸಾಮಾಜಿಕ ಸಂವೇದನೆ ಇದು ಬಹಳ ಮುಖ್ಯ. ಮನುಷ್ಯರ ನಡುವಿನ ಸಂಬಂಧ ಚೆನ್ನಾಗಿರಬೇಕು. ಎಲ್ಲ ಮನುಷ್ಯರಿಗೆ ಎಲ್ಲರ ಅವಶ್ಯಕತೆ ಇದೆ ಎಂಬುದನ್ನು ಕೊರೋನಾ ಕಲಿಸಿ ಹೋಯಿತು. ಅನೇಕರಿಗೆ ಸಹಾಯ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಾಗ ಅಥವಾ ಸಹಾಯದ ಅವಶ್ಯಕತೆ ತಲೆದೋರಿದಾಗ ಇಲ್ಲಿ ಕೋಟಿಗಟ್ಟಲೆ ಜನರು ನಡೆದಾಡುತ್ತಾ ರಸ್ತೆಯಲ್ಲಿ ಕೂಡ ಸತ್ತು ಹೋದಂತಹ ನಿದರ್ಶನಗಳನ್ನೆಲ್ಲ ನಾವು ಕಂಡಿದ್ದೆವು. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ನಮಗೆ ಬೇಕಾಗಿರುವಂತಹ ಅತ್ಯಂತ ಮುಖ್ಯವಾದಂತಹ ವಿಚಾರ ಯಾವುದು ಅಂತ ಹೇಳಿದರೆ, ಮನುಷ್ಯರ ಹೃದಯಗಳೊಂದಿಗೆ ಮನುಷ್ಯರ ಭಾವನೆಗಳೊಂದಿಗೆ ಸ್ಪಂದಿಸುವಂತಹ ಮನೋಭಾವ, ಆ ಸಾಮಾಜಿಕ ಸಂಬಂಧ, ಆ ಸಾಮಾಜಿಕ ಆರೋಗ್ಯ ಅದು ಬಹಳ ಮುಖ್ಯ. ಅದು ಇದ್ದಾಗ ಮಾತ್ರ ನಾವು ಕರೋನಾವನ್ನು ಜಯಿಸಬಹುದಾಗಿದೆ. ಅದಿಲ್ಲದೆ ನಾವು ನಮ್ಮ ಸಮಾಜವನ್ನು ಒಡೆದರೆ, ದ್ವೇಷ ಹರಡಿದರೆ, ಜಾತಿಯ ಆಧಾರದಲ್ಲಿ ದ್ವೇಷವನ್ನು ಹರಡಿದರೆ ಅಥವಾ ಕೊರೋನಾದ ಹಿನ್ನೆಲೆಯನ್ನು ಕೂಡ ಅದನ್ನು ಕೂಡ ಕೋಮುವಾದಕ್ಕಾಗಿ, ರಾಜಕೀಯ ಅವಶ್ಯಕತೆಗಳಿಗಾಗಿ, ಹಿತಾಸಕ್ತಿಗಳಿಗಾಗಿ ಬಳಸಿಕೊಂಡರೆ ಖಂಡಿತವಾಗಿಯೂ ಕೂಡ ಕೊರೋನಾ ನಮ್ಮ ಪಾಲಿಗೆ ದೊಡ್ಡ ಸಮಸ್ಯೆಯಾಗಿ ಮಾರ್ಪಡುತ್ತದೆ. ಆದ್ದರಿಂದ ಇದನ್ನು ಎದುರಿಸಲಿಕ್ಕೆ ಬೇಕಾಗಿರುವಂತಹ ಮತ್ತೊಂದು ಬಹಳ ಮುಖ್ಯವಾದಂತಹ ವಿಚಾರ ಅದು ಸಾಮಾಜಿಕ ಆರೋಗ್ಯವಾಗಿದೆ, ಸೋಷಿಯಲ್ ಹೆಲ್ತ್. ಮೂರನೇದಾಗಿ ಅಷ್ಟೇ ಮುಖ್ಯವಾಗಿರುವಂತಹ ಇನ್ನೊಂದು ವಿಚಾರ ಯಾವುದು ಅಂತ ಹೇಳಿದರೆ ಮಾನಸಿಕ ಮತ್ತು ಭಾವನಾತ್ಮಕವಾದಂತಹ ಆರೋಗ್ಯ, ಮೆಂಟಲ್ ಆ್ಯಂಡ್ ಇಮೋಷನಲ್ ಹೆಲ್ತ್. ಇದು ಕೂಡ ಬಹಳ ಮುಖ್ಯವಾದಂಥ ನಮ್ಮ ಆರೋಗ್ಯದೊಂದಿಗೆ ನೇರ ಸಂಬಂಧ ಹೊಂದಿರುವಂಥದ್ದು ಇದೆಲ್ಲವೂ ಕೂಡ. ಉದಾಹರಣೆಗೆ ಒಬ್ಬನಿಗೆ ರಕ್ತದೊತ್ತಡ, ಬ್ಲಡ್ ಪ್ರೆಷರ್, ಇದು ವಿಶ್ವದಾದ್ಯಂತ ಇರುವಂತಹ ಒಂದು ರೋಗ. ಅದು ಇದಕ್ಕೆ ಒಂದು ಮುಖ್ಯ ಕಾರಣ ಏನಂತ ಹೇಳಿದರೆ ಸ್ಟ್ರೆಸ್, ಒತ್ತಡ. ನಿಮ್ಮ ಮನಸ್ಸಿನಲ್ಲಿ ಹೆಚ್ಚು ಒತ್ತಡ ಇದ್ದರೆ ನೀವು ಎಷ್ಟೇ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿದರೂ ಕೂಡ ಮನಸ್ಸು ಯಾವಾಗಲೂ ಒತ್ತಡ ಇದ್ದರೆ ಅಥವಾ ಮನಸ್ಸಿನಲ್ಲಿ ದ್ವೇಷ ಇದ್ದರೆ, ಪ್ರೀತಿ ಕಡಿಮೆ ಇದ್ದರೆ ನಿಮ್ಮಲ್ಲಿ ರಕ್ತದೊತ್ತಡ ಅದನ್ನು ದೂರ ಮಾಡಲಿಕ್ಕೆ ಕೇವಲ ಮಾತ್ರೆಯಿಂದ ಸಾಧ್ಯ ಇಲ್ಲ. ಕೇವಲ ಮಾತ್ರೆ ತಿಂದು ರಕ್ತದೊತ್ತಡ ಬರದ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಆಗಬೇಕಾದ್ರೆ ಮಾನಸಿಕ ಒಂದು ಭಾವನಾತ್ಮಕ ಸ್ಥಿತಿಯನ್ನು ಕೂಡ ಸ್ಥಿಮಿತದಲ್ಲಿಟ್ಟುಕೊಳ್ಳಬೇಕಾದಂತಹ, ಅದನ್ನು ಕೂಡ ಒಂದು ರೀತಿಯ ಅಂಕಿತದಲ್ಲಿಟ್ಟುಕೊಳ್ಳಬೇಕಾದಂಥ ಅಗತ್ಯ ಇದೆ. ಇದನ್ನೇ ನಾವು ಮಾನಸಿಕ ಆರೋಗ್ಯ ಎಂದು ಕರೆಯುತ್ತೇವೆ ಅಥವಾ ಭಾವನಾತ್ಮಕ ಆರೋಗ್ಯ ಎಂದು ಕರೆಯುತ್ತೇವೆ. ಇದು ಕೂಡ ಬಹಳ ಮುಖ್ಯ. ನಮ್ಮ ಮನಸ್ಸಿನ ಭಾವನೆಗಳು ಹೇಗಿರಬೇಕು ಎಂಬುದು ಕೂಡ ಬಹಳ ಮುಖ್ಯ. ಆದ್ದರಿಂದ ಇದು ಹೇಗಿರಬೇಕು, ಒಂದು ಸ್ಥಿಮಿತದಲ್ಲಿರಬೇಕಾದ್ರೆ ಇದಕ್ಕೂ ಕೂಡ ದೇವವಿಶ್ವಾಸ ಬಹಳ ಮುಖ್ಯವಾದ್ದು. ನಾವು ನೋಡಿದೆವು ಕರ್ನಾಟಕದಲ್ಲಿ ಉದಾಹರಣೆಗೆ ಮೊಟ್ಟ ಮೊದಲು ಲಾಕ್ಡೌನ್ ಆದಾಗ ಕೊರೋನಾದಿಂದ ಸತ್ತವರ ಸಂಖ್ಯೆ ಬಹಳ ಕಡಿಮೆ ಇತ್ತು. 4-5 ಮಂದಿ ಸತ್ತಿದ್ದರು. ಆದರೆ ಆ 4-5 ಮಂದಿ ಸಾಯುವುದರ ಒಳಗಾಗಿ ಕುಡಿಯಲಿಕ್ಕೆ ಹೆಂಡ ಸಿಗುತ್ತಿಲ್ಲ ಅಂತ ಹೇಳಿ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡವರ ಸಂಖ್ಯೆ 20 ದಾಟಿತ್ತು. ಅಂತ ಹೇಳಿದರೆ 4 ಪಟ್ಟು ಹೆಚ್ಚು ಮಂದಿ, ಕೊರೋನಾಕ್ಕಿಂತ 4 ಪಟ್ಟು ಹೆಚ್ಚು ಮಂದಿ ಕೇವಲ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಹೆಂಡ ಕುಡಿಯಲಿಕ್ಕೆ ಆಸ್ಪದ ಇಲ್ಲ ಎಂಬ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಂತಹ ನಿದರ್ಶನವನ್ನು ನಾವು ಕಂಡಿದ್ದೇವೆ. ಅದೇ ರೀತಿಯಲ್ಲಿ ಕೊರೋನಾ ಬರ್ಬೋದು ಅಂತ ಹೇಳಿ ಹೆದರಿ ಆತ್ಮಹತ್ಯೆ ಅನೇಕರು ಮಾಡಿಕೊಂಡಿದ್ದಾರೆ. ಅನೇಕರು ಆರ್ಥಿಕ ಖಿನ್ನತೆಗೆ ಒಳಗಾಗಿ, ಆರ್ಥಿಕ ಒಂದು ರೀತಿಯ ಅಭದ್ರತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮತ್ತು ಕೆಲವರು ಖಿನ್ನತೆಗೆ ಒಳಗಾಗಿದ್ದಾರೆ, ಡಿಪ್ರೆಷನ್ಗೆ ಒಳಗಾಗಿದ್ದಾರೆ. ಅದರಲ್ಲಿ ದೊಡ್ಡವರು ಸೇರಿದ್ದಾರೆ, ಎಲ್ಲ ಜಾತಿಯವರು ಸೇರಿದ್ದಾರೆ, ಎಲ್ಲ ಧರ್ಮಕ್ಕೆ ಸೇರಿದವರು ಸೇರಿದ್ದಾರೆ. ಆದ್ದರಿಂದ ಇದೆಲ್ಲವನ್ನು ನಿಯಂತ್ರಣ ಮಾಡಲಿಕ್ಕೆ ಯಾವಾಗ ಸಾಧ್ಯ ಇದೆ ಅಂತ ಹೇಳಿದರೆ ಒಬ್ಬ ದೇವನ ಮೇಲೆ ನಾವು ವಿಶ್ವಾಸ ಇಟ್ಟುಕೊಂಡಾಗ, ನಮ್ಮ ವಿಶ್ವಾಸ ಅತ್ಯಂತ ಪ್ರಬಲವಾದಂತಹ ವಿಶ್ವಾಸ ಆದಾಗ. ಉದಾಹರಣೆಗೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ, ವಿಶೇಷವಾಗಿ ಭಾರತೀಯ ಸಮಾಜದಲ್ಲಿ ನಾವು ನೋಡ್ತೇವೆ, ಅನೇಕ ದೇವರುಗಳ ಮೇಲೆ ನಾವು ವಿಶ್ವಾಸ ಇಡ್ತೇವೆ. ಯಾವುದೆಲ್ಲ ಹಾನಿ ಮಾಡ್ತದೋ ಅದೆಲ್ಲವೂ ಕೂಡ ದೇವರು, ಅಥವಾ ಯಾವುದರಿಂದ ನಮಗೆ ಪ್ರಯೋಜನ ಇದೆಯೋ ಅದೆಲ್ಲವೂ ದೇವರು, ಯಾವುದರಲ್ಲಿ ಸ್ವಲ್ಪ ಶಕ್ತಿಯನ್ನು ನಾವು ಕಾಣ್ತೇವೋ ಅದೆಲ್ಲವೂ ಕೂಡ ದೇವರು. ಇಂತಹ ಒಂದು ವಿಭಾವನೆ ಇರುವಂತಹ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಆದರೆ ನಿಜವಾಗಿ ನಾವು ಧರ್ಮದ ಗ್ರಂಥಗಳಿಗೆ ಹೋದಾಗ, ಅದು ಹಿಂದೂ ಧರ್ಮದ ಗ್ರಂಥ ಆಗಿರ್ಬೋದು, ಕ್ರೈಸ್ತ ಧರ್ಮದ ಗ್ರಂಥ ಆಗಿರ್ಬೋದು, ಅಥವಾ ಇಸ್ಲಾಮಿನ ಗ್ರಂಥ ಆಗಿರ್ಬೋದು, ಅದರಲ್ಲಿ ಎಲ್ಲದರಲ್ಲಿಯೂ
ಹೇಳಲಾಗುವಂತಹ ಅತ್ಯಂತ ದೊಡ್ಡ ಸತ್ಯ ಯಾವುದು ಅಂತ ಹೇಳಿದರೆ, ಏಕಂ ಸದ್ವಿಪ್ರ ಬಹುಧಾ ವದಂತಿ, ದೇವನು ಒಬ್ಬನೇ ಆಗಿದ್ದಾನೆ ಎಂಬುದನ್ನು ಅದು ನಮಗೆ ಕಲಿಸಿಕೊಡುತ್ತದೆ, ಎಲ್ಲ ಗ್ರಂಥಗಳು ಕಲಿಸಿಕೊಡುತ್ತದೆ. ಮತ್ತು ಆ ಒಬ್ಬ ದೇವನ ವಿನಃ ತೃಣಮಪಿ ನಾ ಚಲತಿ ತೇನ ವಿನ, ಅವನ ಅಪ್ಪಣೆ ಇಲ್ಲದೆ, ಅವನ ಆಜ್ಞೆ ಇಲ್ಲದೆ ಯಾವ ಸಣ್ಣ ಕಣವೂ ಕೂಡ ಆಚೀಚೆ ಅಲುಗಾಡುವುದಿಲ್ಲ ಎನ್ನುವಂಥ ಪ್ರಬಲವಾದಂಥ ವಿಶ್ವಾಸ. ಆ ವಿಶ್ವಾಸ ಇದ್ದರೆ ನಿಜವಾಗಿಯೂ ಕೂಡ ನಮ್ಮಲ್ಲಿ ಖಿನ್ನತೆ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ, ಭಾವನಾತ್ಮಕ ಒತ್ತಡ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ, ಮಾನಸಿಕ ಒತ್ತಡ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ರೋಗದಿಂದಲೂ ಕೂಡ ನಮಗೆ ರಕ್ಷಣೆ ಮಾಡುತ್ತದೆ. ಅದರಿಂದ ಇದು ಕೂಡ ಬಹಳ ಮುಖ್ಯವಾದ್ದು. ಆದ್ದರಿಂದ ಈ ಎಲ್ಲ ಸಂದರ್ಭದಲ್ಲಿ ಉದಾಹರಣೆಗೆ ದೇವನು ನಮ್ಮನ್ನು ರಕ್ಷಿಸ್ತಾನೆ ಎಂಬುದಕ್ಕೆ ಇರುವಂತಹ ದೊಡ್ಡ ಉದಾಹರಣೆ ನಮ್ಮ ಬದುಕೇ ಆಗಿದೆ. ನಾವು ಸ್ವಲ್ಪ ನಮ್ಮ ಬದುಕನ್ನು ನೋಡಿದರೆ, ಉದಾಹರಣೆಗೆ ಮನುಷ್ಯ ಹುಟ್ಟುವುದಕ್ಕಿಂತ ಮೊದಲು ತಾಯಿಯ ಗರ್ಭದಲ್ಲಿದ್ದಾಗ ಅಲ್ಲಿ ಉಸಿರಾಡುವ ಅವಕಾಶವನ್ನು ಕಲ್ಪಿಸುವವನು ಯಾರು? ಯಾರಿಗೆ ಸಾಧ್ಯ ಇದೆ? ದೇವನಲ್ಲದೆ. ಮತ್ತು ಅಲ್ಲಿ ಆಹಾರವನ್ನು ಹೊಕ್ಕುಳ ಬಳ್ಳಿಯ ಮೂಲಕ, ನಿಮಗೆ ಬಾಯಿ ಇರುವುದಿಲ್ಲ ಆ ಸಂದರ್ಭದಲ್ಲಿ, ಬಾಯಿಯ ಉಪಯೋಗ ಇರುವುದಿಲ್ಲ, ಬಾಯಿ ಕೆಲಸ ಮಾಡ್ತಾ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಹೊಕ್ಕುಳ ಬಳ್ಳಿಯ ಮೂಲಕ ನಿಮಗೆ ಆಹಾರವನ್ನು ಒದಗಿಸುವವನು ಯಾರು? ದೇವನಲ್ಲದೆ ಮತ್ತಾರು? ತಾಯಿಗೂ ಸಾಧ್ಯ ಇಲ್ಲ ಅದು. ಅದೇ ರೀತಿಯಲ್ಲಿ ಹುಟ್ಟುವ ಸಂದರ್ಭದಲ್ಲಿ ಯಾವ ಜನಾಂಗದ ಮೂಲಕ ನೀವು ಹೊರಗೆ ಬರಬೇಕು ಅಂಥೇಳಿ ನಿಮಗೆ ಕಲಿಸಿಕೊಡುವವನು ಯಾರು? ಹಾಗೆ ಹೊರಗೆ ಬರುವಾಗ ಮೊಟ್ಟ ಮೊದಲು ನಿಮ್ಮ ತಲೆ ಬರಬೇಕು ಅಂಥೇಳಿ ಕಲಿಸಿಕೊಡುವವನು ಯಾರು? ಇದೆಲ್ಲವನ್ನು ಕೂಡ ದೇವನು ಕಲಿಸಿಕೊಡ್ತಾನೆ. ಅದೇ ರೀತಿಯಲ್ಲಿ ಹೊರಗೆ ಬಂದ ನಂತರ ನಿಮಗೆ ಆಹಾರ ಬೇಕಾದರೆ ಅಳಬೇಕು ಎಂದು ಕಲಿಸಿಕೊಡುವವನಾರು? ಅದೇ ರೀತಿಯಲ್ಲಿ ಅತ್ತ ನಂತರ ತಾಯಿಯ ಎದೆಯಲ್ಲಿ ನಿಮಗೆ ಹಾಲಿದೆ ಎಂದು ತೋರಿಸಿಕೊಡುವವನು ಯಾರು? ಮತ್ತು ಆ ತಾಯಿಯ ಎದೆಯ ಹಾಲನ್ನು ಹೇಗೆ ಸವಿಯಬೇಕು ಎಂದು ಕಲಿಸಿಕೊಡುವವನು ಯಾರು? ಇಂಗಿನೋಳು ನಾಥವನು ತೆಂಗಿಳನು ಎಳನೀರ ಭೃಂಗ ಕೋಗಿಲೆಯ ಕಂಠದೊಳು ಗಾಯನವ ತುಂಬಿದವರಾರು? ಇದೆಲ್ಲವೂ ಕೂಡ ನಮಗೆ ಏನು ಸೂಚಿಸ್ತದೆ ಅಂತ ಹೇಳಿದರೆ, ಒಬ್ಬ ದೇವನಿದ್ದಾನೆ, ಅವನು ಎಲ್ಲವನ್ನೂ ಕೂಡ ನಮಗೆ ಕಲಿಸಿಕೊಡ್ತಾನೆ ಮತ್ತು ನಮ್ಮ ನಿಯಂತ್ರಣ ಅವನ ಕೈಯಲ್ಲಿದೆ ಎಂಬಂತಹ ಪ್ರಬಲವಾದ ವಿಶ್ವಾಸ ನಮ್ಮಲ್ಲಿದ್ದರೆ ಅನಂತರ ಖಿನ್ನತೆ ಇರಲಿಕ್ಕೆ ಸಾಧ್ಯ ಇಲ್ಲ, ಮಾನಸಿಕ ಒತ್ತಡ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಕೊರೋನಾದ ರೋಗದ ಸಂದರ್ಭದಲ್ಲಿಯೂ ಕೂಡ ಇದು ಬಹಳ ಮುಖ್ಯ. ಅನೇಕರು ಆರ್ಥಿಕ ಒತ್ತಡಕ್ಕೆ ಒಳಗಾಗಿ, ಬೇರೆ ಬೇರೆ ರೀತಿಯ ಒತ್ತಡಕ್ಕೆ ಒಳಗಾಗಿ, ಖಿನ್ನತೆಗೆ ಒಳಗಾಗಿ, ಈ ರೋಗದಿಂದಾಗಿ ಹಲವಾರು ರೀತಿಯ ಮಾನಸಿಕ ಸಮಸ್ಯೆಗಳ ಒಳಗಾಗಿದ್ದಾರೆ. ಆದ್ದರಿಂದ ಇದೆಲ್ಲವೂ ಕೂಡ ಬರ್ತದೆ, ಹೋಗ್ತದೆ. ಆದರೆ ನಾವು ಸಾಮಾನ್ಯ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಎನ್ನುವಂತಹ ಒಂದು ವಿಶ್ವಾಸ ಕೂಡ ಬಹಳ ಮುಖ್ಯ. ಇದನ್ನೇ ಪ್ರವಾದಿ ಮುಹಮ್ಮದರು ಬಹಳ ಉತ್ತಮವಾಗಿ ತಮ್ಮ ಮಾತಿನಲ್ಲಿ ಹೇಳಿದ್ದಾರೆ. ಅವರು ಹೇಳಿದರು, ಅಮ್ರಿಲ್ ಮುಅ್ಮಿನ್, ಒಬ್ಬ ದೇವನ ಮೇಲೆ ವಿಶ್ವಾಸ ಇಡ್ತಾನೆ ಅಂತ ಹೇಳಿದರೆ ಅವನ ಪರಿಸ್ಥಿತಿ ಬಹಳ ಅಮೋಘವಾದ್ದು. ಅಮೇಝಿಂಗ್ ಇಸ್ ದಿ ಅಫೇರ್ ಆಫ್ ಎ ಬಿಲೀವರ್. ಅನಂತರ ಅವರು ಹೇಳಿದರು, ಇನ್ನ ಅಮ್ರುಹು ಕುಲ್ಲಹು ಲಹು ಖೈರ್, ಅವನ ಪಾಲಿಗೆ ಎಲ್ಲ ವಿಷಯಗಳು ಕೂಡ ಹಿತವನ್ನೇ ತರ್ತದೆ. ಲೈಸ ಝಾಲಿಕ ಲಿ ಅಹದಿನ್ ಇಲ್ಲಾ ಲಿಲ್ ಮುಅ್ಮಿನ್, ಒಬ್ಬನಿಗೆ ದೇವನ ಮೇಲೆ ವಿಶ್ವಾಸ ಇಲ್ಲದೆ ಹೋದರೆ ಹೀಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಂದರ್ಭದಲ್ಲಿಯೂ ಕೂಡ ಹಿತವನ್ನೇ ಕಾಣುವಂತಹ ಒಂದು ಸ್ಥಿಮಿತ, ಒಂದು ಮಾನಸಿಕವಾದಂತಹ ಪ್ರಾಬಲ್ಯ ಅದು ಯಾವಾಗ ಬರ್ತದೆ ಅಂತ ಹೇಳಿದರೆ, ಒಬ್ಬ ದೇವನಿದ್ದಾನೆ, ನನ್ನ ಸೃಷ್ಟಿಕರ್ತನಿದ್ದಾನೆ, ಅವನು ನನ್ನನ್ನು ರಕ್ಷಿಸ್ತಾನೆ, ಅವನು ನನ್ನನ್ನು ಕೈ ಬಿಡುವುದಿಲ್ಲ, ಅವನು ಕರುಣಾಮಯಿ. ಸಂಕಷ್ಟ ಬಂದಿರ್ಬೋದು ಅಥವಾ ಸಮಸ್ಯೆಗಳು ಬಂದಿರ್ಬೋದು, ಬಂದ ಸಮಸ್ಯೆಗಳು ಹೋಗ್ತದೆ ಮತ್ತು ಸಮಸ್ಯೆಗಳ ಮೂಲಕ ನಾನು ಇನ್ನಷ್ಟು ಪ್ರಬಲನಾಗ್ತೇನೆ ಎನ್ನುವಂತಹ ವಿಶ್ವಾಸ ಅದು ಬಹಳ ಮುಖ್ಯ. ಅದೇ ರೀತಿಯಲ್ಲಿ ಮುಂದುವರಿಸುತ್ತಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇನ್ ಅಸಾಬತ್ತು ಸರ್ರಾ ಉಶಕರ ಫಕಾನತ್ ಖೈರಲ್ಲ, ಅವನಿಗೆ ಸಂತೋಷ ಉಂಟಾದರೆ, ಹಿತಕರವಾದಂತಹ ಒಂದು ವಾತಾವರಣವನ್ನಲ್ಲಿದ್ದರೆ ಅವನನ್ನು ದೇವನನ್ನು ಸ್ತುತಿಸ್ತಾನೆ, ಮೈಮರೆಯುವುದಿಲ್ಲ. ಅವನು ನನಗೆ ಎಲ್ಲವೂ ಬಂದಿದೆ ಅಹಂಕಾರ ತೋರುವುದಿಲ್ಲ, ಅವನು ಹಣದ ದರ್ಪ ತೋರುವುದಿಲ್ಲ, ಅವನು ಅಧಿಕಾರದ ಮತ್ತು ತೋರುವುದಿಲ್ಲ. ಅವನು ಬದಲಾಗಿ ಹೇಳ್ತಾನೆ, ಕೃತಜ್ಞತೆಗಳು, ವಂದನೆಗಳು ಅಲ್ಲಾಹನಿಗೆ, ದೇವನಿಗೆ, ಅವನು ನನಗೆ ಎಲ್ಲವನ್ನೂ ಕಲ್ಪಿಸಿದ್ದಾನೆ, ಅವನ ಕೈಯಲ್ಲಿ ಎಲ್ಲವೂ ಇದೆ. ಆದ್ದರಿಂದ ಕೃತಜ್ಞತೆ ಸಲ್ಲಿಸುತ್ತಾ ಒಬ್ಬ ಕೃತಜ್ಞ ವ್ಯಕ್ತಿಯಾಗಿ, ವಿನೀತ ವ್ಯಕ್ತಿಯಾಗಿ ಅವನು ಬದುಕ್ತಾನೆ ಮತ್ತು ಅವನ ಪಾಲಿಗೆ ಅದು ಹಿತವನ್ನೇ ತರ್ತದೆ. ವ ಇನ್ ಅಸಾಬತ್ಹು ದರ್ರಾಉ ಸಬರ ಫಕಾನತ್ ಖೈರಲ್ಲ, ಇನ್ನೂ ಒಂದು ವೇಳೆ ಸಂಕಷ್ಟ ಬಂದರೆ, ರೋಗ ಬಂದರೆ, ಸಮಸ್ಯೆಗಳು ಬಂದರೆ ಅವನು ಪಲಾಯನ ಮಾಡುವುದಿಲ್ಲ, ಅವನು ಜಿಗುಪ್ಸೆ ತಾಳುವುದಿಲ್ಲ, ಅವನು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಬದಲಾಗಿ ಅವನು ತಾಳ್ಮೆ ತೋರ್ತಾನೆ. ದೇವನ ವತಿಯಿಂದ ಸಂಕಷ್ಟ ಬಂದಿದೆ, ನಾನು ತಾಳ್ಮೆ ತೋರ್ತೇನೆ ಮತ್ತು ಅದರಿಂದ ದೇವನಿಂದ ಪುಣ್ಯವನ್ನೇ ನಾನು ನಿರೀಕ್ಷಿಸುತ್ತೇನೆ ಎನ್ನುವಂತಹ ವಿಶ್ವಾಸದಿಂದ, ಮನೋದಾಢ್ಯತೆಯಿಂದ ಅವನು ಬದುಕ್ತಾನೆ, ಎಲ್ಲವನ್ನೂ ಎದುರಿಸ್ತಾನೆ ಮತ್ತು ತಾಳ್ಮೆ ತೋರ್ತಾನೆ, ಸಹಿಷ್ಣುತೆ ತೋರುತ್ತಾನೆ. ಆದ್ದರಿಂದ ಇದು ಕೇವಲ ಲೈಸ ಝಾಲಿಕ ಲಿ ಅಹದಿನ್ ಇಲ್ಲಾ ಲಿಲ್ ಮುಅ್ಮಿನ್, ಇದು ಒಬ್ಬ ಸತ್ಯವಿಶ್ವಾಸಿಗಲ್ಲದೆ, ದೇವನ ಮೇಲೆ ವಿಶ್ವಾಸ ಇಟ್ಟವನಿಗಲ್ಲದೆ ಯಾರಿಗೂ ಸಾಧ್ಯ ಇಲ್ಲ ಎಂದು ಹೇಳಿದರು. ಸ್ವಲ್ಪ ಆಲೋಚನೆ ಮಾಡಿ ನೋಡಿ, ಲೋಕದಲ್ಲಿ ದೇವನು ಎಲ್ಲವನ್ನೂ ಕೊಟ್ಟಂತಹ ಎಷ್ಟು ಮಂದಿ ಆತ್ಮಹತ್ಯೆ ಮಾಡಿಕೊಂಡರು?
ನಮ್ಮ ಸಿದ್ಧಾರ್ಥ ಅವರು, ಕಾಫಿ ಡೇ ಅವರು ಎಷ್ಟು ದೊಡ್ಡ ಕೋಟ್ಯಾಧಿಪತಿಯವರು. ಅಂತಹ ವ್ಯಕ್ತಿ ಆತ್ಮಹತ್ಯೆ ಮಾಡಿ ಶರಣಾಗಬೇಕಾಯಿತು, ಯಾವುದೋ ಒತ್ತಡಕ್ಕೆ ಒಳಗಾಗಿ. ಜಾಯ್ ಅರಕ್ಕಲ್ ಎಂಬ ವ್ಯಕ್ತಿ ಇತ್ತೀಚೆಗೆ ಕೇರಳದಲ್ಲಿ ಅತ್ಯಂತ ದೊಡ್ಡ ಮನೆ ಕಟ್ಟಿದಂತಹ ವ್ಯಕ್ತಿ, ಕೋಟ್ಯಾಧಿಪತಿ, ಆತ್ಮಹತ್ಯೆ ಮಾಡಿಕೊಂಡರು. ಸುಶಾಂತ್ ಸಿಂಗ್ ರಾಜ್ಪೂತ್ 34 ವರ್ಷದ ಸಣ್ಣ ಹುಡುಗ, ಬಹಳ ಕೆಲಸ ಮಾಡಿದಂಥ ಹುಡುಗ. ಈ ಮೂರು ಕೂಡ ಒಳ್ಳೆ ಒಳ್ಳೆ ವ್ಯಕ್ತಿಗಳು. ಬಹಳ ಮುಖ್ಯವಾಗಿ ಹೇಳಬೇಕಂತ ಹೇಳಿದರೆ, ಅವರು ಮನುಷ್ಯರಿಗೆ ಉಪದ್ರ ಮಾಡುವವರಲ್ಲ, ಅವರು ದ್ವೇಷವನ್ನು ಹರಡುವವರಾಗಿರಲಿಲ್ಲ. ಎಲ್ಲರೂ ಪ್ರೀತಿಯನ್ನು ಹರಡುವಂತಹ ವ್ಯಕ್ತಿಗಳು, ಸಾಧನೆ ಮಾಡಿದಂತಹ ವ್ಯಕ್ತಿಗಳು, ಸಮಾಜಕ್ಕೆ ಹಿತವನ್ನು ಮಾಡಬೇಕು ಎಂದು ಬಯಸಿದಂತಹ ವ್ಯಕ್ತಿಗಳು. ಆದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೊರತೆಯಿಂದಾಗಿ ಆತ್ಮಹತ್ಯೆಗೆ ಶರಣಾಗಬೇಕಾಯಿತು. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ನಮಗೆ ಇರುವಂತಹ ಒಂದು ಪಾಠ ಏನು ಅಂತ ಹೇಳಿದರೆ, ದೇವನ ಮೇಲಿನ ವಿಶ್ವಾಸ ಅದು ಮನುಷ್ಯನ ಪ್ರಾಬಲ್ಯವನ್ನು ಮತ್ತು ಮನುಷ್ಯರ ಒಂದು ರೀತಿಯ ಸ್ವಯಂ ನಿಯಂತ್ರಣದ ಒಂದು ಅರ್ಹತೆಯನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಈ ಮೂರನ್ನೂ ಕೂಡ ದೈಹಿಕ ಆರೋಗ್ಯದ ಜೊತೆಗೆ ಸಾಮಾಜಿಕ ಆರೋಗ್ಯ ಮತ್ತು ಮಾನಸಿಕ ಹಾಗೂ ಭಾವನಾತ್ಮಕ ಆರೋಗ್ಯ, ಇದರ ಬಗ್ಗೆ ನಾವು ಕಾಳಜಿ ವಹಿಸಬೇಕಾದಂಥ ಅಗತ್ಯ ಇದೆ. ಮತ್ತು ಕೊರೋನಾ ಕಲಿಸಿದಂತಹ ಅತ್ಯಂತ ದೊಡ್ಡ ಪಾಠ ಅಲ್ಲಾಹು ಅಕ್ಬರ್ ಎಂಬ ಪಾಠ, ದೇವನು ಮಾತ್ರ ದೊಡ್ಡವನಾಗಿದ್ದಾನೆ ಎಂಬಂತಹ ಪಾಠ, ಅದನ್ನು ನಾವು ನೆನಪಿಟ್ಟುಕೊಂಡು ಬದುಕಿದರೆ ಈ ಸಮಾಜ ಒಳ್ಳೆಯದಾಗ್ತದೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು. ಆತ್ಮೀಯ ಬಂಧುಗಳೇ, ಕೋವಿಡ್-19 ಮರಳಿ ಸೃಷ್ಟಿಕರ್ತನ ಕರೆಗೆ ಒಂದು ವಿಶೇಷ ಅಭಿಯಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಜನಜೀವನ ತಲ್ಲಣಗೊಂಡಿದೆ, ಯಾವ ರೀತಿಯಾಗಿ ಜನಜೀವನ ಧಾರ್ಮಿಕತೆಯ ಚೌಕಟ್ಟಿನಲ್ಲಿ ತಮ್ಮ ತಮ್ಮ ಬದುಕನ್ನು ಸಾಗಿಸಬೇಕು, ಸಮಾಜದ ಆ ಒಂದು ಬದುಕನ್ನು ನೋಡಿಕೊಂಡು ಸಮಾಜಕ್ಕಾಗಿ ನಮ್ಮ ಬದುಕು ಮೀಸಲಾಗಬೇಕು ಎನ್ನುವಂತಹ ಸಂದೇಶದ ಈ ವಿಶೇಷ ಅಭಿಯಾನ ಪರಸ್ಪರ ಸಹಬಾಳ್ವೆಗೆ ಒತ್ತು ನೀಡುವಂತಹ ಈ ಕಾರ್ಯಕ್ರಮದಲ್ಲಿ ಇದೀಗ ಕೊನೆಯದಾಗಿ ವಂದನಾರ್ಪಣೆ ಗೈಯಲಿಕ್ಕಿದ್ದಾರೆ ಜಮಾತೆ ಇಸ್ಲಾಮಿ ಹಿಂದ್ ಇದರ ಉಳ್ಳಾಲ ಸ್ಥಾನೀಯ ಸಮಿತಿಯ ಕಾರ್ಯದರ್ಶಿಗಳು ಜನಾಬ್ ಮುಜಾಮಿಲ್ ಅಹಮದ್ ರವರು. ಕೋವಿಡ್-19 ಸೃಷ್ಟಿಕರ್ತನೆಡೆಗೆ ಮರಳಿರಿ ರಾಜ್ಯವ್ಯಾಪಿ ಅಭಿಯಾನದ ಅಂಗವಾಗಿ ಉಳ್ಳಾಲ ಜಮಾತೆ ಇಸ್ಲಾಮಿ ಹಿಂದ್ ಶಾಖೆಯು ಹಮ್ಮಿಕೊಂಡಿರುವಂತಹ ಈ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಿಸಲು ಅನುಗ್ರಹಿಸಿದಂತಹ ಸರ್ವಶಕ್ತನಾದ ಸೃಷ್ಟಿಕರ್ತನಿಗೆ ಸರ್ವಸ್ತುತಿಗಳು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ತಮ್ಮ ಸಂದೇಶವನ್ನು ನೀಡಿದಂತಹ ಸಂತ ಸೆಬೆಸ್ಟಿಯನ್ ಚರ್ಚಿನ ಧರ್ಮಗುರುಗಳು ಆದಂತಹ ರೆವರೆಂಡ್ ಫಾದರ್ ಸಿಪ್ರಿಯನ್ ಪಿಂಟೋ ಇವರಿಗೆ ಉಳ್ಳಾಲ ಜಮಾತೆ ಇಸ್ಲಾಮಿ ಹಿಂದ್ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಯಾದಂತಹ ಶಿಕ್ಷಣ ಕ್ಷೇತ್ರದಲ್ಲೂ ಕಲಾಕ್ಷೇತ್ರದಲ್ಲೂ ತನ್ನ ಛಾಪನ್ನು ಒತ್ತಿರುವ ಸನ್ಮಾನ್ಯ ಶ್ರೀ ಭಾಸ್ಕರ್ ರೈ ಕುಕ್ಕುವಳ್ಳಿಯವರಿಗೂ, ಇಗ್ನೋ ಸೆಂಟರ್ ಕುವೈಟ್ ಇದರ ಸಂದರ್ಶಕ ಉಪನ್ಯಾಸಕರು ಖ್ಯಾತ ವಾಗ್ಮಿಗಳು ಆದಂತಹ ಜನಾಬ್ BS ಶರ್ಫುದ್ದೀನ್ ಇವರಿಗೆ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಶಾಖೆಯ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂತಹ PA ಫಾರ್ಮಸಿ ಕಾಲೇಜ್ ಇದರ ಅಸೋಸಿಯೇಟ್ ಪ್ರೊಫೆಸರ್ ಆದಂತಹ ಡಾಕ್ಟರ್ ಮೊಹಮ್ಮದ್ ಮುಬೀನ್ ರವರಿಗೂ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳನ್ನು ಅದೇ ರೀತಿ ವೀಕ್ಷಕರನ್ನು ಸ್ವಾಗತಿಸಿದಂತಹ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಶಾಖೆಯ ಅಧ್ಯಕ್ಷರಾದ ಜನಾಬ್ ಅಬ್ದುಲ್ ಕರೀಂ ಇವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಬಹಳ ಉತ್ತಮ ರೀತಿಯಲ್ಲಿ ನಿರೂಪಿಸಿದಂತಹ ಪೊಸಕೊರಲ್ 24x7 ಇದರ ನಿರ್ದೇಶಕರಾದಂತಹ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಇವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಆಲಿಸಿದಂತಹ ಎಲ್ಲ ಬಾಂಧವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮದ ಮುಕ್ತಾಯವನ್ನು ಘೋಷಿಸುತ್ತೇನೆ. ಸರ್ವಸ್ತುತಿಯು ಸರ್ವಲೋಕಗಳ ಒಡೆಯನಿಗೆ.